ನಮಸ್ಕಾರ ವೀಕ್ಷಕರೇ, ಹಲೋ ಸ್ಟೂಡೆಂಟ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆದಿತ್ಯ. ವೀಕ್ಷಕರೇ, CA ಆಗಿರ್ಬೋದು, CMA ಆಗಿರ್ಬೋದು ಅಥವಾ CS ಆಗಿರ್ಬೋದು, ಪದವಿ ನಂತರ ಸ್ವೀಕರಿಸುವಂಥ ಕೋರ್ಸ್ಗಳು, ಇದರ ಬಗ್ಗೆ ಹಲವಾರು ಪ್ರಶ್ನೆಗಳಿದೆ ಹಾಗೂ ಹಲವಾರು ಡೌಟ್ಗಳು ನಿಮ್ಮಲ್ಲೂ ಇರ್ಬೋದು. ಇದರ ಕುರಿತಾಗಿ ಸಮಗ್ರವಾಗಿ ಚರ್ಚೆ ಮಾಡುವಂಥ ಕಾರ್ಯಕ್ರಮ ಹಲೋ ಸ್ಟೂಡೆಂಟ್ಸ್ಗೆ ಸ್ವಾಗತ. ನಾನು ಆದಿತ್ಯ. ಇದರ ಕುರಿತು ನಮ್ಮೊಂದಿಗೆ ಚರ್ಚೆಯನ್ನ ಮಾಡಲು ಗೋಪಾಲಕೃಷ್ಣ NS ಇದ್ದಾರೆ. ಇವರು CA CMA ಹಾಗೂ MBA ಪದವೀಧರರು ಹಾಗೂ ಫೌಂಡರ್ ಆಫ್ ಟ್ರಿಷಾ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಮತ್ತು ಕೋಚಿಂಗ್ ಕ್ಲಾಸಸ್ ಮತ್ತು ಕಾಲೇಜ್ಗಳ ಸಂಸ್ಥಾಪಕರು. ಇವರು PU ಪದವಿಯಲ್ಲಿ ರಾಜ್ಯಕ್ಕೆ 9ನೇ ಸ್ಥಾನವನ್ನ ಪಡೆದಿದ್ದಾರೆ. ಇವರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಸರ್. ನಮಸ್ತೆ. ಎಸ್ ಸರ್, ಈ CA ಆಗಿರ್ಬೋದು, CMA ಆಗಿರ್ಬೋದು ಅಥವಾ CS ಆಗಿರ್ಬೋದು, ಹಲವರಲ್ಲಿ ಹಲವು ಗೊಂದಲಗಳಿವೆ. ಈ CA ಅನ್ನುವಂಥದ್ದು ಏನು, ಇದರ ಹಂತಗಳು ಏನು? ಚಾರ್ಟರ್ಡ್ ಅಕೌಂಟೆನ್ಸಿ ಕೋರ್ಸ್ ಅನ್ನೋದು ಇದು ಪ್ರೊಫೆಷನಲ್ ಕೋರ್ಸ್. ಹೇಗೆ ನಮ್ಮಲ್ಲಿ ಸೈನ್ಸಲ್ಲಿ ಪ್ರೊಫೆಷನಲ್ ಕೋರ್ಸ್ ಇದೆಯೋ ಹಾಗೆ ಕಾಮರ್ಸಲ್ಲಿ ಚಾರ್ಟರ್ಡ್ ಅಕೌಂಟೆನ್ಸಿ, ಕಂಪನಿ ಸೆಕ್ರೆಟರಿ ಮತ್ತು ಕಾಸ್ಟ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಂತ ಪ್ರೊಫೆಷನಲ್ ಕೋರ್ಸ್. ಅದರಲ್ಲಿ ಚಾರ್ಟರ್ಡ್ ಅಕೌಂಟೆನ್ಸಿ ಕೋರ್ಸನ್ನು ಮಾಡೋಕ್ಕೆ ಈಗ 2018ರಲ್ಲಿ 17ರಲ್ಲಿ ಕೆಲವಾದ ಬದಲಾವಣೆಗಳನ್ನು ತರಿಸಿದ್ರು ಅವರು. ಅದರ ಪ್ರಕಾರ ಅದರಲ್ಲಿ 3 ಹಂತಗಳಿದೆ. ಮೊದಲನೇ ಹಂತಕ್ಕೆ ನಾವು ಫೌಂಡೇಶನ್ ಎಕ್ಸಾಮ್ ಅಂತ ಹೇಳ್ತೇವೆ, ಎರಡನೇ ಹಂತಕ್ಕೆ ಇಂಟರ್ಮೀಡಿಯೇಟ್ ಅಂತ ಹೇಳ್ತೇವೆ. ಅದಾದ ನಂತರ ಪಾಸ್ ಆದ ವಿದ್ಯಾರ್ಥಿ ಒಬ್ಬ ಚಾರ್ಟರ್ಡ್ ಅಕೌಂಟೆಂಟ್, ಪ್ರಾಕ್ಟೀಸಿಂಗ್ ಚಾರ್ಟರ್ಡ್ ಅಕೌಂಟೆಂಟ್ ಕೆಳಗೆ 3 ವರ್ಷಗಳ ಕಾಲ ಪ್ರಾಕ್ಟಿಕಲ್ ನಾಲೆಜನ್ನು ತಗೊಳ್ಬೇಕಾಗತ್ತೆ. ಅದಕ್ಕೆ ನಾವು ಆರ್ಟಿಕಲ್ಶಿಪ್ ಅಂತ ಹೇಳ್ತೇವೆ. ಕೊನೆಯಲ್ಲಿ ಅವನು ಫೈನಲ್ ಎಕ್ಸಾಮ್. ಸೊ ಫೌಂಡೇಶನ್, ಇಂಟರ್ಮೀಡಿಯೇಟ್ ಮತ್ತು ಫೈನಲ್ ಎಕ್ಸಾಮ್, ಈ 3 ಪಾಸ್ ಮಾಡಿಕೊಂಡ್ರೆ ಅದನ್ನು PUC ನಂತರನೂ ಆಗ್ಬೋದು, ಗ್ರ್ಯಾಜುಯೇಷನ್ ನಂತರನೂ ಆಗ್ಬೋದು, PUC ನಂತರನೂ ಮಾಡ್ಬೋದು. ಇದು ಯಾವುದಾದ್ರು ಒಂದರಲ್ಲಿ ಮಾಡಿಕೊಂಡು ಅವನು ಕಂಪ್ಲೀಟಾಗಿ ಎಲ್ಲ ಹಂತಗಳನ್ನು ಪಾಸ್ ಮಾಡಿದರೆ ಚಾರ್ಟರ್ಡ್ ಅಕೌಂಟೆಂಟ್ ಅಂತೇಳಿ ಆಗ್ತಾನೆ. ಅವನಿಗೆ 2 ರೀತಿಯ ಅವಕಾಶಗಳು ಸುಮಾರು ಇದ್ರೂ ಬ್ರಾಡ್ಲಿ 2 ರೀತಿ ಹೇಳ್ಬೋದು. ಒಬ್ಬ ಚಾರ್ಟರ್ಡ್ ಅಕೌಂಟೆಂಟ್ ಅದನ್ನು ಪ್ರಾಕ್ಟೀಸನ್ನು ಹಾಕ್ಬೋದು. ಹೇಗೆ ಡಾಕ್ಟರ್ ಕ್ಲಿನಿಕನ್ನು ಹಾಕ್ಕೊಂಡು ಮೆಡಿಸಿನ್ಸ್ಗಳನ್ನು ಕೊಡ್ಬೋದು ಪೇಷಂಟಿಗೆ, ಹಾಗೆ ಇವನು ಚಾರ್ಟರ್ಡ್ ಅಕೌಂಟೆಂಟಾಗಿ ಪ್ರಾಕ್ಟೀಸಾಗಿ ಹೋಟೆಲ್ ಇರ್ಬೋದು ಅಥವಾ ಕಂಪ್ನಿಗಳಿರ್ಬೋದು, ಬ್ಯಾಂಕ್ ಇರೋದ್ರೆ ಆಡಿಟ್ಗಳನ್ನು, ಟ್ಯಾಕ್ಸ್ಗಳನ್ನು ಮಾಡ್ತಾ ಹೋಗ್ಬೋದು. ಇಲ್ಲ ಅಂದರೆ ಯಾವುದೋ ಒಂದು ಕಂಪ್ನಿಗೆ ವರ್ಕ್ ಮಾಡ್ಬೋದು. ಇದು ಬ್ರಾಡ್ಲಿ. ಬೇರೆ ಟ್ರೈನಿಂಗ್ ಫೀಲ್ಡ್ ಇರುವಂಥದ್ದು ಇರ್ಬೋದು, ಸ್ಟಾಕ್ ಮಾರ್ಕೆಟ್ ಅಂತ ಸಾವಿರಾರು ಅವಕಾಶಗಳಿದೆ. ಅದು ಚಾರ್ಟರ್ಡ್ ಅಕೌಂಟೆನ್ಸಿ ಕೋರ್ಸ್ ಬಗ್ಗೆ. ಈಗ ಇದು ಪದವಿ ನಂತರ ತೆಗೆದುಕೊಳ್ಳುವ ಕೋರ್ಸ್ ಡಿಪೆಂಡ್ಸ್. ಕೆಲವು ವಿದ್ಯಾರ್ಥಿಗಳು PUC 2 ವರ್ಷದಲ್ಲಿ ಅದರೊಟ್ಟಿಗೆ ಕೋಚಿಂಗನ್ನು ತಗೊಂಡು ಅಥವಾ ಅದರ PUC ರಜೆಯಲ್ಲಿ ಕೋಚಿಂಗನ್ನು ತಗೊಂಡು ನಂತರ ಅವರು ಇಮಿಡಿಯೇಟ್ಲಿ PUC ಆದ ನಂತರ ಹೋಗ್ಬೋದು, ಒಂದು ಮೆಥಡ್. ಆಗ ವಿದ್ಯಾರ್ಥಿ ಫೌಂಡೇಶನ್ ಎಕ್ಸಾಮನ್ನು ಬರೀಬೇಕು. ಅವನು ಗ್ರ್ಯಾಜುಯೇಷನ್ ಮಾಡಿ ಹೋಗೋದಾದರೆ ಸ್ವಲ್ಪ ವರ್ಷಗಳು ಜಾಸ್ತಿ ತಗೊಳ್ತದೆ. ಗ್ರ್ಯಾಜುಯೇಷನಲ್ಲಿ ಮಿನಿಮಮ್ ಪರ್ಸೆಂಟೇಜ್ 55 ಕಾಮರ್ಸ್ ವಿದ್ಯಾರ್ಥಿಗಳಿಗಿರಬೇಕು. ಅದನ್ನು ಅಷ್ಟು ಮಿನಿಮಮ್ ಪರ್ಸೆಂಟೇಜನ್ನು ನಾವು ಪಡ್ಕೊಂಡು ಅವನು ಅದಕ್ಕೆ ಹೋಗೋಕ್ಕಾಗತ್ತೆ. ಆದರೆ ವರ್ಷಗಳು ಸ್ವಲ್ಪ ಜಾಸ್ತಿ ತಗೊಳ್ತದೆ ಗ್ರ್ಯಾಜುಯೇಷನ್ ನಂತರ ಮಾಡಿದರೆ. ಸೊ ಹಾಗಾಗಿ ನನ್ನ ವೈಯಕ್ತಿಕ ಸಲಹೆ, ಯಾರಾದರೆ PUCಯಲ್ಲಿದ್ದೀರಾ, PUC ಫಸ್ಟ್ ಇಯರ್, PUC ಸೆಕೆಂಡ್ ಇಯರ್, PUC ಸೆಕೆಂಡ್ ಇಯರ್ ನಾಡಿದ್ದು ಎಕ್ಸಾಮನ್ನು ಬರೆಯೋರಂಥವ್ರು ಇದ್ದರೆ ಅದಾದ ನಂತರ ತಗೊಂಡ್ರೆ ಒಳ್ಳೆಯದು. ಆಗ ಸ್ವಲ್ಪ ಜೋಶ್ ಜಾಸ್ತಿ ಇರ್ತದೆ. ಸೊ ಇಟ್ ಇಸ್ ಅಡ್ವೈಸಬಲ್ ಟು ಟೇಕ್ ಇಮಿಡಿಯೇಟ್ಲಿ ಆಫ್ಟರ್ PUC. ಬಟ್ ಡಿಗ್ರಿಯಲ್ಲಿದ್ದೀರಾ, ಡಿಗ್ರಿ ಮಾಡಿದ ನಂತರ ಮಾಡಬೇಕು, ಸೊ ಇಟ್ಸ್ ಯುವರ್ ಚಾಯ್ಸ್. ಸೊ ಇದು ಏನಾದರೂ ಡಿಫ್ರೆನ್ಸನ್ನು ಕ್ರಿಯೇಟ್ ಮಾಡುತ್ತೆ, ಅಂದರೆ ಅದರ ಸ್ಕೋಪನ್ನು ಏನಾದರೂ ಡೌನ್ ಮಾಡುತ್ತಾ, ಅಥವಾ PUC ನಂತರ PU ನಂತರ ತಗೊಂಡ್ರೆ ಅಥವಾ ಡಿಗ್ರಿ ನಂತರ ತಗೊಂಡಿದ್ದು? ಹಾಗೇನೂ ಇಲ್ಲ, ನಥಿಂಗ್ ಲೈಕ್ ದಟ್, ಅಂಥದ್ದೇನೂ ಇಲ್ಲ. ಫೈನಲಿ ಒಬ್ಬ ವಿದ್ಯಾರ್ಥಿ ಎಲ್ಲ ಹಂತಗಳನ್ನು ಕಂಪ್ಲೀಟ್ ಮಾಡಬೇಕು, ಆ ಲೆವೆಲ್ಸ್ಗಳನ್ನು ಕಂಪ್ಲೀಟ್ ಮಾಡಬೇಕು, ಆರ್ಟಿಕಲ್ಶಿಪ್ಪನ್ನು ಅವನು ಮಾಡಿರಬೇಕು. ಅದಾದ ನಂತರ ಅವನು ಚಾರ್ಟರ್ಡ್ ಅಕೌಂಟೆಂಟ್ ಅನ್ಸ್ಕೊಂಡ್ಬಿಟ್ರೆ ಸಾಕು. ಸೊ ದೇರ್ ಇಸ್ ನೋ ಡಿಫ್ರೆನ್ಸ್ ನನ್ನ ಪ್ರಕಾರ. ಎಷ್ಟು ಅವಧಿಯ ಕೋರ್ಸ್ಗಳಿವೆಲ್ಲ? ಸರಿಯಾಗಿ ಮಾಡಿದರೆ PUC ಆದ ನಂತರ ನಾವು ಅದನ್ನು ನೋಡ್ಕೊಳ್ಳೋದಾದರೆ ಅವನು ಫೌಂಡೇಶನ್ ಮಾಡ್ಕೊಳ್ಳೋಕ್ಕೆ ಮಾರ್ಚಲ್ಲಿ PUC ಎಕ್ಸಾಮ್ ಆಗುತ್ತೆ. ಫೌಂಡೇಶನ್ ಅದೇ ವರ್ಷದ ನವಂಬರಲ್ಲಿ ಬರೀಬೋದು. ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ಹೇಳೋದು. ನಂತರ 1 ವರ್ಷ ಇಂಟರ್ಮೀಡಿಯೇಟ್, ಅದನ್ನು ರಿಸಲ್ಟ್ ಬಂದ ನಂತರ 3 ವರ್ಷ. ಹೆಚ್ಚು ಕಡಿಮೆ ಎಲ್ಲ ಆದರೆ PUC ಆಗಿ ಅವನು ಕಂಪ್ಲೀಟ್ ಮಾಡಬೇಕು 4.25 ವರ್ಷ ಆಗುತ್ತೆ. PU ಆದಮೇಲೆ PU ಆದ ನಂತರ ಡಿಗ್ರಿ ಆಗಿ ಮಾಡಿದರೆ ಅದು 3.5 ವರ್ಷಗಳು ಆಗ್ತದೆ. ಸೊ ಅಲ್ಲಿ ಡಿಫ್ರೆನ್ಸ್ ಕ್ರಿಯೇಟ್ ಆಗುತ್ತೆ, ಅಂದರೆ PU ಆದಮೇಲೆ ಮಾಡಿದ ನಂತರ ಅಥವಾ ಡಿಗ್ರಿ? ಹೌದು, ಡಿಫ್ರೆನ್ಸ್ ಹೇಗೆ ಕ್ರಿಯೇಟ್ ಆಗುತ್ತಂದರೆ PUC ಆಗಿ 4.25 ಅಥವಾ 5 ಅಂತ ಇಟ್ಕೊಳ್ಳಿ. ಅದೇ ಡಿಗ್ರಿ ಮಾಡಿದ ನಂತರ ನೀವು ಮಾಡಿದರೆ 3.5 ವರ್ಷ. ಅಂದರೆ PUC ಆದ ಗ್ಯಾಪ್ಗಳು ಲೆಕ್ಕ ಮಾಡಿದರೆ PUC ಆಗಿ ಡಿಗ್ರಿಗೆ 3 ವರ್ಷ ಪ್ಲಸ್ 3.5 ಅಂದರೆ 6.5 ವರ್ಷ ಆಯಿತು ಈ ರೂಟಲ್ಲಿ ಹೋದರೆ. ಇಲ್ಲಿ ಆದರೆ ನಿಮ್ಗೆ 4.25 ವರ್ಷದಲ್ಲಿ ಮಾಡ್ಬೋದು. ಹೇಗೆ ಒಬ್ಬ ಇಂಜಿನಿಯರಿಂಗ್ ಸ್ಟೂಡೆಂಟ್ ಅಥವಾ ಹೇಗೆ ಒಬ್ಬರು ಡಿಗ್ರಿಯಾಗಿ ಮಾಸ್ಟರ್ ಕೋರ್ಸ್ ಮಾಡ್ತಾರೆ, ಅದೇ ಸ್ಪ್ಯಾನಲ್ಲಿ
ಚಾರ್ಟೆಡ್ ಅಕೌಂಟೆನ್ಸಿ ಕೋರ್ಸನ್ನು ಮಾಡ್ಬೋದು. ಆ್ಯಂಡ್ ಇಟ್ ಇಸ್ ವೆರಿ ಹೈಲಿ ಲ್ಯುಕ್ರೇಟಿವ್ ಆ್ಯಂಡ್ ಹೈಲಿ ಅಫೋರ್ಡಬಲ್ ಕೋರ್ಸ್. ಮೋರ್ ದೆನ್ ದಟ್ ಇಟ್ ಈಸ್ ಮೋರ್ ಚಾರ್ಮಿಂಗ್ ಕೋರ್ಸ್ ಎಟ್ ಪ್ರೆಸೆಂಟ್. ಇವತ್ತು ತುಂಬ ಜನ ವಿದ್ಯಾರ್ಥಿಗಳು ಚಾರ್ಟೆಡ್ ಅಕೌಂಟೆನ್ಸಿ, ಕಂಪನಿ ಸೆಕ್ರೆಟರಿ, ಕಾಸ್ಟ್ ಮ್ಯಾನೇಜ್ಮೆಂಟ್ ಅಕೌಂಟಿಗೆ ಹೋಗ್ತಿದ್ದಾರೆ. ಮೇ ಬಿ ನಾವು ಕಲಿಬೇಕಾದ್ರೆ ಅಥವಾ ನನಗಿಂತ ಮುಂಚಿನವ್ರು ಕಲಿಬೇಕಾದ್ರೆ ಅದರ ನಾಲೆಜ್ ಅಥವಾ ಕಡಿಮೆ ಇತ್ತು. ಇವತ್ತು ಇನ್ಸ್ಟಿಟ್ಯೂಟ್ಗಳು ಅಷ್ಟು ಫೆಸಿಲಿಟೀಸನ್ನು ಪ್ರೊವೈಡ್ ಮಾಡ್ತಾ ಇದೆ. ಮತ್ತು ನಾಟ್ ಓನ್ಲಿ ಫೆಸಿಲಿಟೀಸ್, ಅಷ್ಟು ಅವಕಾಶಗಳಾಗ್ತಾ ಇದೆ. ಎಕನಾಮಿ ಭಾಳ ಫಾಸ್ಟಾಗಿ ಡೆವಲಪ್ ಆಗ್ತಾ ಇದೆ. ಸೊ ಆ ನಿಟ್ಟಿನಲ್ಲಿ ಇನ್ನಷ್ಟು ಚಾರ್ಟೆಡ್ ಅಕೌಂಟೆಂಟ್ಗಳು ಬೇಕು ನಮ್ಮ ದೇಶಕ್ಕೆ, ಇನ್ನಷ್ಟು ಕಂಪನಿ ಸೆಕ್ರೆಟರಿಗಳು ಬೇಕು. ಹಾಗಾಗಿ ಇದರ ಸ್ಕೋಪ್ ದಿನೇ ದಿನೇ ಬೆಳೀತಾ ಇದೆ. ಒನ್ ಆಫ್ ದ ರೀಸೆಂಟ್ ಸಮೀಕ್ಷೆ ನೋಡ್ತಾ ಇದ್ದೇನೆ. ಅದರ ಪ್ರಕಾರ ಮೋಸ್ಟ್ ಲುಕ್ರೇಟಿವ್ ಫೀಲ್ಡಲ್ಲಿ ಇದು 1 ಅಥವಾ 2ನೇ ಸ್ಥಾನದಲ್ಲಿ ಈ ಚಾರ್ಟೆಡ್ ಅಕೌಂಟೆನ್ಸಿ ಕಂಪನಿ ಸೆಕ್ರೆಟರಿ ಕೋರ್ಸ್ ಬರ್ತಾ ಇದೆ. ಲೈಫ್ ಫೀಲ್ಡ್ಗಳಲ್ಲಿ ಹೌದು ಹೌದು ಹೌದು. ಈಕೆ ಅಂದರೆ ಇಟ್ ಈಸ್ ಇವತ್ತೆಲ್ಲ ಬರೋದು ಲಾಸ್ಟಿಗೆ ದುಡ್ಡಿನ ವ್ಯವಹಾರಗಳನ್ನು ಮಾಡ್ಕೊಳ್ಳೋರು, ಅದನ್ನು ನಮ್ಮ ದೇಶದ ಬೆನ್ನೆಲುಬಾಗಿ ಇರುವಂಥವ್ರು ಚಾರ್ಟೆಡ್ ಅಕೌಂಟೆಂಟ್ಗಳು ಅಥವಾ ಕಾಸ್ಟ್ ಅಕೌಂಟೆಂಟ್ಗಳು, ಕಂಪನಿ ಸೆಕ್ರೆಟರಿಗಳು. ಯಾಕಂದರೆ ಅವರ ರೋಲ್ ತುಂಬ ಜಾಸ್ತಿ ಇರ್ತದೆ. ಇನ್ಫ್ಯಾಕ್ಟ್ ಒನ್ ಆಫ್ ದ ಸ್ಲೋಗನ್ ಆಫ್ ಚಾರ್ಟೆಡ್ ಅಕೌಂಟೆನ್ಸಿ ಕೋರ್ಸಲ್ಲಿ ಹೇಳ್ತೇವೆ, ಪಾರ್ಟ್ನರ್ ಇನ್ ನೇಷನ್ ಬಿಲ್ಡಿಂಗ್ ಅಂತ. ಸೊ ಹಾಗಾಗಿ ಚಾರ್ಟೆಡ್ ಅಕೌಂಟೆನ್ಸಿಗೆ ತುಂಬ ಬೇಡಿಕೆ ಇದೆ ಇತ್ತೀಚಿನ ದಿನಗಳಲ್ಲಿ. ಎಸ್, ಈಗ ಸಿ ಅನ್ನುವಂಥದ್ದಾಗಿರ್ಬೋದು, CMA ಆಗಿರ್ಬೋದು, ತುಂಬ ಕಷ್ಟಕರವಾದ ಕೋರ್ಸ್ಗಳು ಅಂತ ಹೇಳ್ತಾರೆ. ನಿಜವಾಗ್ಲೂ ಅದು ಕಷ್ಟಕರವಾಗಿದ್ರೆ ಯಾಕೆ ಕಷ್ಟಕರ, ಅಷ್ಟು ಕಷ್ಟ ಅಂತ ಹೇಳ್ತಾರೆ? ತುಂಬ ಲಾಟ್ ಆಫ್ ಪ್ರಿಪರೇಷನ್ ಬೇಕು. ಈಗ ನೀವಾಗಲೂ ಹೇಳಿರುವಂಥದ್ದು, ಅದಕ್ಕೆ ತಕ್ಕನಾದ ಒಂದು ಪರ್ಸೆಂಟೇಜ್ ಬೇಕು. ಕರೆಕ್ಟ್. ಅಂದರೆ ಈ ಚಾರ್ಟೆಡ್ ಅಕೌಂಟೆನ್ಸಿ ಕೋರ್ಸ್ ಕಷ್ಟ ಅಂತೇಳಿ ತುಂಬ ಜನ ಭಾವಿಸ್ಕೊಂಡಿದ್ದಾರೆ. ನಾನು ಭಾಳ ಈಸಿ ಹೇಳೋದಿಲ್ಲ. ಹಾಗಾಗಿ ನಾವು ಯಾವಾಗಲೂ ವಿದ್ಯಾರ್ಥಿಗಳಿಗೆ ಹೀಗೆ ಹೇಳೋದುಂಟು, CA ಈಸ್ ನಾಟ್ ಎ ಡಿಫಿಕಲ್ಟ್ ಕೋರ್ಸ್ ಬಟ್ ಎ ಡಿಫ್ರೆಂಟ್ ಕೋರ್ಸ್ ಅಂತ. ಅದನ್ನು ಡಿಫ್ರೆಂಟಾಗಿ ಕ್ರ್ಯಾಕ್ ಮಾಡುವಂಥ ಒಂದು ಎಬಿಲಿಟಿಗಿಂತನೂ ಅದು ನೋಡೋ ಆ್ಯಂಗಲ್, ಪರ್ಸೆಪ್ಷನ್ ಬೇರೆ ಇರ್ತದೆ. CA ಕಷ್ಟನಾ? ಅಲ್ಲ. CA ಭಾಳ ಈಸಿನಾ? ಅಲ್ಲ, ಅದು ಅಲ್ಲ. ಸೊ ಸರಿಯಾದ ಪ್ರಮಾಣದಲ್ಲಿ ಪ್ರಿಪ್ರೇಷನ್ ಮಾಡಿದರೆ ವಿದ್ಯಾರ್ಥಿಗಳು ಮಾಡೋಕ್ಕಾಗತ್ತೆ. ಮೆನಿ ಎ ಟೈಮ್ಸ್ ವಿದ್ಯಾರ್ಥಿಗಳಲ್ಲಿ ಏನಂದರೆ, ನಮ್ಮ ಎಸ್ಪೆಷಲಿ ಪೇರೆಂಟ್ಸ್ಗಳು ಅದನ್ನು ಹೇಗೆ ನೋಡ್ತಾರೆ ಅಂದರೆ, ನನ್ನ ಮಗ ಒಳ್ಳೆ ಪರ್ಸೆಂಟೇಜ್ ಇಟ್ಕೊಂಡಿದ್ದಾನೆ ಹಾಗಾಗಿ CA ಮಾಡಿಬಿಡ್ತಾನೆ, ಕಡಿಮೆ ಇದ್ದವರಿಗೆ ಇದು ಆಗೋದಿಲ್ಲ ಅಂತ. ನಮ್ಮ ದೇಶದಲ್ಲಿ ಅನ್ಫಾರ್ಚುನೇಟ್ಲಿ ನಮ್ಮ ಇಂಟೆಲಿಜೆನ್ಸನ್ನು ಮೆಷರ್ ಮಾಡುವಂಥದ್ದು ಮಾರ್ಕ್ಸಿಂದ ಆಗಿದೆ. ಮಾರ್ಕ್ಸ್ ಬೇಡ ನಾನು ಹೇಳ್ತಾ ಇಲ್ಲ, ಎಗೇನೆಸ್ಟ್ ಮಾರ್ಕ್ಸ್ ಅಲ್ಲ ನಾನು, ಬಟ್ ನಾನು ಹೇಳೋದು ಅದರಿಂದ ಅಳಿಬಾರ್ದು ಅಂತ. ಎಷ್ಟೊಂದು ಸತಿ ವಿದ್ಯಾರ್ಥಿಗಳು ಸ್ವಲ್ಪ ಕಡಿಮೆ ಪರ್ಸೆಂಟೇಜ್ ಇದ್ದರೂ ಚಾರ್ಟೆಡ್ ಅಕೌಂಟೆನ್ಸಿ ಕೋರ್ಸ್ ಮಾಡಿದ ಎಷ್ಟೊಂದು ಉದಾಹರಣೆಗಳಿದೆ. ಹಾಗೆ ಆನ್ ದ ಕಾಂಟ್ರರಿ 95-98% ಬಂದ ವಿದ್ಯಾರ್ಥಿಗಳು CAಯಲ್ಲಿ ಸ್ಟ್ರಗಲ್ ಮಾಡಿದ ಉದಾಹರಣೆಗಳು ತುಂಬ ಜೀವಂತವಾಗಿದೆ. ಏನು ಹೇಳ್ತಿದ್ದೀನಿ ಅಂದರೆ, ಈ ಕೋರ್ಸಿಗೆ ಬಂದಾಗ ಅದಕ್ಕಾದ ಅವನು ಪ್ರಿಪ್ರೇಷನನ್ನು ಮಾಡಬೇಕಾಗುತ್ತೆ. ನನಗೆ ಯಾವಾಗಲೂ ಹೇಳೋದುಂಟು, ನಾವು ಎಲ್ಲಿ ಎಡುತ್ತೇವೆ, ಯಾಕೆ ಮೊದಲಿನ ವಿದ್ಯಾರ್ಥಿಗಳು ಎಡುವಿದ್ರು CS ಮಾಡುವಾಗ, ಫೇಲ್ ಆದ ಕೆಲವು ವಿದ್ಯಾರ್ಥಿಗಳು. ನನಗೆ ಗೊತ್ತಿದೆ ಅಂತೇಳಿ ವಿದ್ಯಾರ್ಥಿ ಓದ್ತಾನೆ, ಐ ನೋ ಇಟ್ ಅಂತ, ನನಗಿದು ಗೊತ್ತಿದೆ, ಅಲ್ಲೇ ತಪ್ಪಾಯಿತು. ಬೇಸಿಕ್ ಏನಂದ್ರೆ ನಾನು ಹೇಳೋದು, ಯು ಡೋಂಟ್ ನೋ ಎನಿಥಿಂಗ್ ಅಂತ ಸ್ಟಾರ್ಟ್ ಮಾಡಬೇಕು. ಇದು ನಾಟ್ ಓನ್ಲಿ ಫಾರ್ ದಿಸ್, ಎನಿ ಕೋರ್ಸ್ ಫಾರ್ ದಟ್ ಮ್ಯಾಟರ್. ಸೊ ಹಾಗಾಗಿ ಅಷ್ಟು ಕಷ್ಟ ಇಲ್ಲ, ಜನ ಅಂದ್ಕೊಂಡಷ್ಟು ಕಷ್ಟ. ಮತ್ತು ಜಾಸ್ತಿಯಾಗಿ ವಿದ್ಯಾರ್ಥಿಗಳಿಗೂ CA ಮಾಡದೇ ಇರೋರ ಹತ್ರ ಯಾರ ಹತ್ರ ಕೇಳ್ತಾರೆ, ಕರೆಕ್ಟ್ ಗೈಡೆನ್ಸ್ ಇರೋದಿಲ್ಲ. ಇದು ಕೋರ್ಸ್ ಗೌರ್ಮೆಂಟ್ ಆಫ್ ಇಂಡಿಯಾ ಪಾರ್ಲಿಮೆಂಟಿಂದ ಆ್ಯಕ್ಟ್ ಪಾಸ್ ಆಗಿರೋದು. ಇಲ್ಲಿ ಪರ್ಟಿಕ್ಯುಲರ್ ಕಾಲೇಜ್ ಅಂತ ಇಲ್ಲ. ನಿಮ್ಮ MBBSಗೆ ಆದರೆ ಕಾಲೇಜ್ ಇದೆ, ಇಂಜಿನಿಯರಿಂಗ್ ಇಲ್ಲಿ ಕಾಲೇಜ್ ಅಂತಿಲ್ಲ. ಥ್ರೂ ದ ಡಿಸ್ಟೆನ್ಸ್ ಎಜುಕೇಷನ್ ಮಾಡಲಿಕ್ಕೆ ಕಲಿತಾರೆ. ಇಟ್ ಈಸ್ ಎ ಗೌರ್ಮೆಂಟ್ ಕೊಟ್ಟಿರೋಗೋಸ್ಕರ ಇಟ್ ಇಸ್ ವ್ಯಾಲಿಡ್, ಅದರಲ್ಲಿ ಏನೂ ಕ್ವಶನ್ ಇಲ್ಲ. ಆದರೆ ಅವರಿಗೆ ಅಷ್ಟು ಎಕ್ಸ್ಪೋಷರ್ ಇರೋದಿಲ್ಲ ಮಕ್ಕಳಿಗೆ. ಒಂದು ಜಾಸ್ತಿಯಾಗಿ ಕೇಳಿ ನೀವು CA ಕಷ್ಟ, ಇದು ಆಗೋದಿಲ್ಲ ಅಂತ ಹೇಳೋರೇ ಜಾಸ್ತಿ. ಅದರಿಂದ ಜಾಸ್ತಿ ಕಷ್ಟ ಆಗಿದೆ ಹೊರತು ರಿಯಾಲಿಟಿಲಿ ಅಷ್ಟು ಕಷ್ಟ ಇಲ್ಲ ನನ್ನ ಪ್ರಕಾರ. ಸರಿಯಾದ ಎಫರ್ಟ್ಸ್ ಬೇಕು. I think it can be done. It is not that difficult. Not because I am a chartered accountant, because I have seen lot of students. ಅದರಿಂದ ನಾನು ಹೇಳ್ತೀನಿ, ಸರಿಯಾದ ಪ್ರಮಾಣದಲ್ಲಿ ಈಗ ಮೊದಲಿನಾಗೆ ಸುಮಾರಷ್ಟು ಬದಲಾವಣೆಗಳಾಗಿದೆ. ಉದಾಹರಣೆಗೆ ನಾವು ಓದಬೇಕಾಗಿರುವಂಥ ಮೆಟೀರಿಯಲ್ಗಳು ಈಗ ತುಂಬ ವ್ಯತ್ಯಾಸಗಳಿದೆ. ನಾವು ಓದಬೇಕಾದ ನಮ್ಮ ಕೋಚಿಂಗ್ ಸೆಂಟರ್ಗಳು ಯಾವುದೂ ಇರಲಿಲ್ಲ, ಈಗೆಲ್ಲ ಕೋಚಿಂಗ್ ಸೆಂಟರ್ಸ್ಗಳಿದೆ. ತುಂಬ ವ್ಯತ್ಯಾಸಗಳಿದೆ ಓವರಾಲ್ ಇದರಲ್ಲಿ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಎಲ್ಲದಿದೆ ಇವತ್ತು ಅಂತ. ಇವತ್ತು CA ಇನ್ಸ್ಟಿಟ್ಯೂಟಿನ ಬುಕ್ ಇಷ್ಟು ಚೆನ್ನಾಗಿದೆ ಅಂದರೆ ಅದರಲ್ಲಿ ಎಲ್ಲ ವಿಷಯಗಳು ಇದೆ. And more than that, you get the best coaching in small cities. And the syllabus which is introduced recently, NCERT ಅಂತ ಏನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ PUCಗೆ, ಈವನ್ ಚಾರ್ಟೆಡ್ ಅಕೌಂಟೆನ್ಸಿ ಕೋರ್ಸಿನ ಫೌಂಡೇಶನ್ ಲೆವೆಲ್ ಅದಕ್ಕೆ ಮ್ಯಾಚ್ ಆಗ್ತದೆ. ಹಾಗಾಗಿ ಒಂಥರ ದರ್ ಇಸ್ ಎ ಗುಡ್ ಎಂತ ಹೇಳೋದು ಅಟ್ಮಾಸ್ಫಿಯರ್ ಅಥವಾ ಗುಡ್ ಟ್ರ್ಯಾಕ್ಷನ್ ಟುವರ್ಡ್ಸ್ ಚಾರ್ಟೆಡ್ ಅಕೌಂಟೆನ್ಸಿ ಕೋರ್ಸ್. ಇಸ್ ನಾಟ್ ಡಿಫಿಕಲ್ಟ್, ಇಟ್ ಇಸ್ ಡಿಫ್ರೆಂಟ್. ಈಗ GSTಯಲ್ಲಿ ಹಲವಾರು ಚೇಂಜಸ್ಗಳು ಬಂದಿರುವಂತ. ಹೌದು. ಸೊ ಮಿಡ್ಲ್ ಆಫ್ ದ ಪೋರ್ಷನ್ ಅಂತ ಹೇಳ್ಬೋದು, ಆಗ ಬಂದಿರುವಂತ ಚೇಂಜಸ್ ಇದು. ಇದನ್ನ ಹೇಗೆ ಅಪ್ಡೇಟ್ ಮಾಡ್ಕೊಂಡು ಹೋಗುತ್ತೆ? CAಯಲ್ಲಿ ಏನಾದರೂ ಬದಲಾವಣೆ ಬಂತ ಈ GST? ಹೌದು. ಇನ್ಫ್ಯಾಕ್ಟ್ ಸರಿಯಾಗಿ ಹೇಳಬೇಕು ಅಂದರೆ, 1st January 2017ನಲ್ಲಿ 1st July 2017ನಲ್ಲಿ 2 ಹೊಸದು ಬಂತು. ಒಂದು CAದು ಕೋರ್ಸ್ ಚೇಂಜ್ ಆಯಿತು. ಅದೇ ದಿನ ಇವನ್ GSTನೂ ಇಂಟ್ರೊಡ್ಯೂಸ್ ಆಯಿತು. ಆ್ಯಂಡ್ ಇಟ್ ಈಸ್ ಇಂಟ್ರೊಡ್ಯೂಸ್ ಬೈ
ಅಥವಾ ಇಟ್ ಈಸ್ ಇನ್ಫ್ಯಾಕ್ಟ್ ಇಟ್ ಈಸ್ ಎಕ್ಸ್ಪ್ಲೈನ್ಡ್ ಇನ್ ಡಿಟೇಲ್ ನೋಡಿರ್ತೀರ ನೀವು. ಫೈನಾನ್ಸ್ ಮಿನಿಸ್ಟ್ರಿ ಕೊಟ್ಟರು ನಮ್ಮ ಪ್ರೈಮ್ ಮಿನಿಸ್ಟರ್ ಆನರಬಲ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿಜಿ ದೊಡ್ಡ ಕನಸು ಏನಂದರೆ ಜಿ ಎಸ್ ಟಿನ ತರಬೇಕು ಅಂತ, ಆ್ಯಂಡ್ ಇಟ್ ಈಸ್ ಇಂಪ್ಲಿಮೆಂಟೆಡ್. ಅಫ್ಕೋರ್ಸ್ ರೈಟ್ ರಾಂಗ್ ಇಟ್ಸ್ ಎ ಡಿಬೇಟ್, ಐ ಆಮ್ ನಾಟ್ ಎ ಪೊಲಿಟಿಷಿಯನ್ ಹಿಯರ್. ಬಟ್ ಜಿ ಎಸ್ ಟಿನ ಇಂಟ್ರೊಡ್ಯೂಸ್ ಮಾಡಿದ ದಿನದಿಂದ ನಮ್ಮ ಇನ್ಸ್ಟಿಟ್ಯೂಟ್ ಸಿಲೆಬಸ್ಸಲ್ಲಿ ಜಿ ಎಸ್ ಟಿ ಅಡಾಪ್ಟ್ ಆಗಿದೆ. ಆ್ಯಂಡ್ ಇನ್ಫ್ಯಾಕ್ಟ್ ಲಾಟ್ ಆಫ್ ಥಿಂಗ್ಸ್ ಫಾರ್ ಜಿ ಎಸ್ ಟಿ ಹೇಗಿರಬೇಕು ಅನ್ನೋದು ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ ಹ್ಯಾಸ್ ಗಿವನ್ ಲಾಟ್ ಆಫ್ ಪ್ಲಾನ್ಸ್ ಆ್ಯಂಡ್ ಐಡಿಯಾಸ್ ಟು ದ ಫೈನಾನ್ಸ್ ಮಿನಿಸ್ಟ್ರಿ. ಅದು ನಿಮ್ಮ ಗಮನಕ್ಕೆ ತರೋಕೆ. ಹಾಗಾಗಿ ಈ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ ಏನಿದೆ ನಮ್ಮ ದೇಶದಲ್ಲಿ ಎಕನಾಮಿಗೆ ಸಾಕಷ್ಟು ಸಲಹೆಗಳನ್ನು ಕೊಡುತ್ತೆ, ಹೀಗಿದ್ರೆ ಒಳ್ಳೆಯದು ಅಂತ. ಅದರಲ್ಲಿ ಮೇಜರ್ ಲಾಟ್ ಆಫ್ ಥಿಂಗ್ಸ್ ಎಕ್ಸ್ಪ್ಲೈನ್ಡ್ ಬೈ ಅವರ್ ಇನ್ಸ್ಟಿಟ್ಯೂಟ್, ಸಿ ಎ ಇನ್ಸ್ಟಿಟ್ಯೂಟ್ ಫಾರ್ ಇದಕ್ಕೆ ಯಾವುದಕ್ಕೆ ನಿಮ್ಮ ಜಿ ಎಸ್ ಟಿದು ರೂಲ್ಸ್ ರೆಗ್ಯುಲೇಷನ್ಸ್ಗಳಿಗೆ. ಓಕೆ, ಕೀಪಿಂಗ್ ಅಸೈಡ್ ವೆದರ್ ಅವರ್ ಸಿಲೆಬಸ್ಸಲ್ಲಿ ಚೇಂಜಸ್ ಆಗಿದೆ, ಎಸ್ ಪ್ರಾಬಬ್ಲಿ ವಿಚ್ ಈಸ್ ಫಾಸ್ಟ್ ಇಂಪ್ಲಿಮೆಂಟೆಡ್ ದ್ಯಾನ್ ಎನಿ ಅದರ್ ಕೋರ್ಸಸ್. ಬಿ ಕಾಮಲ್ಲಿ ಆದರೆ ಅಥವಾ ಇದಕ್ಕಾದ್ರೆ ತುಂಬ ಲೇಟಾಗಿ ಆಗಿರ್ಬೋದು. ಬಟ್ ಆಸ್ ಇನ್ ಚಾರ್ಟರ್ಡ್ ಅಕೌಂಟೆನ್ಸಿ ಕೋರ್ಸ್ ಇಟ್ ಇಸ್ ಫಾಸ್ಟ್ಲಿ ಇಂಟ್ರೊಡ್ಯೂಸ್, ಅಂದರೆ ಆ ದಿವಸದಿಂದನೇ ಇಂಟ್ರೊಡ್ಯೂಸ್ ಆಗಿದೆ. ಏನು ಇಲ್ಲಿ ಇಂಟ್ರೊಡ್ಯೂಸ್ ಆಗಿದೆ ಅದೇ ರೀತಿ ಸಿಲೆಬಸ್ಸಲ್ಲೂ ಇಂಟ್ರೊಡ್ಯೂಸ್ ಆಗಿದೆ. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಜಿ ಎಸ್ ಟಿಯಿಂದ ಚಾರ್ಟರ್ಡ್ ಅಕೌಂಟೆಂಟ್ಗಳ ಬೇಡಿಕೆ ಇನ್ನಷ್ಟು ಜಾಸ್ತಿ ಆಗಿದೆ. ಅದರಲ್ಲಿ 2, ಒಂದು ಅಕೌಂಟೆಂಟ್ ಮತ್ತು ಚಾರ್ಟರ್ಡ್ ಅಕೌಂಟೆಂಟ್ ಇಬ್ಬರಿಗೂ ಬೇಡಿಕೆಗಳು ಜಾಸ್ತಿ ಆಗಿದೆ. ಅಂದರೆ ಎಲ್ಲದೂ ನೀವು ಟ್ಯಾಕ್ಸ್ ಥ್ರೂನೇ ಹೋಗಬೇಕಾಗತ್ತೆ. ಹಾಗಾಗಿ ಅದರಲ್ಲಿ ಜಿ ಎಸ್ ಟಿನ ಮಹತ್ವ ಎಷ್ಟು ಅಂದರೆ ಅದೆಲ್ಲ ಅಕೌಂಟಿಂಗ್ ಪ್ರಕಾರ ಇದೆ, ಪಕ್ಕ ಇರಬೇಕು, ಇನ್ವಾಯ್ಸ್ಗಳಿರಬೇಕು, ಹಾಗೆಲ್ಲ. ಐ ಥಿಂಕ್ ಜಿ ಎಸ್ ಟಿ syllabus is introduced in chartered accountancy course. Scope for any accountant increased, obviously it is increased for chartered accountant. So GST is fully implemented in. ಅದರಲ್ಲಿ ಇನ್ನೂ ಅದು ರೂಲ್ಸ್ಗಳು ಇವಾಲ್ವ್ ಆಗ್ತಾ ಇದೆ. ಆಸ್ ಇಟ್ ಇವಾಲ್ವ್ ಇಟ್ ಇಸ್ ಇಂಪ್ಲಿಮೆಂಟೆಡ್ ಡೈರೆಕ್ಟ್ಲಿ ಇನ್ ಅವರ್ ಸಿಲೆಬಸ್. ನಮ್ಗೇನು ಅದೇನು ಆಗಿದೆ ಅದನ್ನೇ ನಾವು ಇಲ್ಲಿ ಕಲಿತೀವಿ. ದೇರ್ ಇಸ್ ನೋ ಡಿಫರೆನ್ಸ್. ಈಗ ಇಂಥ ಚೇಂಜಸ್ಗಳೆಲ್ಲ ಬಂದಾಗ ಹೇಗೆ ನೀವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀರಿ? ಈಗ ಮಿಡ್ಲ್ ಆಫ್ ದ ಪೋರ್ಷನ್ ಅಂತ ಹೇಳಿ ಸೆಮ್ ಸಿಸ್ಟಮ್ ಆಗಿರ್ಬೋದು, ಏನಾಗಿರ್ಬೋದು. ಅಲ್ಲಿ ನಮ್ಮಲ್ಲಿ ಏನಂದ್ರೆ ಈಗ ಒಂದು ಡೇಟ್ ತನಕ ಆಗಿರೋದನ್ನೆಲ್ಲ ನಮ್ಮ ಸಿಲೆಬಸ್ಸಲ್ಲಿ ಅವ್ರು ಹಾಕ್ತಾರೆ. ಈಗ ಲೆಟಸ್ ಉದಾಹರಣೆಗೆ ಒಂದು ಯಾವುದೋ ಒಂದು 31st ಅಕ್ಟೋಬರ್ ತನಕ ಇರೋದು ಅಥವಾ 30th ಸೆಪ್ಟೆಂಬರ್ ತನಕ ಇರೋದು ನವಂಬರ್ ಎಕ್ಸಾಮಿಗೆ. ಹಾಗೆಲ್ಲ ನಮಗೆ ಗೈಡ್ಲೈನ್ಸ್ ಸರ್ಕ್ಯುಲರ್ಸ್ಗಳು ಬರ್ತದೆ. ಇದು ಓಕೆ, ಒಂದು ಗಮನಕ್ಕೆ ಏನಂದರೆ ಹಾಗೆ ನೋಡಿದರೆ ಯಾವುದೇ ಲಾ ಇದ್ದರೆ, ಇನ್ಕಮ್ ಟ್ಯಾಕ್ಸ್ ಇರ್ಬೋದು, ಯಾವುದೇ ಲಾ, ಒಂದು ಬೇಸಿಕ್ ಫ್ರೇಮ್ ವರ್ಕ್ ಅಂತ ಇರ್ತದೆ, ಅದು ಚೇಂಜ್ ಆಗೋದಿಲ್ಲ. ಅಲ್ಲಿನ ಟ್ಯಾಕ್ಸ್ ರೇಟ್ಗಳು, ಪರ್ಸಂಟೇಜ್ಗಳು ಅಥವಾ ಈ ಇನ್ಕ್ಲೂಷನ್ ಎಕ್ಸ್ಕ್ಲೂಷನ್ ಸ್ವಲ್ಪ ಚೇಂಜಸ್ ಆಗ್ಬೋದು. ಅದನ್ನು ಅಡಾಪ್ಟ್ ಮಾಡ್ತಾರೆ, ಕಲಿತಾ ಹೋಗ್ತಾರೆ. ಸೊ ದಟ್ಸ್ ಹೌ ಇಟ್ ಇಸ್ ದೇರ್. ಒಂದು ಡೇಟ್ ತನಕ ಆಗಿರೋದೆಲ್ಲ ಆ ಎಕ್ಸಾಮಿಗೆ ರೆಲೆವೆಂಟ್ ಅಂತ, ಅದ್ರ ನಂತರ ಬಂದಿರೋದೆಲ್ಲ ನೆಕ್ಸ್ಟ್ ಎಕ್ಸಾಮಿಗೆ ಅಂತ. ಸಿ ಎಲ್ಲಿ 2 ಸತಿ ಎಕ್ಸಾಮ್, ನವಂಬರ್ ಮತ್ತು ಇಟ್ ಈಸ್ ಇನ್ ಮೇ. ಫೌಂಡೇಶನ್ ಇರ್ಬೋದು, ಇಂಟರ್ಮೀಡಿಯೇಟ್ ಇರ್ಬೋದು, ಫೈನಲ್ ಇರ್ಬೋದು. ಸೊ ಹಾಗಾಗಿ ಈ ನಿಮ್ಮ ಇಂಜಿನಿಯರಿಂಗ್ ಮತ್ತು ಮೆಡಿಸಿನಲ್ಲಿ ಒಬ್ಬ ವಿದ್ಯಾರ್ಥಿ ಇಂಜಿನಿಯರಿಂಗಲ್ಲಿ ಒಳ್ಳೆ ರ್ಯಾಂಕ್ ಬರಲಿಲ್ಲ, ಸಿ ಇ ಟಿ ಎಂಟ್ರೆನ್ಸ್ ಎಕ್ಸಾಮ್ ಒಳ್ಳೆ ರ್ಯಾಂಕ್ ಬರಲಿಲ್ಲ ಅಂದರೆ ಎಷ್ಟು ವೇಟ್ ಫಾರ್ ಎ ಇಯರ್. ಅಫ್ಕೋರ್ಸ್ ಈಗ 2 ಸತಿ ಮಾಡಿದ್ದಾರೆ, ಜನವರಿ ಮತ್ತು ಇದಂತ ಮಾಡಿದ್ದಾರೆ. But this is how the perception about. Whereas when it comes to chartered accountancy course, a student can write twice a year. May ಅಲ್ಲಿ ಬರೆದ ಕ್ಲಿಯರ್ ಆಗಲಿಲ್ಲ, ಒಳ್ಳೆ ಮಾರ್ಕ್ಸ್ ಬರಲಿಲ್ಲ, he can write in the November. It's there. ಹಾಗೆ ಕಂಟಿನ್ಯೂ ಆಗ್ತಾ ಹೋಗ್ತದೆ. ದಟ್ ಇಸ್ ದ ಅಡ್ವಾಂಟೇಜ್ ಇನ್ ದಿಸ್. ಆ್ಯಂಡ್ ಇಮಿಡಿಯೇಟ್ಲಿ ಇಟ್ ವಿಲ್ ಬಿ ಇಂಪ್ಲಿಮೆಂಟೆಡ್. ಸರ್ಕ್ಯುಲರ್ಸ್ ಇದೆ, ಗೈಡ್ಲೈನ್ಸ್ ಇದೆ, ಕೋರ್ಟ್ ಕೇಸ್ ಲಾಗಳಿರ್ತದೆ, ಅದನ್ನು ನಾವು ಹುಡುಗರು ಕಲಿಬೇಕಾಗುತ್ತೆ. ಎಸ್, ಓಕೆ. ಈಗ ಈ ಸಿ ಎ ಆಗಿರ್ಬೋದು, ಇವರ ಸ್ಕೋಪ್ ಏನು, ರೋಲ್ ಆಫ್ ರೆಸ್ಪಾನ್ಸಿಬಿಲಿಟಿ ಏನು, ಅಂದರೆ ಜಾಬ್ ಅಪರ್ಚುನಿಟಿ ಯಾವ ಥರ ಇದೆ, ಯಾವ ರೀತಿ ಗೌರ್ಮೆಂಟ್ ರಿಲೇಟೆಡ್ ಜಾಬ್ಸ್ ಯಾವ ಥರ ಸಿಗುತ್ತೆ? ಸೊ ಇದು ಕೆಲವರಿಗೆ ಎಷ್ಟೊಂದು ಜನರಿಗೆ ಕಲ್ಪನೆ ಇರೋದಿಲ್ಲ. ಚಾರ್ಟರ್ಡ್ ಅಕೌಂಟೆಂಟ್ ಏನು ಮಾಡ್ತಾನೆ, ಇಂಜಿನಿಯರ್ ಅಂದರೆ ಒಂದು ಸಿವಿಲ್ ಇಂಜಿನಿಯರ್ ಅಂದರೆ ಬಿಲ್ಡಿಂಗ್ ಕಟ್ತಾನೆ ಅಂತ ಗೊತ್ತಾಗುತ್ತೆ, ಡಾಕ್ಟರ್ ಅಂದರೆ ಒಂದಿಷ್ಟು ಮೆಡಿಸಿನ್ ಕೊಡ್ತಾನೆ ಅಥವಾ ಒಂದು ಏನೋ ಆಪರೇಷನ್ಸ್ ಮಾಡ್ತಾನೆ. ವಾಟ್ ಎ ಚಾರ್ಟರ್ಡ್ ಅಕೌಂಟೆಂಟ್ ವಿಲ್ ಡೂ ಅನ್ನೋದು ತುಂಬ ಜನರಿಗೆ ಕ್ಲಾರಿಟಿ ಇರೋದಿಲ್ಲ. ಒಳ್ಳೆ ಪ್ರಶ್ನೆ. ನನ್ನ ಪ್ರಕಾರ ಚಾರ್ಟರ್ಡ್ ಅಕೌಂಟೆಂಟ್ ಏನು ಮಾಡ್ತಾನೆ ಅಂತ ಹೇಳಿದರೆ, ಈ ಒಂದು ಸಣ್ಣ ಯೂನಿಟ್ ಇರಲಿ, ದೊಡ್ಡ ಯೂನಿಟ್ ಇರಲಿ, ಅಲ್ಲಿ ಫೈನಾನ್ಸ್ ಇದೆ, ಅಲ್ಲಿ ಟ್ಯಾಕ್ಸೇಷನ್ ಇದೆ, ಅಲ್ಲಿ ಆಡಿಟ್ ಇದೆ, ಇದರ ಎಕ್ಸ್ಪರ್ಟ್ ಚಾರ್ಟರ್ಡ್ ಅಕೌಂಟೆಂಟ್ ಅಂತೇಳಿ ನಾವು ಕನ್ಸಿಡರ್ ಮಾಡ್ತೇವೆ. ಈಗ ಒಂದು ಯೂನಿಟಿಗೆ ಆ ಪರ್ಟಿಕ್ಯುಲರ್ ಆರ್ಗನೈಸೇಷನ್ ಎಷ್ಟು ಗೌರ್ಮೆಂಟಿಗೆ ಟ್ಯಾಕ್ಸ್ ಕಟ್ಟಬೇಕು ಅಂತ ಯಾರು ಹೇಳ್ತಾರೆ? ಚಾರ್ಟರ್ಡ್ ಅಕೌಂಟೆಂಟ್ ಹೇಳ್ತಾರೆ. ಹೀಗೆ ಮಾಡಿದರೆ ಇಷ್ಟ ಆಗುತ್ತೆ, ಹೀಗೆ ಮಾಡಿ ನೀನು ಉಳಿಸ್ಬೋದು, ಹೀಗೆ ಅನ್ನೆಸರಿ ಟ್ಯಾಕ್ಸ್ ಕಟ್ಟೋದು ಬೇಡ, ಅಥವಾ ನೀನು ಇದನ್ನು ಮಾಡಲೇಬೇಕು, ಟ್ಯಾಕ್ಸ್ ಕಟ್ಟಲೇಬೇಕು, ಅದನ್ನು ಅವಾಯ್ಡ್ ಮಾಡೋಂಗಿಲ್ಲ, ಹೀಗೆಲ್ಲ ಗೈಡೆನ್ಸನ್ನು ಚಾರ್ಟರ್ಡ್ ಅಕೌಂಟೆಂಟ್ ಕೊಡ್ತಾನೆ. ಒಂದು. ಎರಡನೇದು, ಸ್ವಲ್ಪ ದೊಡ್ಡ ಲೆವೆಲಲ್ಲಿ ನೋಡೋದಾದರೆ, ಯಾವುದಾದ್ರು ಒಂದು ದೊಡ್ಡ ಕಂಪನಿ ಇದ್ರೆ ಆ ಕಂಪನಿಗೆ ದುಡ್ಡು ಹಾಕೋರೆಲ್ಲ ಶೇರ್ ಹೋಲ್ಡರ್ಸ್, ಓನರ್ಸ್ ಎಲ್ಲ ಶೇರ್ ಹೋಲ್ಡರ್ಸ್, ಅದನ್ನು ಮ್ಯಾನೇಜ್ ಮಾಡೋರೆಲ್ಲ ಡೈರೆಕ್ಟರ್ಸ್, ಬೋರ್ಡ್ ಆಫ್ ಡೈರೆಕ್ಟರ್ಸ್. ಯಾರ್ದೋ ದುಡ್ಡು ಯಾರೋ ಮ್ಯಾನೇಜ್ ಮಾಡ್ತಾರೆ. ಅದು ಸರಿ ಇದೆಯೋ ಸರಿ ಇಲ್ವೋ ಅನ್ನೋದು ಹೇಳಿ ನೋಡ್ಕೊಳ್ಳೋಕ್ಕೆ, ಅದನ್ನು ವೆರಿಫೈ ಮಾಡೋಕ್ಕೆ, ಅಥೆಂಟಿಸಿಟಿ ಕೊಡೋಕ್ಕೆ ಒಬ್ಬ ಇಂಡಿಪೆಂಡೆಂಟ್ ಪರ್ಸನ್ ಬೇಕು ಅಂತ. ಅವನು ಯಾರು? ಚಾರ್ಟರ್ಡ್ ಅಕೌಂಟೆಂಟ್. ಇದು ಎರಡನೇ ರೋಲ್. ಸಿ ಎ ಏನು ಮಾಡ್ತಾನೆ? ಸಿ ಎನ್ನು ನಾವು ಫೈನಾನ್ಷಿಯಲ್ ಎಕ್ಸ್ಪರ್ಟ್ ಅಂತ ಹೇಳ್ತೇವೆ. ಸೊ ಓವರಾಲ್ ದುಡ್ಡಿನ ವ್ಯವಹಾರಗಳಲ್ಲಿ
ಬಹಳಷ್ಟು ಜ್ಞಾನವನ್ನು ಪಡೆದಿರೋನು ಸೊಸೈಟಿಯಲ್ಲಿ ಜನ ಚಾರ್ಟರ್ಡ್ ಅಕೌಂಟೆಂಟ್ ಅಂತ ಭಾವಿಸ್ಕೊಂಡಿದ್ದಾರೆ. ಆ ದೃಷ್ಟಿಯಲ್ಲಿ ಅವನು ತುಂಬ ಫೈನಾನ್ಸ್ ಮ್ಯಾಟರ್ಗಳನ್ನು ಹ್ಯಾಂಡಲ್ ಮಾಡ್ತಾನೆ. ಇವನು ಏನು ಮಾಡ್ಬೋದು, ನಾನು ಮೊದಲು ಹೇಳಿದಾಗ ಒಂದು ಕಂಪನಿಗೆ ಅಥವಾ ಒಂದು ಕಾರ್ಪೊರೇಟಿಗೆ ಹೋಗಿ ಸಲಹೆಗಳನ್ನು ಅಲ್ಲಿ ಅಪಾಯಿಂಟ್ ಮಾಡಿಕೊಂಡು ಆಸ್ ಎನ್ ಎಂಪ್ಲಾಯಿ ಆಗಿ ವರ್ಕ್ ಮಾಡ್ಬೋದು. ಇಲ್ಲಾಂದರೆ ಒಂದು ಸಣ್ಣ ಆಫೀಸ್ ಹಾಕಿ ಪ್ರಾಕ್ಟೀಸ್ಗಳನ್ನು ಮಾಡ್ಬೋದು. ದಿಸ್ ಎಲ್ಲ ಟೂ ಮೇಜರ್ ಕ್ಯಾಟಗರೀಸ್ ಆ್ಯಂಡ್ ಸ್ಕೋಪ್ ಈಸ್ ಹ್ಯೂಜ್. ತುಂಬ ಒಳ್ಳೆ ಸ್ಕೋಪ್ ಇದೆ. ಪ್ರಾಬಬ್ಲಿ ಶುಡ್ ನಾಟ್ ಕಂಪೇರ್ ಇಟ್. ಇವತ್ತಿನ ನೀವು ನೋಡಿರ್ಬೋದು ಸುಮಾರಷ್ಟು ರಿಸೆಷನ್ಗಳಿದೆ ಆ ಫೀಲ್ಡಲ್ಲಿ, ಈ ಫೀಲ್ಡಲ್ಲಿಲ್ಲ. ಬಟ್ ಫಾರ್ ಎ ಚಾರ್ಟರ್ಡ್ ಅಕೌಂಟೆಂಟ್ ಇಟ್ ಇಸ್ ಇನ್ಕ್ರೀಸಿಂಗ್, ವೆದರ್ ಇಟ್ ಇಸ್ ಎನ್ ಡಿಮಾನಿಟೈಸೇಷನ್ ಪೀರಿಯಡ್ ಇರ್ಬೋದು, ವೆದರ್ ಇಟ್ ಇಸ್ ಎ GST ಆಗಿರುವಂಥದ್ದು ಇರ್ಬೋದು. ಅದರಿಂದ ಚಾರ್ಟರ್ಡ್ ಅಕೌಂಟೆಂಟ್ ಸ್ಕೋಪ್ ಜಾಸ್ತಿ ಆಗಿದೆ. ಯಾಕಂದರೆ ಎಲ್ಲದೂ ಲಾಸ್ಟಿಗೆ ಬರೋದಂದರೆ ಟ್ಯಾಕ್ಸ್ ಪೇಯ್ಡ್ ಮನಿ ಆಗಬೇಕು, ಇಟ್ಸ್ ಅಕೌಂಟೆಡ್ ಮನಿ ಆಗಬೇಕು. ಹಾಗಾಗಿ ಚಾರ್ಟರ್ಡ್ ಅಕೌಂಟೆಂಟ್ ರೋಲ್ ಹ್ಯಾಸ್ ಬಿನ್ ಇನ್ಕ್ರೀಸ್ಡ್, ಸ್ಕೋಪ್ ಹ್ಯಾಸ್ ಬಿನ್ ಇನ್ಕ್ರೀಸ್ಡ್, ಆಪರ್ಚುನಿಟೀಸ್ ಹ್ಯಾವ್ ಬಿನ್ ಇನ್ಕ್ರೀಸ್ಡ್. GST ಚೇಂಜಸ್ ಬಂದ ಮೇಲೆ ತುಂಬಾನೇ ಒಂದು ಸ್ಕೋಪ್ ಅಥವಾ ಆಪರ್ಚುನಿಟಿ ಜಾಸ್ತಿ ಇದೆ. ಯಾಕಂದರೆ ಗೌರ್ಮೆಂಟ್ ಏನು ಅಂದ್ಕೊಂಡಿದೆ ಅಂದರೆ ಯಾರೆಲ್ಲ ಟ್ಯಾಕ್ಸ್ ಕೊಡೋಕ್ಕೆ ಇದ್ದಾರೆ ಅವ್ರ ಹತ್ರ ಎಲ್ಲ ಕಲೆಕ್ಟ್ ಮಾಡಬೇಕು. ಯಾಕಂದರೆ ಪಬ್ಲಿಕ್ ವಾಂಟ್ಸ್ ಲಾಟ್ ಆಫ್ ಗುಡ್ ರೋಡ್ಸ್, ಮತ್ತು ಒಳ್ಳೆ ಬಸ್ ಸ್ಟ್ಯಾಂಡ್ ಬೇಕು, ಒಳ್ಳೆ ಹಾಸ್ಪಿಟಲ್ ಬೇಕು ಅಂತ ಪಬ್ಲಿಕ್ ಎಕ್ಸ್ಪೆಕ್ಟ್ ಮಾಡುತ್ತೆ. ಜನ ಎಕ್ಸ್ಪೆಕ್ಟ್ ಮಾಡಿ ಜನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅದು ಎಲ್ಲಿಂದ ಬರಬೇಕು? ದುಡ್ಡು ಆಬ್ವಿಯಸ್ಲಿ ಟ್ಯಾಕ್ಸಿಂದ ಬರಬೇಕು. ಸೊ ಅದು ಇನ್ನೂ ಡಿಫ್ರೆಂಟ್ ಫಾರ್ಮ್ ಇರ್ಬೋದು. ಎಷ್ಟು ಹಾಕಬೇಕು, ಜಾಸ್ತಿನಾ ಕಡಿಮೆನಾ, ಅದು ಡಿಬೇಟ್. ಬಟ್ ಪಬ್ಲಿಕ್ ಹ್ಯಾಸ್ ಟು ಪೇ ದ ಟ್ಯಾಕ್ಸ್ ಇನ್ ಅದರ್ ಫಾರ್ಮ್ಸ್. ಹಾಗಾಗಿ ಆ ಟ್ಯಾಕ್ಸನ್ನು ಅದರಲ್ಲಿ ಒಂದು ಮೇಜರ್ ಫಿಸ್ಕಲ್ ಇನೋವೇಷನ್ ಆಫ್ ದ ಸೆಂಚುರಿ ಈಸ್ GST. ಹಾಗಾಗಿ GST ಇಂದ ಸ್ವಲ್ಪ ಸುಲಭ ಆಗಿದೆ. ಮೊದಲು ತುಂಬ ಟ್ಯಾಕ್ಸ್ ಲಾಗಳಿತ್ತು, ಅದೆಲ್ಲ ಸಿಂಪ್ಲಿಫೈ ಆಗಿ ಒಂದಿಷ್ಟು ಕಂಡೆನ್ಸ್ ಆಗಿ ಬಂದಿದೆ. ಹಾಗಾಗಿ ಸ್ಟ್ರೈಟ್ ಅವ್ ಇಷ್ಟು ಕೊಡು, ಇಷ್ಟು ಬೆನಿಫಿಟ್ ತಗೋ ಅಂತ, ಇನ್ಪುಟ್ ಕ್ರೆಡಿಟ್ ಅಂತೆಲ್ಲ ಇದೆ. ಐ ಥಿಂಕ್ ಇಟ್ ಈಸ್ ನಾಟ್ ದಟ್ ಕಾಂಪ್ಲಿಕೇಟೆಡ್ ಆ್ಯಸ್ ಪೀಪಲ್ ಥಿಂಕ್. ಅಂದ್ಕೊಂಡಷ್ಟು ಕಾಂಪ್ಲಿಕೇಟೆಡ್ ಇಲ್ಲ. ಇಟ್ ಈಸ್ ಸಿಂಪಲ್. ಅಂದರೆ ನಿಮಗೆ 100 ಟ್ಯಾಕ್ಸ್ ಲಾ ಕಲಿಯೋಬಲ್ಲಿ ಒಂದಿದೆ, ಇದ್ರ ಥ್ರೂ ಎಲ್ಲ ಆಗ್ಬಿಡುತ್ತೆ. ಓಕೆ, ಇನ್ನೊಂದು ಇದಕ್ಕೆ ಸಮವಾದ ಕೋರ್ಸ್ ಅಂದರೆ CS. ಹೌ ಡಿಫರೆಂಟ್ CA ಇಸ್ ಫ್ರಮ್ CS? CA ಮತ್ತು CS ಇರುವಂಥ ಡಿಫ್ರೆನ್ಸ್ ಏನು? ಚಾರ್ಟರ್ಡ್ ಅಕೌಂಟೆನ್ಸಿಯಲ್ಲಿ ಅವನು ಅಕೌಂಟಿಂಗ್, ಟ್ಯಾಕ್ಸ್, ಆಡಿಟ್ ಇದ್ರ ಬಗ್ಗೆ ಅವನು ಸ್ಪೆಷಲೈಸೇಷನ್ ಹೊಂದಿದ್ರೆ, ವೆರಸ್ ಕಂಪನಿ ಸೆಕ್ರೆಟರಿಯವನು ಇದನ್ನೆಲ್ಲ ಕಲಿತಾನೆ. ಆದರೆ ಬೇಸಿಕಲಿ ಕಂಪನಿ ಸೆಕ್ರೆಟರಿಯವನು ಜಾಸ್ತಿ ಕಲಿಬೇಕಾಗಿರೋದು ಸಮಥಿಂಗ್ ರಿಲೇಟೆಡ್ ಟು ಲಾ. ಯಾಕಂದರೆ ಒಂದು ಕಂಪನಿಯಲ್ಲಿ ಪರ್ಟಿಕ್ಯುಲರ್ಲಿ ಒಂದು ಕಂಪನಿಯಿಂದ ಫಾರ್ಮ್ ಮಾಡೋದ್ರಿಂದ ಹಿಡಿದು ಅಲ್ಲಿ ಎಂಪ್ಲಾಯೀಸಿನ ಇಂಟ್ರಾಕ್ಷನ್ಸ್ ಬರ್ತದೆ, ಪಬ್ಲಿಕ್ಕಿನ ಇಂಟರ್ಫಿಯರೆನ್ಸ್ಗಳು ಬರ್ತದೆ, ಗೌರ್ಮೆಂಟ್ ಬರ್ತದೆ, ಡೈರೆಕ್ಟರ್ಸ್ ಇರ್ತಾರೆ, ಶೇರ್ ಹೋಲ್ಡರ್ಸ್ ಇರ್ತಾರೆ, ಡಿಬೆಂಚರ್ ಹೋಲ್ಡರ್ಸ್ ಇರ್ತಾರೆ. ಇವೆಲ್ಲದಕ್ಕೂ ಲಾಗಳು ಭಾಳ ಇಂಪಾರ್ಟೆಂಟ್. ಹಾಗೆ ಲಾ ಕರೆಕ್ಟ್ ಗೊತ್ತಿರಬೇಕು. ಕಂಪನಿ ಸೆಕ್ರೆಟರಿಯಲ್ಲಿ ದೋ ಅಕೌಂಟಿಂಗ್, ಟ್ಯಾಕ್ಸ್, ಆಡಿಟ್, FM, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅದು ಕಾಮನ್ ಇದ್ರೂ 60% ನಾನು ಯೂಶಲಿ ಹೇಳೋದುಂಟು. ಈ 3 ಕೋರ್ಸಲ್ಲಿ 60% ಕಾಮನ್. ಅಂದರೆ ನೀವು ನಾರ್ತ್ ಇಂಡಿಯನ್ ಡಿಶಸ್ಗೆ ಹೋದರೆ ಒಂಥರ ಅಲ್ಲಿ ಒಬ್ಬ ಆಲೂ ದಾಲ್ ಹೇಳ್ತಾನೆ, ಒಬ್ಬ ದಾಲ್ ಫ್ರೈ ಹೇಳ್ತಾನೆ, ದಾಲ್ ಮಕ್ನ, ಹೀಗೇನೋ ಹೇಳ್ತಾನೆ ಅವನು. ಎಲ್ಲದು ಬೇಸಿಕಲಿ ದಾಲ್ ಇದೆ ಅಂತ. ಹಾಗಾಗಿ ಎಲ್ಲದು 60% ಸೇಮ್ ಇದೆ, ಬಟ್ ಡೆಪ್ತ್ ವೇರಿ ಆಗುತ್ತೆ, ಸ್ಪೆಷಲೈಸೇಷನ್ ವೇರಿ ಆಗುತ್ತೆ. ಕಂಪನಿ ಸೆಕ್ರೆಟರಿ ಲಾ ಬಗ್ಗೆ ಜಾಸ್ತಿ ತಗೊಳ್ಬೇಕು. ಯಾಕಂದರೆ ಅವನು ಎಂಪ್ಲಾಯೀಸ್ ಇದ್ರು ಎಲ್ಲ ಲಾಗಳು ಗೊತ್ತಿರಬೇಕು ಅವನಿಗೆ. ಕಂಪನಿ ಸೆಕ್ರೆಟರಿನಿಗೆ ಕಂಪನೀಸ್ ಆ್ಯಕ್ಟ್ ಗೊತ್ತಿರಬೇಕು, ಡೈರೆಕ್ಟರ್ಸ್ ರಿಲೇಟೆಡ್ ಇದು ಪ್ರಾವಿಷನ್ಸ್ ಗೊತ್ತಿರಬೇಕು. ಯಾಕಂದರೆ ನಾಳೆ ಮೀಟಿಂಗ್ ಮಾಡಬೇಕು, ಯಾರನ್ನು ಕರೆಯೋದು, ಕಂಪನಿ ಸೆಕ್ರೆಟರಿನ ಮೀಟಿಂಗ್ ಹೇಗೆ ಮಾಡೋದು ಅಂತ ಕೇಳ್ತಾರೆ. ಸೊ ಹಾಗಾಗಿ ಕಂಪನಿ ಸೆಕ್ರೆಟರಿನ ಕೋರ್ ಏರಿಯಾ ಈಸ್ ಲಾ ಆ್ಯಂಡ್ ಇಟ್ಸ್ ಅಪ್ಲಿಕೇಶನ್ ಟು ದ ಬಿಸ್ನೆಸ್. ಆ ಲಾ ಅಂದಾಗ ನಾವೇನು ಅಂದ್ಕೊಳ್ತೀವಿ ಅಂದರೆ ಲಾಯರ್ ಅಂತ. ಲಾಯರ್ ಕಲಿಯೋ ಲಾಗು ಇಲ್ಲಿಗೂ ಸ್ವಲ್ಪ ವ್ಯತ್ಯಾಸ ಇದೆ. ಲಾಯರ್ ಇಸ್ ವೆರಿ ಟೆಕ್ನಿಕಲ್ ಪರ್ಸನ್. ಅವರು ಸೆಕ್ಷನ್ ಹೊಡಿತಾ ಹೋಗ್ತಾರೆ, ಈ ಸೆಕ್ಷನ್ ಇದು ಹೀಗಾಗುತ್ತೆ ಅಂದರೆ ಅವನು ಅಷ್ಟು ಫಂಟರ್ ಇರಬೇಕು ಲಾ ಅಲ್ಲಿ. ವೆರಾಸ್ ಇಲ್ಲಿ ಅಷ್ಟೇ ಬೇಕಂತ ಇಲ್ಲ, ಆದರೆ ಲಾದು ಅಪ್ಲಿಕೇಶನ್ ಗೊತ್ತಿರಬೇಕು. ಅದು ಹೇಗೆ ಬಿಸ್ನೆಸ್ಸಲ್ಲಿ ಯೂಸ್ ಆಗುತ್ತೆ, ಮೀಟಿಂಗ್ ಅಂದರೆ ಯಾವ ಸೆಕ್ಷನ್ ಪ್ರಕಾರ ಹೀಗಾಗುತ್ತೆ, ಅಷ್ಟು ಡೆಪ್ತ್ಗಿಂತ ಜಾಸ್ತಿ ಬಿಸ್ನೆಸ್ ಅಪ್ಲಿಕೇಶನ್ ಇಸ್ ಇಂಪಾರ್ಟೆಂಟ್. ಅದಕ್ಕೆ ಕಂಪನೀಸ್ ಆ್ಯಕ್ಟ್ 2013 ಬಂದ ನಂತರ ಅದರಲ್ಲಿ ತುಂಬ ಚೇಂಜಸ್ಗಳು ಮಾಡಿದರು. ಅದರಿಂದ ಒಂದಿಷ್ಟು ಸ್ಕೋಪ್ಗಳು ಕಂಪನಿ ಸೆಕ್ರೆಟರಿಗೆ ಇನ್ಕ್ರೀಸ್ ಆಗಿದೆ. ಓಕೆ, ಈಗ ಈ CA ಮತ್ತು CS ಒಟ್ಟಿಗೆ ಮಾಡ್ಬೋದಾ ಈ 2 ಕೋರ್ಸ್ಗಳು? ಇದರ ಬಗ್ಗೆ ಮಾತಾಡೋಣ. ಅದಕ್ಕಿಂತ ಮುಂಚೆ ಒಂದು ವಿರಾಮ ತಗೊಳ್ಳೋಣ. ಓಕೆ, ವೀಕ್ಷಕರೇ, ಹಲೋ ಸ್ಟೂಡೆಂಟ್ಸ್ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಪುಟ್ಟ ವಿರಾಮದ ಬಳಿಕ.
ಎಸ್, ವಿರಾಮದ ಬಳಿಕ ಮತ್ತೆ ಹಲೋ ಸ್ಟೂಡೆಂಟ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ನಾವು ಈಗಾಗಲೇ ಮಾತಾಡ್ತಿದ್ವಿ CA ಕೋರ್ಸ್ ಬಗ್ಗೆ ಆಗಿರ್ಬೋದು, CSA ಕೋರ್ಸ್ ಬಗ್ಗೆ CS ಕೋರ್ಸ್ ಬಗ್ಗೆ ಮಾತಾಡ್ತಿದ್ವಿ. ಇದರ ಬಗ್ಗೆ ಇನ್ನಷ್ಟು ನಿಖರ ಮಾಹಿತಿಯನ್ನ ನಮ್ಮ ಅತಿಥಿಗಳು ನಮಗೆ ನೀಡ್ತಿದ್ರು. ಅವರೊಂದಿಗೆ ನಮ್ಮ ಈ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಎಸ್ ಸರ್, ಈಗಾಗಲೇ ಹೇಳಿರುವಂಥದ್ದು ಒಂದು ಪ್ರಶ್ನೆಯನ್ನು ನಾನು ಕೇಳಿದ್ದೆ, ಡಿಗ್ರಿಯಲ್ಲಿ ಒಟ್ಟಿಗೆ ಮಾಡೋಕ್ಕಾಗುತ್ತಾ ಈ CA ಅಥವಾ CS ಅನ್ನುವಂಥದ್ದನ್ನು? ಡೆಫಿನೆಟ್ಲಿ ಮಾಡೋಕ್ಕಾಗತ್ತೆ. ಎಷ್ಟೋ ಜನ ಏನು ಅಂದ್ಕೊಂಡಿದ್ದಾರೆ ಅಂದರೆ ಒಂದಾ ಡಿಗ್ರಿ ಆದ ನಂತರ ಮಾಡಬೇಕು ಅಥವಾ PUC ಆಗಿ ಇದನ್ನು ಮಾಡಬೇಕು, ಡಿಗ್ರಿ ಮಾಡಬೇಕಂತಿಲ್ಲ. ಹೀಗೆ ಸುಮಾರಷ್ಟು ಗೊಂದಲಗಳಿಗೆ ಈ ಪ್ರಶ್ನೆ ಮೂಡ್ತದೆ. ಯಾಕಂದರೆ ಸುಮಾರು 9 out of 10 ಸ್ಟೂಡೆಂಟ್ಸಿಗೆ ಇದು ಕನ್ಫ್ಯೂಷನ್ ಇರ್ತದೆ, ಡಿಗ್ರಿ ಒಟ್ಟಿಗೆ ಮಾಡೋದಾ ಡಿಗ್ರಿ ನಂತರ ಮಾಡೋದಾ ಅಂತ. ನನ್ನ ವೈಯಕ್ತಿಕ ಇದು ಇಟ್ಸ್ ಮೈ ಒಪಿನಿಯನ್ ಓನ್ಲಿ. PUC ಆದ ತಕ್ಷಣ ವಿದ್ಯಾರ್ಥಿ ಅವನು ಇಮಿಡಿಯೇಟ್ಲಿ CAಗೆ ತುಂಬ ಇಂಟ್ರೆಸ್ಟ್ ಇದ್ದರೆ, CSಗೆ ಇಂಟ್ರೆಸ್ಟ್ ಇದ್ದರೆ, ಫಸ್ಟ್ ಇಯರ್ ಡಿಗ್ರಿಲಿ ಇರ್ತಾನೆ ಅವನು ಫೌಂಡೇಶನ್ ಎಕ್ಸಾಮನ್ನು ಬರೀಬೇಕು. ಫೌಂಡೇಶನ್ ಎಕ್ಸಾಮ್ ಬರೀ ಅದಕ್ಕೊಂದು ಡೇಟ್ ನೆನ್ಪಿಟ್ಕೊಳ್ಬೇಕು ವಿದ್ಯಾರ್ಥಿಗಳು. ಏನು ಡೇಟ್ ಅಂದರೆ CA ಬರೆಯೋನು 30th ಜೂನ್ ಒಳಗೆ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ಬಿಡ್ಬೇಕು. ಎಷ್ಟು ಕಂಪ್ಲೀಟ್ ಇಸ್ ರಿಜಿಸ್ಟ್ರೇಷನ್ 30th ಜೂನ್, ಸೊ ದಟ್ ಹಿ ಕ್ಯಾನ್ ರೈಟ್ ಇನ್ ನವಂಬರ್. ವೆರಾಸ್ CS ಮಾಡುವವನು ಅವನು ಹಿ ಹ್ಯಾಸ್ ಟು ಡೂ ದ ರಿಜಿಸ್ಟ್ರೇಷನ್. ಅಂದರೆ ಅದೊಂದಿಷ್ಟು ದುಡ್ಡನ್ನು, ಈಗ ನೀವು ಕಾಲೇಜಿಗೆ ಹೋಗಿ ದುಡ್ಡು ಕೊಡ್ತಿರಲ್ಲ ಹಾಗೆ ಈ ಕೋರ್ಸಿಗೆ ದುಡ್ಡು ಕೊಡೋಕ್ಕಿದೆ, ಆ ಇನ್ಸ್ಟಿಟ್ಯೂಟಿಗೆ ದುಡ್ಡು ಕೊಡೋಕ್ಕಿದೆ. ಈ ತ್ರಿಷಾ ಕ್ಲಾಸಸ್ ಸಿಗಲ್ಲ. ತ್ರಿಷಾ ಕ್ಲಾಸ್ ಓನ್ಲಿ ಕೋಚಿಂಗ್ ಪ್ರೊವೈಡರ್. CA ಇನ್ಸ್ಟಿಟ್ಯೂಟ್ ಅಂತಿದೆ, CS ಇನ್ಸ್ಟಿಟ್ಯೂಟ್ ಅಂತಿದೆ. ಈ CS ಇನ್ಸ್ಟಿಟ್ಯೂಟಿಗೆ 31st ಮಾರ್ಚ್ ಇಸ್ ದ ಲಾಸ್ಟ್ ಡೇಟ್, ಸೊ ದಟ್ ಹಿ ಕ್ಯಾನ್ ರೈಟ್ ಇನ್ ಡಿಸೆಂಬರ್ ಎಕ್ಸಾಮ್. ಈ ಡೇಟ್ ಇರೋ ಹುಡುಗರು ನೆನ್ಪಿಟ್ಕೊಳ್ಬೇಕು. ಇನ್ನೊಂದ್ಸತಿ ಹೇಳ್ತೀನಿ, 30th ಜೂನ್ ಲಾಸ್ಟ್ ಡೇಟ್ ಟು ರೈಟ್ ನವಂಬರ್ ಎಕ್ಸಾಮ್ CA ಅಲ್ಲಾದರೆ. CS ಅಲ್ಲಾದರೆ 31st ಮಾರ್ಚ್ ಲಾಸ್ಟ್ ಡೇಟ್ ಟು ರೈಟ್ ಈಸ್ CSನ ಫೌಂಡೇಶನ್ ಎಕ್ಸಾಮ್ ವಿಚ್ ಕಮ್ಸ್ ಇನ್ ಡಿಸೆಂಬರ್. ಇದು ಒಂದು. ಅವನು ವಿದ್ಯಾರ್ಥಿ ಡಿಗ್ರಿ ಒಟ್ಟಿಗೆ ಮಾಡೋಕ್ಕಾಗತ್ತೆ, ಅಬ್ಸಲ್ಯೂಟ್ಲಿ ದೇರ್ ಇಸ್ ನೋ ಪ್ರಾಬ್ಲಮ್. ಡಿಗ್ರಿ ಬಿಟ್ಟಬೇಕು ಅಥವಾ ಹಾಗೆ ಮಾಡ್ಬೇಕಂತ ಪ್ರಾಬಬ್ಲಿ ಕರೆಕ್ಟಾಗಿ ಆದರೆ ನನ್ನ ಅಂದಾಜು ಪ್ರಕಾರ ಫಸ್ಟ್ ಇಯರ್ ಇಲ್ಲಿ ಇರ್ತಾ ಅವನು ಫೌಂಡೇಶನ್ ಎಕ್ಸಾಮನ್ನು ಬರೀತಾನೆ. ಸೆಕೆಂಡ್ ಇಯರಲ್ಲಿ ನವಂಬರಲ್ಲಿ ಇರ್ತಾ ಅವನು ಕರೆಕ್ಟಾಗಿ ಸ್ಟೆಪ್ ವೈಸ್ ಆದರೆ, ಸೆಕೆಂಡ್ ಇಯರಲ್ಲಿ ಇರ್ತಾ ಅವನು ನವಂಬರಲ್ಲಿ ಇರ್ತಾ ಅವನು ಇಂಟರ್ಮೀಡಿಯೇಟ್ ಬರೀತಾನೆ. ಅದರ ರಿಸಲ್ಟ್ ಜನವರಿಲಿ ಬರ್ತದೆ. ಅಂದರೆ ಅವನು ಸೆಕೆಂಡ್ ಇಯರ್ ಆಗೋದ್ರೊಳಗೆ ಕರೆಕ್ಟಾಗಿ ಮಾಡಿದರೆ ಹಿ ಕ್ಯಾನ್ ಕಂಪ್ಲೀಟ್ ಫೌಂಡೇಶನ್ ಎಕ್ಸಾಮ್, ಇಂಟರ್ಮೀಡಿಯೇಟ್ ಎಕ್ಸಾಮ್. ಇಂಟರ್ಮೀಡಿಯೇಟಲ್ಲಿ 8 ಸಬ್ಜೆಕ್ಟ್ ಇದೆ. ಇಂಟ್ರೆಸ್ಟಿಂಗ್ಲಿ ಇದು ಕಷ್ಟ ಅಲ್ಲ ಅನ್ನೋಕೆ ಇನ್ನೋದೇನೆಂದರೆ 8 ಒಟ್ಟಿಗೆ ಬರೀಬೇಕಂತಿಲ್ಲ, ಬರಿಬೋದು, ಇಂಟ್ರೆಸ್ಟ್ ಇದೆ. ಬೇಕಾದರೆ 4 ಬರೆದು ಮತ್ತೆ 4 ಬರಿಬೋದು. ಅದಕ್ಕೆ ನಾನು ಯಾವಾಗ ತಮಾಷೆ ಹೀಗೆ ಹೇಳ್ಕೊಂಡು, ಎಲ್ಲ ಒಟ್ಟಿಗೆ ಬರೆದ್ರೆ ಲಮ್ಸಮ್ ಸ್ಕೀಮ್ ಬೇಡ ಅಂದರೆ ಇನ್ಸ್ಟಾಲ್ಮೆಂಟಲ್ಲಿ ತೊಗೊಳ್ಬೋದು ಅಂತ. 4 ಈಗ ಬರೀ, 4 ಮತ್ತೆ ಬರೀ, ಆಯ್ತು. ಸೊ ಸೆಕೆಂಡ್ ಇಯರ್ ಆದ ನಂತರ ಅವನು ಆರ್ಟಿಕಲ್ಶಿಪ್ಪಿಗೆ ಹೋಗಬೇಕಾದಾಗ, ವೆನ್ ಈ ಸ್ಟಾರ್ಟೆಡ್ ಪ್ರಾಕ್ಟೀಸ್, ಅದು ಅಂಡರ್ ಪ್ರಾಕ್ಟೀಸಿಂಗ್ ಚಾರ್ಟರ್ಡ್ ಅಕೌಂಟೆಂಟ್ ವರ್ಕ್ ಮಾಡಬೇಕಾದ್ರೆ ಪ್ರಾಬಬ್ಲಿ ಅವನಾಗ ಡೇ ಕಾಲೇಜಲ್ಲಿ ಇರೋಕ್ಕಾಗೋದಿಲ್ಲ. ಯಾಕಂದರೆ ಅದು 9 to 5, ಅವನ ಡೇ ಕಾಲೇಜ್ 9 to 5. ಟೆಕ್ನಿಕಲಿ ಅದು ಕಷ್ಟ ಆಗುತ್ತೆ. ಆಗ ಅವನು ಈವ್ನಿಂಗ್ ಕಾಲೇಜಿಗೆ ಶಿಫ್ಟ್ ಆಗಬೇಕು. ಇಲ್ಲ ಅಂದರೆ ಡಿಗ್ರಿಯನ್ನು ಮುಗಿಸಿ ಅವನ ಆರ್ಟಿಕಲ್ಶಿಪ್ಪನ್ನು ಕಂಟಿನ್ಯೂ ಮಾಡ್ಬೋದು. ಹಾಗಾಗಿ ಈಸ್ ಇಟ್ ಪಾಸಿಬಲ್ ಟು ಡೂ ಅಲಾಂಗ್ ವಿತ್ ದ ಡಿಗ್ರಿ? ಡೆಫಿನೆಟ್ಲಿ ಎಸ್. ಮಾಡಿದರೆ ಒಳ್ಳೆಯದು ಅಂತ ನಾನು ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಸ್ಟೂಡೆಂಟ್ಸ್ ನಾನು ಹೇಳೋದಂದರೆ, ಅದು ಆಗುತ್ತೋ ಇಲ್ಲೋ ಟೆಸ್ಟಿಂಗ್ ಎಕ್ಸ್ಪೆರಿಮೆಂಟೆಲ್ಲ ಡಿಗ್ರಿಲೇ ಆಗಲಿ ಅಂತ. ಡಿಗ್ರಿ ಆದ ನಂತರ ಮಾಡೋ ವಿದ್ಯಾರ್ಥಿಗಳಿಗೆ ದಟ್ ಟೇಕ್ಸ್ ಲಿಟ್ಲ್ ಮೋರ್ ಟೈಮ್. ಅಂಡ್ ನಿಮ್ಮ 22-23 ವರ್ಷದಲ್ಲಿ ಎಕ್ಸ್ಪೆರಿಮೆಂಟ್ ಮಾಡೋಕ್ಕಿರೋದಿಲ್ಲ. ಏನೇ ಆದರೂ ಡಿಗ್ರಿಯಲ್ಲಿ ಇರ್ತಾನೆ ಮಾಡಿಬಿಡಿ ಅಂತ. ಆಗುತ್ತೋ ಇಲ್ಲೋ ನೋಡೋಕೆ ನನಗೇನೋ ಟ್ರೈ ಮಾಡೋಕ್ಕಾಗುತ್ತೆ, ಡೂ ಇನ್ ಡಿಗ್ರಿ ಅಂತ. ಸೊ ಅಡ್ವಿಸಿಬಲ್ ಟು ಡೂ ಅಲಾಂಗ್ ವಿತ್ ಡಿಗ್ರಿ. ಸ್ವಲ್ಪ ನಾಲೆಜ್ ಆದರೂ ಸಿಗುತ್ತೆ, ನಾಲೆಜ್ ಆಗುತ್ತೆ. ಒಳ್ಳೆ ಕ್ವಶನ್ ಹೇಳಿದೆ ನೀವು. ಇದನ್ನು ಕಲಿತಾ ಡಿಗ್ರಿ ತುಂಬ ಹೆಲ್ಪ್ ಆಗುತ್ತೆ. ಇಟ್ ಬಿಕಮ್ಸ್ ಮಚ್ ಈಸಿ. ಮತ್ತು ಮುಂದೆ ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗಳು ಹೋಗ್ತಾ ಇದ್ರ ನಾಲೆಜ್ ಯೂಸ್ ಆಗುತ್ತೆ. ನಾಲೆಜ್ ಇಸ್ ನಾಟ್ ಬಿಕಮ್ ಬೆಸ್ಟ್. ಓಕೆ, ಈಗ ಈವ್ನಿಂಗ್ ಕಾಲೇಜ್, ಡೇ ಕಾಲೇಜ್ ಎರಡು ಡಿಫರೆನ್ಸಸ್ ಇರುವಂಥದ್ದು. ನೀವು ಈಗಾಗಲೇ ಹೇಳಿದಿರಿ ಡಿಗ್ರಿ ಒಟ್ಟಿಗೆ ಇದನ್ನು ಮಾಡ್ಬೋದು. ವಿಚ್ ಇಸ್ ಮೋಸ್ಟ್ ಸೂಟೇಬಲ್ ಇದಕ್ಕೆ? ಇಟ್ ಡಿಪೆಂಡ್ಸ್ ಆನ್ ಅಗೇನ್ ಎ ಸ್ಟೂಡೆಂಟ್. ಇಫ್ ದ ಸ್ಟೂಡೆಂಟ್ ಇಸ್ ರಿಯಲಿ ಫೋಕಸ್, ಇಂಟೆಂಡೆಡ್ ಟು ಡೂ ಪಕ್ಕಾ ಮಾಡಬೇಕು ಅಂತಿದ್ರೆ ಅವನಿಗೆ ಯಾವುದು ಸೂಟಬಲ್ ಅಂತ ಕೇಳಿದರೆ ಪ್ರಾಬಬ್ಲಿ ಈವ್ನಿಂಗ್ ಕಾಲೇಜ್ ಮೇ ಸೂಟ್ ಹಿಮ್ ವೆಲ್. ಅವನೊಂದು ಡೇ ಟೈಮಲ್ಲಿ ಫೌಂಡೇಶನ್ ತನಕ ಓಕೆ, ಬಟ್ ವೆನ್ ಇಟ್ ಕಮ್ಸ್ ಟು ಇಂಟರ್ಮೀಡಿಯೇಟ್ ಅವ್ನು ಸುಮಾರಷ್ಟು ಸೆಲ್ಫ್ ಸ್ಟಡಿ ಮಾಡಬೇಕು. ಸೆಲ್ಫ್ ಸ್ಟಡಿ ಮಾಡೋಕ್ಕೆ ಅವನಿಗೆ ಸಾಕಷ್ಟು ಟೈಮ್ ಇರಬೇಕು. ಅದು ಈವ್ನಿಂಗ್ ಕಾಲೇಜಿಗೆ ಹೋದಾಗ ಡೇ ಟೈಮಲ್ಲಿ ಫುಲ್ ಓದ್ಬೋದು, ಕೋಚಿಂಗ್ ಅಂತ ಕೊಡ್ಬೋದು. ಹಾಗಾಗಿ ಈವ್ನಿಂಗ್ ಕಾಲೇಜ್ ಸೂಟ್ ಆಗ್ಬೋದು. ಪ್ರಾಬಬ್ಲಿ ಹುಡುಗರಿಗೆ ಇವ್ಯಾಲ್ಯೂಯೇಟ್ ಮಾಡೋಕ್ಕೆ ಕಷ್ಟ, ನನಗೆ ಆಗುತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ ಅಂಥವರು ಡೇ ಕಾಲೇಜಿಗೆ ಹೋಗಿ ಫೌಂಡೇಶನ್ ಬರೆದು ಇಂಟರ್ಮೀಡಿಯೇಟನ್ನು ಗ್ರೂಪ್ 1 ಬರೆದು ಮತ್ತು ಗ್ರೂಪ್ 2 ಹೀಗೆ ಬರೆದು ಮಾಡಿ. ಸೊ ಅಬ್ಸಲ್ಯೂಟ್ಲಿ ಓಕೆ ಟು ಡೂ ಇಟ್. ಇಟ್ ಡಿಪೆಂಡ್ಸ್ ಆನ್ ಸ್ಟೂಡೆಂಟ್ ಫೈನಲಿ. ಇದು ಯಾವುದು ಜಾಸ್ತಿ ಪ್ರಯಾರಿಟಿ ಹಾಗೆ ಹೇಳೋಕ್ಕಾಗೋದಿಲ್ಲ. ಇಟ್ ಡಿಪೆಂಡ್ಸ್ ಆನ್ ಸ್ಟೂಡೆಂಟ್. ಸೊ ಈ ಕ್ಯಾನ್ ಆಪ್ಟ್ ಎನಿಥಿಂಗ್. ಇಂದು ಇಂಟಗ್ರೇಟೆಡ್ ಬ್ಯಾಚ್ ಅಂತೇಳಿ CA ಕೋಚಿಂಗನ್ನು BCom ಒಟ್ಟಿಗೆ ಮಾಡೋರಿದ್ದಾರೆ. ಹಾಗೆಲ್ಲ ತುಂಬ ಆಪ್ಷನ್ಸ್ ಇದೆ. ಸೊ ಮೋಸ್ಟ್ ಪ್ರಿಫರೇಬಲ್ ಅಂದ್ರೆ ಕೆಲವರು ವರ್ಕಿಗೆ ಹೋಗೋರು ಇರ್ತಾರೆ, ಒಟ್ಟಿಗೆ ಕೋರ್ಸ್ ಅನ್ನ ಮಾಡೋರು ಇರ್ತಾರೆ, ಅವರಿಗೆಲ್ಲ ಈವ್ನಿಂಗ್ ಕಾಲೇಜಸ್ ತುಂಬಾ ಈವ್ನಿಂಗ್ ಕಾಲೇಜ್ ಸೂಟ್ ಆಗುತ್ತೆ, ತುಂಬಾ ಯೂಸ್ ಆಗುತ್ತೆ.
ಎಸ್, ಈಗಿರುವಂಥ CS ಬಗ್ಗೆ ನಾವು ಮಾತಾಡ್ತಿದ್ವಿ. CS ಗಳ ಹಂತ ಏನು, CS ಇದರ ಹಂತಗಳೇನು? CA ಅಲ್ಲಿ ಹೇಗೆ 3 ಹಂತ ಇದೆಯೋ ಹಾಗೆ CS ಅಲ್ಲೂ 3 ಹಂತ ಇದೆ. ಅದಕ್ಕೆ ಫೌಂಡೇಶನ್ ಎಕ್ಸಾಮಿನೇಷನ್, ನಂತರ ಎಕ್ಸಿಕ್ಯೂಟಿವ್ ಮತ್ತು ಪ್ರೊಫೆಷನಲ್ ಅಂತ. ಅಲ್ಲಿ ನಾವು ಫೌಂಡೇಶನ್, ಇಂಟರ್ಮೀಡಿಯೇಟ್, ಫೈನಲ್ ಹೇಳಿದಾಗೆ ಫೌಂಡೇಶನ್, ಎಕ್ಸಿಕ್ಯೂಟಿವ್, ಪ್ರೊಫೆಷನಲ್. ಪಾಯಿಂಟ್ 1. ಪಾಯಿಂಟ್ 2, CS ಅಲ್ಲಿ ಫೌಂಡೇಶನ್ ಎಕ್ಸಾಮನ್ನು ಬರೆದ ನಂತರ, ಆಫ್ಟರ್ ರೈಟಿಂಗ್ ದ ಫೌಂಡೇಶನ್ ಎಕ್ಸಾಮಿನೇಷನ್, ಎಕ್ಸಿಕ್ಯೂಟಿವ್ಗೆ ಇಲ್ಲಿ ಹೇಗೆ 2 ಗ್ರೂಪ್ ಇದೆಯೋ ಹಾಗೆ ಅಲ್ಲಿ ಗ್ರೂಪ್ ಇದೆ. ಈ ಒಂದು ಇಂಟ್ರೆಸ್ಟಿಂಗ್ ಏನಂದರೆ, ಆರ್ಟಿಕಲ್ಶಿಪ್ಪನ್ನು ಪ್ರೊಫೆಷನಲ್ ಎಕ್ಸಾಮ್ ಬರೆದು ಮಾಡ್ಬೋದು. ವೆರಸ್ ಇನ್ ಚಾರ್ಟರ್ಡ್ ಅಕೌಂಟೆನ್ಸಿ ಕೋರ್ಸಲ್ಲಿ ಅವನು 3 years ಆರ್ಟಿಕಲ್ಶಿಪ್ ಮಾಡಬೇಕು. ಆ 3 yearsನ ಕೊನೆಯಲ್ಲಿ ಹಿ ಹ್ಯಾಸ್ ಟು ರೈಟ್ ದ ಫೈನಲ್ ಎಕ್ಸಾಮ್. ವೆರಸ್ ಹಿಯರ್ ಯು ಹ್ಯಾವ್ ಆನ್ ಆಪ್ಷನ್. ಎಕ್ಸಿಕ್ಯೂಟಿವ್ ಆಗಿ ಆರ್ಟಿಕಲ್ಶಿಪ್ ಮಾಡಿ ಮತ್ತೆ ಪ್ರೊಫೆಷನಲ್ ಎಕ್ಸಾಮ್ ಬರೀರಿ, ಆರ್ ರೈಟ್ ಪ್ರೊಫೆಷನಲ್ ಎಕ್ಸಾಮ್ ಫಸ್ಟ್, ದೆನ್ ಗೋ ಫಾರ್ ಆರ್ಟಿಕಲ್ಶಿಪ್. ಹಾಗೆ 2 ಆಪ್ಷನ್ CS ಅಲ್ಲಿ ಓಪನ್ ಆಗುತ್ತೆ. CS ಅಲ್ಲಿ ಹೇಳಿದಾಗೆ CA ಅಲ್ಲಿ ಫೌಂಡೇಶನಲ್ಲಿ ಅಕೌಂಟಿಂಗ್, ನಿಮಗೆ ಲಾ, ಎಕನಾಮಿಕ್ಸ್ ಮತ್ತು ಮ್ಯಾಥ್ಸ್, ಸ್ಟ್ಯಾಟ್ಸ್ ಅಂತಿದ್ರೆ, ಇಲ್ಲಿ ಅದೇ ರೀತಿ ಅಕೌಂಟಿಂಗ್ ಆ್ಯಂಡ್ ಆಡಿಟಿಂಗ್, ದೆನ್ ಯು ಹ್ಯಾವ್ ಎಕನಾಮಿಕ್ಸ್, ಅಗೇನ್ ಎಕನಾಮಿಕ್ಸ್ ಆ್ಯಂಡ್ ಸ್ಟ್ಯಾಟಿಸ್ಟಿಕ್ಸ್ ಒಟ್ಟಿಗಿದೆ. ಹಾಗೆ ಇದರಲ್ಲಿ ಬಟ್ ಓವರ್ ಆಲ್ ನೋಡ್ತಾ ಹೋದರೆ, ಎಂಟೈರ್ ಸಿಲೆಬಸನ್ನು ನೋಡ್ತಾ ಹೋದರೆ 50-60% ಲಾ ಸಬ್ಜೆಕ್ಟ್ಗಳು ಕಂಪನಿ ಸೆಕ್ರೆಟರಿಲಿ ಜಾಸ್ತಿ ಇದೆ. ಅದು ರಿಲೇಟೆಡ್ ಟು ಎಂಪ್ಲಾಯೀಸ್ ಇರ್ಬೋದು, ರಿಲೇಟೆಡ್ ಟು ಕಂಪನೀಸ್ ಆ್ಯಕ್ಟೇ ಸುಮಾರು ಡಿವೈಡ್ ಆಗಿ ಹೋಗ್ತದೆ, ಮತ್ತು ಸೆಕ್ಯೂರಿಟೀಸ್ ಲಾ ಅಂತಿದೆ. ಹಾಗೆ ಸುಮಾರಷ್ಟು ಲಾ ಆಸ್ಪೆಕ್ಟ್ಗಳು ಕಂಪನಿ ಸೆಕ್ರೆಟರಿಲಿ ಜಾಸ್ತಿ ಇದೆ. ಅದನ್ನು ನಾವು ಕ್ರಿಟಿಕಲಿ ಇವ್ಯಾಲ್ಯೂಯೇಟ್ ಮಾಡಬೇಕು. ಓಕೆ, ಈ ರಿಸ್ಕ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಫೈನಾನ್ಷಿಯಲ್ ಅಂಥದ್ದೆಲ್ಲ ಒಳಗೆ ಆಗು ಹೋಗುಗಳ ಬಗ್ಗೆ ಅಂಥದ್ದೆಲ್ಲ ಲಾ ಆಸ್ಪೆಕ್ಟ್ ನಾವು ಜಾಸ್ತಿ ತಿಳ್ಕೊಳ್ತೇವೆ. ಓಕೆ, CMA ಅನ್ನುವಂಥ ಹೊಸ ಒಂದು ಅಪ್ಡೇಟ್ ಬಂದಿರುವಂಥದ್ದು, ಇದು ಹೇಗೆ ಡಿಫ್ರೆಂಟ್ ಆಗಿದೆ CA ಆಗಿರ್ಬೋದು CS ಇಂದ? CA ಅಲ್ಲಿ ಏನಾಗ್ತದೆ ಅಂದರೆ, ಅವನು ಓವರ್ ಆಲ್ ಫೈನಾನ್ಷಿಯಲ್ ಅಕೌಂಟಿಂಗ್ ಬಗ್ಗೆ ಜಾಸ್ತಿ ಸ್ಟ್ರೆಸ್ ಮಾಡ್ತಾನೆ. ಅದು ಟ್ರೇಡಿಂಗ್, P&L, ಬ್ಯಾಲೆನ್ಸ್ ಶೀಟ್ ಅಂಥದ್ರ ಬಗ್ಗೆ ಎಲ್ಲ ಜಾಸ್ತಿ ಅದಕ್ಕೆ ಒತ್ತು ಕೊಡ್ತಾನೆ. ವೆರಾಸ್ ನಿಮಗೆ ಗೊತ್ತಿರ್ಬೋದು, ಇವತ್ತು ಎಲ್ಲ ಕಂಪನಿಗಳು ಪ್ರಾಫಿಟನ್ನು ಇನ್ಕ್ರೀಸ್ ಮಾಡಬೇಕಾದ್ರೆ, ರೆವಿನ್ಯೂನ ಇನ್ಕ್ರೀಸ್ ಮಾಡೋದು ಕಷ್ಟ ಆದರೆ ಅವರು ಕಾಸ್ಟನ್ನು ಕಟ್ ಮಾಡೋಕ್ಕೆ ಹೋಗ್ತಾರೆ. ಕಂಪನಿಯಲ್ಲಿ ಕಾಸ್ಟನ್ನು ಕಟ್ ಮಾಡೋಕೆ ಒಬ್ಬ ಬೇಕಲ್ಲ, ಅವರು ಕಾಸ್ಟ್ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ ಅಂತ ಹೇಳ್ತೇವೆ. ಈ ಉದಾಹರಣೆಗೆ ದೊಡ್ಡ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟ್ರಲ್ಲಿ, ಈವನ್ ಸರ್ವಿಸ್ ಸೆಕ್ಟ್ರಲ್ಲಿ ದಿನಕ್ಕೆ ಒಂದಿಷ್ಟು ಕಾಸ್ಟ್ಗಳನ್ನು ಉಳಿಸಿದರೆ, ಅದು ವ್ಯಾಲ್ಯೂ ಎಡಿಷನ್ ಟು ದ ಪ್ರೊಡಕ್ಷನ್ ಇರ್ಬೋದು, ಯಾವುದೋ ಒಂದು ರೀತಿಯಲ್ಲಿ ಕಾಸ್ಟನ್ನು ಉಳಿಸಿದರೆ ಅದು ದೊಡ್ಡ ಸೇವಿಂಗ್ ಆಗುತ್ತೆ. ನಾನು ಯಾವಾಗಲೂ ಹೀಗೆ ಹೇಳ್ಕೊಂಡು, ಮನೇಲಿ ತಾಯಿ ಹೇಳ್ತಾರೆ, ಇಷ್ಟು ಬಜೆಟ್ ಇಲ್ಲ, ಇದರೊಳಗೆ ಮಾಡಬೇಕು, ವಿ ಡೋಂಟ್ ಹ್ಯಾವ್ ಸೋ ಮಚ್, ಯು ಹ್ಯಾವ್ ಟು ಕಟ್ ಅವರ್ ಕಾಸ್ಟ್ ಅಂತ. ಹೀಗೆ ತಾಯಿ ಮನೆಯಲ್ಲಿ ಕಾಸ್ಟನ್ನು ಕಟ್ ಮಾಡೋಕ್ಕೆ ಯೋಚನೆ ಮಾಡ್ತಾರೋ, ಹಾಗೆ ಕಂಪನಿಯಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆ್ಯಂಡ್ ಸರ್ವಿಸ್ ಸೆಕ್ಟ್ರಲ್ಲಿ ಕಾಸ್ಟನ್ನು ಕಟ್ ಮಾಡೋಕ್ಕೆ ಒಬ್ಬರು ಬೇಕು. ಹಾಗೆ ಅವರು ಕಾಸ್ಟ್ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ ಅಂತ. ನಾನು ಯಾವಾಗಲೂ ಹೇಳಕ್ಕುಂಟು, ಮದರ್ ಈಸ್ ಎ ಬೆಸ್ಟ್ ಕಾಸ್ಟ್ ಅಕೌಂಟೆಂಟ್ ಆಫ್ ಆಲ್ ಟೈಮ್ಸ್ ವಿತೌಟ್ ಲರ್ನಿಂಗ್ ಕಾಸ್ಟಿಂಗ್ ಅಂತ. ಏನೋ ಕಲಿತಿದ್ರು ಅದನ್ನೆಲ್ಲ ಅವ್ರು ಒಳ್ಳೆ ಅಡಾಪ್ಟ್ ಮಾಡ್ತಾರೆ ತಾಯಿ, ಯಾಕಂದರೆ ನಮ್ಮ ಬಜೆಟ್ ಒಳಗೆ ಇರಬೇಕು. ಸಿಮಿಲರ್ಲಿ ಆಲ್ ದಟ್ ಬಜೆಟಿಂಗ್ ಆ್ಯಂಡ್ ಮಾರ್ಜಿನಲ್ ಕಾಸ್ಟಿಂಗ್ ಅಂತ ಹೇಳ್ತೇವೆ, ಇಂಥದ್ದೆಲ್ಲ ತುಂಬ ಕಾಸ್ಟಿಂಗ್ ಬಗ್ಗೆ ಡೀಪ್ ಹೋಗ್ತದೆ. ಹೆಚ್ಚು ಕಮ್ಮಿ ಅಲ್ಲಿ ಒಂದು 30-40% ಆಫ್ ದ ಸಿಲೆಬಸ್ ಬೇಸ್ಡ್ ಆನ್ ಕಾಸ್ಟ್ ಅಕೌಂಟಿಂಗ್ ಇಟ್ಸೆಲ್ಫ್. ಕಾಸ್ಟ್ ಕಟ್ಟಿಂಗ್ ಆ್ಯಂಡ್ ಕಾಸ್ಟ್ ರಿಡಕ್ಷನ್ ಅದರ ಬಗ್ಗೆ ಜಾಸ್ತಿ ಸ್ಟ್ರೆಸ್ ಕೊಡ್ತೇವೆ, ಅದು ಕಾಸ್ಟ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ಓಕೆ, ಈಗ ಇಡೀ ಕರ್ನಾಟಕದಲ್ಲಿ CA ಆಗಿರ್ಬೋದು, CS ಆಗಿರ್ಬೋದು, ಇದಕ್ಕೆ ತ್ರಿಷಾ ಕಾಲೇಜ್ ಒಂದು ಒಳ್ಳೆ ಹೆಸರನ್ನು ಪಡೆದಿರುವಂಥದ್ದು, ಟ್ರೈನಿಂಗ್ ಆಗಿರ್ಬೋದು, ಅದರ ಕುರಿತು ಕೋಚಿಂಗನ್ನು ನೀಡುವಂಥದ್ದಾಗಿರ್ಬೋದು. ಸೊ ಇದನ್ನೆಲ್ಲ ಹೇಗೆ, ಯಾವ ರೀತಿ ಸವಲತ್ತುಗಳಿದೆ ನಿಮ್ಮ ಕಾಲೇಜಲ್ಲಿ ಈಗ ಒಂದು ಕಲಿಯೋದು? ನಮ್ಮ ಕೋಚಿಂಗ್ ಯಾವ ರೀತಿ ಒಂದು ಸವಲತ್ತು? ಹೌದು, ಸೊ ಮೇನ್ಲಿ ನಾವು ಕೋಚಿಂಗ್ ಏನು ಪ್ರೊವೈಡ್ ಮಾಡ್ತೇವೆ CAಗೆ, ಅದು ಚಾರ್ಟರ್ಡ್ ಅಕೌಂಟೆನ್ಸಿ ಕೋರ್ಸ್, ಅದರೇ ಆದ ಒಂದು ಸ್ಟಡಿ ಮೆಟೀರಿಯಲ್ಸನ್ನು ಪ್ರೊವೈಡ್ ಮಾಡುವಂಥದ್ದು ಇರ್ಬೋದು, ನಮ್ಮದೇ ಸ್ಟಡಿ ಮೆಟೀರಿಯಲ್ಸನ್ನು ಪ್ರೊವೈಡ್ ಮಾಡುವಂಥದ್ದು ಇರ್ಬೋದು, ಅಥವಾ ನುರಿತ ಟ್ರೈನಿಂಗ್ ಫ್ಯಾಕಲ್ಟೀಸ್ಗಳು ಬರ್ತಾರೆ, ಕರ್ನಾಟಕ ಅಲ್ಲದೆ ಬೇರೆ ಬೇರೆ ಕಡೆಯಿಂದ ಬಂದು ಕೊಡ್ತಾರೆ. ಮತ್ತು ನಾವು ವಿದ್ಯಾರ್ಥಿಗಳಿಗೆ ಅದು ಹೇಗೆ ಅಪ್ಲೈ ಆಗ್ತದೆ, ಹೇಗೆ ಅದು ರೆಲೆವೆಂಟ್ ಆಗುತ್ತೆ ಅನ್ನೋದನ್ನು ನಾವು ಹೇಳ್ತೇವೆ. ಸೊ ದಟ್ಸ್ ಆಲ್ ದ ಫೀಚರ್ಸ್ ಆಫ್ ದ ಎನಿ ಕೋಚಿಂಗ್, ಗುಡ್ ಕೋಚಿಂಗ್ ಇನ್ಸ್ಟಿಟ್ಯೂಟ್, ಈವನ್ ತ್ರಿಷಾ ಕ್ಲಾಸಸ್ ಆಲ್ಸೋ. We make things easier, we make student to motivate, stay with the course, not to leave the course. ಇದೆಲ್ಲ ಲಾಟ್ ಆಫ್ ಎಡಿಷನಲ್ ಬೆನಿಫಿಟ್ಸ್. ಮತ್ತು ಈ ಕೋರ್ಸ್ಗಳಲ್ಲಿ ಏನಂತ ಹೇಳಿದ್ರೆ, ನಾಟ್ ಓನ್ಲಿ ಲರ್ನಿಂಗ್, ಎನಿ ಸ್ಟೂಡೆಂಟ್ ಫಾರ್ ದಟ್ ಮ್ಯಾಟರ್, ಎನಿ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಫಾರ್ ದಟ್ ಮ್ಯಾಟರ್, ಕಲಿಯೋದು ಒಂದು ಪಾರ್ಟ್. ಅವನು ಅದನ್ನು ಸರಿಯಾಗಿ ಎಕ್ಸಾಮಿಗೆ ಆ 100 ಮಾರ್ಕಿನ ಪೇಪರನ್ನು ಬರೆಯೋಕ್ಕೆ, ಅದು ತಯಾರಿಯನ್ನು ಮಾಡೋಕ್ಕೆ ಒಂದು ತುಂಬ ಮಾಕ್ ಪೇಪರ್ಸ್ಗಳನ್ನು ಮಾಡಬೇಕು, ರಿಹರ್ಸ್ಗಳನ್ನು ಮಾಡಬೇಕು. ಅದನ್ನು ನಾವು ಒತ್ತಿ ಹೇಳ್ತೇವೆ. ನಾವು ಯಾವಾಗಲೂ ನಾಟ್ ಜಸ್ಟ್ ತ್ರಿಷಾ ಕ್ಲಾಸಸ್, ಯಾರಾದರೂ ನಿಮಗೆ CAಯನ್ನು ಮಾಡಬೇಕು, CS ಅನ್ನು ಮಾಡಬೇಕು ಅಂದರೆ ಏನು ಶಾರ್ಟ್ಕಟ್ ಇಲ್ಲ. ಯು ಹ್ಯಾವ್ ಟು ಪ್ರಾಕ್ಟೀಸ್ ಎಲ್ಲ. ಪ್ರಾಕ್ಟೀಸ್ ಮಾಡೋಕ್ಕೆ ಒಂದು ಸಿಸ್ಟಮ್ ಬೇಕು. ದಟ್ ಈಸ್ ವಾಟ್ ಎನಿ ಕೋಚಿಂಗ್ ಕ್ಲಾಸಸ್ ವಿಲ್ ಪ್ರೊವೈಡ್, ಎನಿ ಗುಡ್ ಕೋಚಿಂಗ್ ಕ್ಲಾಸ್ ವಿಲ್ ಪ್ರೊವೈಡ್. ಸೊ ವಿ ಆರ್ ಗೋಯಿಂಗ್ ಟು ಗಿವ್ ಸಚ್ ಪ್ಲಾಟ್ಫಾರ್ಮ್ ಟು ದ ಸ್ಟೂಡೆಂಟ್ಸ್ ಸೊ ದಟ್ ದೇ ವರ್ಕ್ ಮೋರ್, practice more, study more,
ಆ್ಯಂಡ್ ನವೇಡೇಸ್ ವಿದ್ಯಾರ್ಥಿಗಳು ಹೇಗೆ ಅಂದರೆ ಬರೀ ಪಾಠ ಇಷ್ಟಪಡೋದಿಲ್ಲ ಅವರು, ಪಾಠದೊಟ್ಟಿಗೆ ಫನ್ ಇರಬೇಕು, ಅವರು ದೇ ವಾಂಟ್ ಟು ಲರ್ನ್ ವಿತ್ ಫನ್, ಮೋರ್ ದ್ಯಾನ್ ದಟ್ ನಾಟ್ ಜಸ್ಟ್ ಅಬೌಟ್ ಲರ್ನಿಂಗ್ ವಿತ್ ಫನ್, ದೇ ವಾಂಟ್ ಟು ಅಂಡರ್ಸ್ಟ್ಯಾಂಡ್, ಕ್ವಶನಿಂಗ್ ಕೇಳ್ತಾರೆ. ಆ್ಯಂಡ್ ಈಗ ಇಟ್ಸ್ ನಾಟ್ ಈಸಿ ಟು ಸಿಟ್ ಫಾರ್ ಲಾಂಗರ್ ಅವರ್ಸ್ ಫಾರ್ ದೆಮ್, ಅವರಿಗೂ ಅಷ್ಟು ಈಸಿ ಇರೋದಿಲ್ಲ. ಹಾಗಾಗಿ ಇಟ್ ಶುಡ್ ಬಿ ಎ ಬ್ಲೆಂಡ್ ಆಫ್ ಆಲ್ ಆ್ಯಂಡ್ ಈ ಶುಡ್ ಹ್ಯಾವ್ ಎಕ್ಸೈಟ್ಮೆಂಟ್ ಟು ಲರ್ನ್ ಮೋರ್. ಎಷ್ಟೊಂದು ಸತಿ ಕೋಚಿಂಗಿಗೆ ಹೋಗಬೇಕು ಅಂದರೆ ಅವನಿಗೆ ಅಲರ್ಜಿ ಇರ್ತದೆ, ಅಂಥದ್ದು ಆಗಬಾರ್ದು ಅಂತ ನಮ್ಮ ಅಪೇಕ್ಷೆ. ಅಂದರೆ ವಿದ್ಯಾರ್ಥಿ ಭಾಳ ಖುಷಿಯಲ್ಲಿ ಹೋಗಬೇಕು ಕ್ಲಾಸ್ ರೂಮಿಗೆ, ಅಷ್ಟು ಎಕ್ಸೈಟ್ಮೆಂಟನ್ನು ಕೊಡೋಕ್ಕೆ ನಮ್ಮ ಎಲ್ಲ ಟೀಮ್ಗಳು ಎನಿ ಕೋಚಿಂಗ್, ಗುಡ್ ಕೋಚಿಂಗ್ ವಿಲ್ ಪ್ರೊವೈಡ್ ದಟ್ ವೇ. ನಾಟ್ ನಮ್ಮದೇ ಅಂತ ಎಲ್ಲ ಬೋಸ್ಟಿಂಗ್ ಅಲ್ಲ, ಎನಿ ಗುಡ್ ಇನ್ಸ್ಟಿಟ್ಯೂಟ್ ವಿಲ್ ಪ್ರೊವೈಡ್ ಇಟ್. ಆ್ಯಂಡ್ ಅಫ್ಕೋರ್ಸ್ ವಿ ಹ್ಯಾವ್ ಪ್ರೊಡ್ಯೂಸ್ ದ ವೆರಿ ಗುಡ್ ರಿಸಲ್ಟ್ಸ್ ಫಾರ್ ಚಾರ್ಟರ್ಡ್ ಅಕೌಂಟೆನ್ಸಿ ಕಂಪನಿ ಸೆಕ್ರೆಟರಿ ಕೋರ್ಸ್, even all India ranks many a times. And it is there spread across 3 cities, Udupi, Mangalore and Bangalore. ಎಸ್, ಈಗ ಸೆಕೆಂಡ್ PU ಆದ ನಂತರ ಲ್ಯಾಕ್ ಆಫ್ ನಾಲೆಜ್ ಇಂದ ಕೆಲವರು ಇಂಥ ಕೋರ್ಸ್ಗಳನ್ನು ಆಪ್ಟ್ ಮಾಡೋಕ್ಕೆ ಹಿಂಜರಿತಾರೆ. ಕರೆಕ್ಟ್. ಸೊ ಈಗ ಒಂದು ಸೆಕೆಂಡ್ PU ಆದಮೇಲೆ ಇಂಥ ಕೋರ್ಸ್ಗಳನ್ನು ತಗೋಬೇಕು, ಇದರ ಹಂತಗಳು ಯಾವುದು, ಯಾವ ರೀತಿಯ ಒಂದು ನಾಲೆಜ್ ಬೇಕು ಅವರಿಗೆ? ಫಸ್ಟ್ ಅವ್ರು ಏನು ಮಾಡಬೇಕು ಅಂದರೆ ಸೆಕೆಂಡ್ PUC ಆದ ತಕ್ಷಣ ಈ ಕೋರ್ಸಿನ ಸಮಗ್ರ ಮಾಹಿತಿಯನ್ನು ತಗೊಳ್ಬೇಕು. ಪಾಯಿಂಟ್ ನಂಬರ್ 1. ಅವನು ಈಗ ಸತಿ ಮಾರ್ಚ್ 18ಗೆ ಎಕ್ಸಾಮ್ ಆದರೆ ಇಮಿಡಿಯೇಟ್ಲಿ ಅವನು ಅದಕ್ಕೆ ಬೇಕಾದ ತಯಾರಿಯನ್ನು ಸ್ಟಾರ್ಟ್ ಮಾಡಬೇಕು. ಏಪ್ರಿಲ್ ಮೇ ಅಲ್ಲಿ ಕೋಚಿಂಗ್ ಅಂತ ತಗೊಳ್ಳುವಂಥದ್ದು ಇರ್ಬೋದು, ಅಥವಾ ಟ್ರೈನಿಂಗ್ ಅದ್ರ ಬಗ್ಗೆ ತಿಳ್ಕೊಳ್ಳುವಂಥದ್ದು ಇರ್ಬೋದು. ಸೊ ಅದು 30th June ಇಸ್ ದ ಲಾಸ್ಟ್ ಡೇಟ್ ಟು ರಿಜಿಸ್ಟರ್ ವಿತ್ ದ ಇನ್ಸ್ಟಿಟ್ಯೂಟ್ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಸೊ ಅದು ಮಾಡಿಕೊಂಡು ನಂತರ ಅವನು ನವಂಬರ್ ತನಕ ಇಲ್ಲಿ ಒಂದು 400-450 ಗಂಟೆಗಳು ಎನಿ ಕೋಚಿಂಗ್ ಗುಡ್ ಇನ್ಸ್ಟಿಟ್ಯೂಟ್ ವಿಲ್ ಪ್ರೊವೈಡ್ ದ ಕೋಚಿಂಗ್ ಫಾರ್ 400 to 450 hours. ಪೋಸ್ಟ್ ದಟ್ ದೇರ್ ವಿಲ್ ಬಿ ವೀಕೆಂಡ್ ಕ್ಲಾಸ್ಗಳಿರ್ಬೋದು, ಅದನ್ನು ಮಾಡಿಕೊಂಡು ಹೀ ಈಸ್ ಏಬಲ್ ಟು ರೈಟ್ ಇನ್ ನವಂಬರ್ ಎಕ್ಸಾಮ್. ಓಕೆ, ಈಗ ಸೆಕೆಂಡ್ PU ಆದ ನಂತರ ಈ ಒಂದು ಕೋರ್ಸನ್ನು ತಗೊಳ್ಳುವಂಥದ್ದು, ಸೊ ಸ್ಕೋಪ್ ಅಂದರೆ ಫೀಸ್ ಸ್ಟ್ರಕ್ಚರ್ ಯಾವ ಥರ, ಅಂದರೆ ಎಲ್ಲ ಸ್ಟೂಡೆಂಟ್ಗಳಿಗೂ ಇದ್ರ ನಾಲೆಜ್ ಬೇಕಾಗುತ್ತೆ, ಇಟ್ಸ್ ಕಾಸ್ಟ್ಲಿಯರ ಅಂತ ಅದೆಲ್ಲ ಭ್ರಮೆಗಳಿರುತ್ತೆ. ಕರೆಕ್ಟ್. ಸೊ ಇದರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡೋದಾದ್ರೆ ಯಾವ ರೀತಿ ಕೊಡ್ತೀರಾ? ಒಂದು ಚಾರ್ಟರ್ಡ್ ಅಕೌಂಟೆನ್ಸಿ ಕೋರ್ಸ್ ಬಹಳ ಕಡಿಮೆ ಕಾಸ್ಟಲ್ಲಿ ಮಾಡೋಕ್ಕಾಗುತ್ತೆ. ನಿಮಗೆ ಗೊತ್ತಿರೋ ಹಾಗೆ ಇವತ್ತಿನ ದಿನಗಳಲ್ಲಿ ಅಥವಾ ಲಾಸ್ಟ್ ಫ್ಯೂ ಇಯರ್ಸಲ್ಲಿ ಒಳ್ಳೆ ಪರ್ಫಾರ್ಮ್ ಕೊಟ್ಟಿರೋಲ್ಲ ಯಾರು ಅಂದರೆ ಆಟೋ ರಿಕ್ಷಾ ಡ್ರೈವರ್ನ ಮಗಳು. ಬಾಂಬೆಯಲ್ಲಿ ಒಂದು ಫ್ಯೂ ಇಯರ್ಸ್ ಬ್ಯಾಕ್ ಆಟೋ ರಿಕ್ಷಾ ಡ್ರೈವರ್ನ ಮಗಳು ಆಲ್ ಇಂಡಿಯಾಕ್ಕೆ ರ್ಯಾಂಕ್ ಬರ್ತಾಳೆ, 1-2 ವರ್ಷದ ಹಿಂದೆ ಅನಿಸುತ್ತೆ. ಕಾರ್ಪೆಂಟ್ರನ ಮಗಳು ಆಲ್ ಇಂಡಿಯಾಕ್ಕೆ ಮಗ ಆಲ್ ಇಂಡಿಯಾ ರ್ಯಾಂಕ್ ಬರ್ತಾನೆ. ಇದನ್ನು ಏನು ಸಜೆಸ್ಟ್ ಮಾಡುತ್ತಂದರೆ ಈ ಕೋರ್ಸಲ್ಲಿ ಕಾಸ್ಟ್ ಬಹಳ ಕಡಿಮೆ. ಇನ್ಫ್ಯಾಕ್ಟ್ ನಾನು ತಮಾಷೆ ಹೇಳೋಕ್ಕುಂಟು, ನೀನು ಹಾಕಿದಾಗ ದುಡ್ಡೆಲ್ಲ ಬಂದುಬಿಡತ್ತೆ ಅಂತ, ₹1 ಖರ್ಚು ಮಾಡೋಕ್ಕಿಲ್ಲ. ವಿದ್ಯಾರ್ಥಿಗಳು ಕೇಳ್ತಾರೆ ಹೇಗೆ ಅಂತ. ನಿಮ್ಮ 3 ವರ್ಷದ ಆರ್ಟಿಕಲ್ಶಿಪ್ಪಲ್ಲಿ ಸುಮಾರು ರಿಕವರ್ ಆಗಿಬಿಡುತ್ತೆ. ವರ್ಕ್ ಮಾಡ್ತಾ ಮಾಡ್ತಾ ಯು ವಿಲ್ ಅರ್ನ್ ಇಟ್. ಹಾಗಾಗಿ ಐ ಥಿಂಕ್ ಇಟ್ಸ್ ಓನ್ಲಿ ಇನ್ ಥೌಸಂಡ್ಸ್ ಆ್ಯಂಡ್ ಸ್ಟೂಡೆಂಟ್ ಕ್ಯಾನ್ ಅರ್ನ್ ಇಟ್ ಆ್ಯಂಡ್ ಇಟ್ಸ್ ವೆರಿ ವೆರಿ ಅಫೋರ್ಡಬಲ್ ವೆನ್ ಯು ಕಂಪೇರ್ ಟು ಎನಿ ಸಚ್ ಎನಿ ಪ್ರೊಫೆಷನಲ್. ಸೈನ್ಸಿನ ಎಲ್ಲ ನೀವು ಕೋರ್ಸನ್ನು ಕಂಪೇರ್ ಮಾಡಿ ಎಷ್ಟು ಲಕ್ಷ ಅಂತ ಗೊತ್ತಿದೆ ನಿಮಗೆ. ಇಟ್ಸ್ ಯು ಹ್ಯಾವ್ ಟು ಸ್ಪೆಂಡ್ ಓನ್ಲಿ ಇನ್ ಥೌಸಂಡ್ಸ್ ಆ್ಯಂಡ್ ದಟ್ ಟು ಯು ವಿಲ್ ರಿಕವರ್ ಡ್ಯೂರಿಂಗ್ ಯುವರ್ ಆರ್ಟಿಕಲ್ಶಿಪ್ ಪೀರಿಯಡ್. ಆ್ಯಂಡ್ ಆಲ್ ದಟ್ ವಾಟ್ ಯು ಸ್ಪೆಂಡ್ ಯು ವಿಲ್ ಅರ್ನ್ ಪ್ರಾಬಬ್ಲಿ ವಿದಿನ್ ಎ ಮಂತ್ ಆರ್ 2 ಮಂತಲ್ಲಿ ಎಲ್ಲ ರಿಕವರ್ ಮಾಡೋಕ್ಕಾಗುತ್ತೆ. ಐ ಥಿಂಕ್ ಕಾಸ್ಟ್ ಈಸ್ ವೆರಿ ಮಿನಿಮಮ್. ವಿದ್ಯಾರ್ಥಿಗಳಿಗೆ ನಾನು ಯಾವಾಗಲೂ ಹೀಗೆ ಹೇಳೋದುಂಟು, ಈ ಕೋರ್ಸಲ್ಲಿ ಇಟ್ ಇಸ್ ನಾಟ್ ಅಬೌಟ್ ಯುವರ್ ಮನಿ ಇನ್ವೆಸ್ಟ್ಮೆಂಟ್, ಇಟ್ ಇಸ್ ನಾಟ್ ಅಬೌಟ್ ಯುವರ್ ನಾಲೆಜ್ ಆರ್ ಯುವರ್ ಇಂಟೆಲಿಜೆನ್ಸ್ ಇನ್ವೆಸ್ಟ್ಮೆಂಟ್. ಟು ಮಚ್ ಇಂಟೆಲಿಜೆಂಟ್ ಬೇಕಂತ, ಇಟ್ಸ್ ದ ಟೈಮ್ ಇನ್ವೆಸ್ಟ್ಮೆಂಟ್. ಆ ಟೈಮ್ ಕೊಡೋಕ್ಕೆ ಗೊತ್ತಿರಬೇಕು ಹುಡುಗರಿಗೆ. ಈಗ CMA ಬಂದಿರುವಂಥದ್ದು 2018ನಲ್ಲಿ ಏನಾದರೂ ಅಪ್ಡೇಟ್ಸ್ ಬಂತಾ ಇದರಲ್ಲಿ, ಅಂದರೆ ಫಾರ್ ದ ಸೇಕ್ ಆಫ್ ಸಿಲೆಬಸ್ಸಿಗೆ ಯಾವುದಾದ್ರೂ ಅಪ್ಡೇಟ್ಸ್ ಬಂತಾ? ಅಂದರೆ ಆ ಚೇಂಜಸ್ ಹ್ಯಾಪನ್, ಸ್ವಲ್ಪ ಚೇಂಜಸ್ ಆಗಿದೆ. ಕಾಸ್ಟಿಂಗಲ್ಲಿ ಇದು ಸಹಿತ ಒಂದೊಂದು ಡೈನಾಮಿಕ್ ಫೀಲ್ಡ್ ಇರೋಗೋಸ್ಕರ ಕಾಸ್ಟ್ ಮ್ಯಾನೇಜ್ಮೆಂಟ್ ಅಕೌಂಟ್ ಇದಕ್ಕೆ ತುಂಬ ಇಲ್ಲಿ ನಾಲೆಜ್ ಇಲ್ಲ ಜನರಿಗೆ. ಯಾಕಂದರೆ ಈಗ ನೀವು CS ಅಂದರೆ ಗೊತ್ತಿದೆ, CMA ಅಂದರೆ ಗೊತ್ತಿಲ್ಲ. ಇದನ್ನು ನಾನು ಕಲಿತಿದ್ದನ್ನು ICW ಅಂತ ಹೇಳಿದ್ವಿ. ಇದನ್ನೀಗ CW ಅನ್ನೋದನ್ನು W ಉಲ್ಟಾ ಮಾಡಿ CMA ಮಾಡಿದ್ದಾರೆ. ಕಾಸ್ಟ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗಲ್ಲಿ ಅದಕ್ಕೆ ಸ್ಕೋಪ್ ನನ್ನ ಪ್ರಕಾರ ಹೋಗೋರು ಇನ್ಕ್ರೀಸ್ ಆಗ್ತಾ ಇದೆ. ಅದರ ಪ್ರಕಾರ ರೀಸೆಂಟಾಗಿ ಸಿಲೆಬಸ್ಸು ಚೇಂಜ್ ಆಗಿದೆ. ಇದರಲ್ಲಿ ಸ್ವಲ್ಪ ನಿಮಗೆ ಮ್ಯಾಥ್ಸ್ ಸ್ಟ್ಯಾಟ್ಸ್ ನಾಲೆಜ್ ಬೇಕಾಗ್ಬೋದು ಲೆವೆಲ್ 1ನಲ್ಲಿ, ವೆರಾಸ್ ಇನ್ ಲೆವೆಲ್ 2 ಇಟ್ಸ್ ಮೋಸ್ಟ್ ಆಫ್ ಕಾಸ್ಟಿಂಗ್. ಹಾಗಾಗಿ ಇಟ್ಸ್ ಒನ್ ಆಫ್ ದ ಎಕ್ಸೈಟಿಂಗ್ ಆ್ಯಂಡ್ ಇಂಟ್ರೆಸ್ಟಿಂಗ್ ಆ್ಯಸ್ ವೆಲ್. ಹೇಗೆ ಚಾರ್ಟರ್ಡ್ ಅಕೌಂಟೆನ್ಸಿ ಇದೆ ಹಾಗೆ ವಂಡರ್ಫುಲ್ ಸಿಲೆಬಸ್ ಇಫ್ ಯು ಲುಕ್ ಎಟ್ ಆ್ಯಂಡ್ ಸ್ಟಡಿ. ಅಂದರೆ ಒಂದು ಕಂಪನಿಯಲ್ಲಿ ಖರ್ಚುಗಳನ್ನು ಕಡಿಮೆ ಮಾಡೋಕ್ಕೆ ಎಷ್ಟೊಂದು ದಾರಿಗಳಿದೆ, ಖರ್ಚು ಮಾಡೋದು ಎಷ್ಟು ರೆಲೆವೆಂಟ್ ಅಂತ ಈ ಕೋರ್ಸ್ ಹೇಳಿಕೊಡುತ್ತೆ. ಫಾರಿನಲ್ಲಿ ಹೋದಾಗ ನಿಮಗೆ ಇದಕ್ಕೆ ಕೋರ್ಸ್ಗಳಿಗೆ ತುಂಬ ಬೇಡಿಕೆ ಇದೆ. ಇಂಡಿಯಾದಲ್ಲಿ ಇಲ್ಲ ನಾನು ಹೇಳ್ತಾ ಇಲ್ಲ, ಬಟ್ ಫಾರಿನಲ್ಲಿ ಕೆಲವು ಕಡೆ ಎಸ್ಪೆಷಲಿ UK ಆರ್ ಇಟ್ ಇಸ್ US, ಇಲ್ಲಿ ಕಾಸ್ಟ್ ಅಕೌಂಟೆಂಟ್ ಹ್ಯಾಸ್ ಎ ಹೈಯೆಸ್ಟ್ ಸ್ಕೋಪ್. ಓಕೆ ಸರ್, ಕಾರ್ಯಕ್ರಮವನ್ನು ಮುಂದುವರಿಸೋಣ. ವೀಕ್ಷಕರೇ, ಹಲೋ ಸ್ಟೂಡೆಂಟ್ಸ್ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಪುಟ್ಟ ವಿರಾಮದ ಬಳಿಕ.
ಎಸ್, ವಿರಾಮದ ಬಳಿಕ ಮತ್ತೆ ಹಲೋ ಸ್ಟೂಡೆಂಟ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ನಾವು ನಮ್ಮ ಅತಿಥಿಯೊಂದಿಗೆ ಮಾತಾಡ್ತಾ ಇದ್ವಿ. ಎಸ್ ಸರ್, ಈಗಾಗಲೇ CMA ಹಾಗೂ CS ಬಗ್ಗೆ ನೀವು ಮಾತಾಡಿರುವಂಥದ್ದು. ಡಿಗ್ರಿಯಲ್ಲಿ ಇದನ್ನೆಲ್ಲ ಒಟ್ಟಾಗಿ ಮಾಡೋಕ್ಕಾಗುತ್ತಾ ಅನ್ನೋ ಒಂದು ಪ್ರಶ್ನೆಯನ್ನು ನಾನು ಕೇಳಿದ್ದೆ. ಸೊ ಡಿಗ್ರಿ ಪ್ಲಸ್ CA ಪ್ಲಸ್ CS ಮಾಡೋಕ್ಕಾಗತ್ತಾ ಅಥವಾ CA ಪ್ಲಸ್ CMA ಮಾಡೋಕ್ಕಾಗತ್ತಾ ಅಂತ ಡೆಫಿನೆಟ್ಲಿ ಮಾಡ್ಬೋದು. ಮಾಡೋಕ್ಕೆ ವಿಧಾನಗಳಿದೆ. ಬಟ್ ಹೋಗೋರ ಮಾಡಬೇಕಂದ್ರೆ ಅದಕ್ಕೆ ಮಾಡಬೇಕಾದಾಗ ಸ್ವಲ್ಪ ಪ್ಲ್ಯಾನ್ ಇಟ್ಕೊಳ್ಬೇಕು. ಎಟ್ ಎ ಟೈಮ್ ಒಬ್ಬ ಸ್ಟೂಡೆಂಟ್ 3 ಕೋರ್ಸ್ಗಳನ್ನು ಮಾಡ್ಬೋದು ಅಂಥೇಳಿ CA ಇನ್ಸ್ಟಿಟ್ಯೂಟ್ ಹೇಳುತ್ತೆ. ಹಾಗಾಗಿ 3 ಕೋರ್ಸ್ಗಳನ್ನು ಮಾಡುವಂಥ ಅವಕಾಶ ಇದೆ. ಆರ್ಟಿಕಲ್ಶಿಪ್ ಹೋಗಬೇಕಾದಾಗ ವೆನ್ ಈ ಗೆಟ್ಸ್ ಇನ್ ಟು ಆರ್ಟಿಕಲ್ಶಿಪ್ ಹಿ ಕೆನಾಟ್ ಡೂ CA CS ಆ್ಯಂಡ್ ಡಿಗ್ರಿ. ಅದಕ್ಕೊಂದು ಸ್ಪೆಷಲ್ ಪರ್ಮಿಷನ್ ತೊಗೊಳ್ಬೇಕಾಗತ್ತೆ. ಯಾಕಂದರೆ CA ಇನ್ಸ್ಟಿಟ್ಯೂಟ್ ಪ್ರಕಾರ ಆರ್ಟಿಕಲ್ಶಿಪ್ ಒಂದು ಕೋರ್ಸ್, ಮತ್ತು ಚಾರ್ಟರ್ಡ್ ಅಕೌಂಟೆನ್ಸಿ ಮಾಡ್ತೀನಿ ಅದೊಂದು ಕೋರ್ಸ್, ಕಂಪ್ನಿ ಸೆಕ್ರೆಟರಿ 3 ಪ್ಲಸ್ ಡಿಗ್ರಿ 4 ಆಗುತ್ತೆ. ಅದು ಆಗ ವಯಲೇಷನ್ ಆಗುತ್ತೆ. ಅದಕ್ಕೆ ಪರ್ಮಿಷನ್ನ ಕೇಳಬೇಕಾಗುತ್ತೆ. ಓಕೆ, ಕಮಿಂಗ್ ಬ್ಯಾಕ್ ಟು ದಿಸ್, ಕ್ಯಾನ್ ಎ ಸ್ಟೂಡೆಂಟ್ ವಿಲ್ ಡೂ CA ಆ್ಯಂಡ್ CS? ತುಂಬ ಜನ ಮಾಡ್ತಾರೆ. ಡೂಯಿಂಗ್ ಎ ಸರ್ವೆ ಇನ್ 2003 ಇನ್ ಚೆನ್ನೈ. ನನ್ನ ಅಂದಾಜಿನ ಪ್ರಕಾರ ತುಂಬ ಜನ ವಿದ್ಯಾರ್ಥಿಗಳು ಚಾರ್ಟರ್ಡ್ ಅಕೌಂಟೆನ್ಸಿ ಮತ್ತು ಕಂಪನಿ ಸೆಕ್ರೆಟರಿ ಕೋರ್ಸ್ಗಳನ್ನು ಮಾಡ್ತಾಯಿದ್ರು ಒಟ್ಟಿಗೆ ಅಲಾಂಗ್ ವಿತ್ ದ ಗ್ರ್ಯಾಜುಯೇಷನ್. ಅದು ಹೇಗೆ ಅಂದರೆ ಅವರಿಗೆ ಅಂಥದ್ದು ಏನಿದೆ, ಏನೂ ಇಲ್ಲ. ಇಟ್ ಈಸ್ ಮೋಸ್ಟ್ ಆಫ್ ಥಿಂಗ್ಸ್ ವಿಚ್ ಇಸ್ ದೇರ್ ಇನ್ CA ಆ್ಯಂಡ್ CS ಆರ್ ಕಾಮನ್. 40, 50, 60% ಕಾಮನ್. ದೇ ಆರ್ ನಾಟ್ ಕಾಂಪಿಟೇಟಿವ್ ಇನ್ ನೇಚರ್, ದೇ ಆರ್ ಕಾಂಪ್ಲಿಮೆಂಟಿಂಗ್ ಈಚ್ ಅದರ್. ಇಲ್ಲಿ ಓದಿದ್ದು ಇಲ್ಲೇ ಇರ್ತೀವಿ, ಇಲ್ಲಿ ಅಕೌಂಟೆನ್ಸಿ ಓದ್ತೀವಿ, ಅಥವಾ ಇಲ್ಲಿ ಟ್ಯಾಕ್ಸ್ ಓದ್ತೇವೆ, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಓದ್ತೇವೆ. ಇಲ್ಲಿ ಸೈಕಾಲಜಿ, ಫಿಸಿಕ್ಸ್, ಕೆಮಿಸ್ಟ್ರಿ ಓದೋದಲ್ಲ, ಇಲ್ಲಿ ಅದೇ ಓದ್ತೇವೆ. ಮೇ ಬಿ ವಿ ಲರ್ನ್ ಲಾ ಮೋರ್. ಡಿಗ್ರಿಯಲ್ಲೂ ಅದೇ ಇರ್ತದೆ. ದೇ ಆರ್ ಆಲ್ ಕಾಂಪ್ಲಿಮೆಂಟಿಂಗ್ ಈಚ್ ಅದರ್. ಹಾಗಾಗಿ ಮಾಡೋಕ್ಕಾಗುತ್ತೆ. ಸೊ ಅಬ್ಸಲ್ಯೂಟ್ಲಿ ದರ್ ಇಸ್ ನೋ ಪ್ರಾಬ್ಲಮ್ ಟು ಡೂ ಮಲ್ಟಿಪಲ್ ಕೋರ್ಸ್ ಎಟ್ ಎ ಟೈಮ್. ಈಗ ತುಂಬ ಜನ ವಿದ್ಯಾರ್ಥಿಗಳಿದ್ದಾರೆ, ಫಾರ್ ದ ಸೇಕ್ ಆಫ್ ನಾಲೆಜ್ ಸೈನ್ಸ್ ತಗೊಳ್ತಾರೆ. ಫಾರ್ ದ ಸೇಕ್ ಆಫ್ ಪ್ರೊಫೆಷನ್ ಇಂಥ ಒಂದು ಕಾಮರ್ಸ್ಗೆ ರಿಲೇಟೆಡ್ ಕೋರ್ಸ್ನ ತಗೋಬೇಕು ಅಂತ ಅವರಿಗೆ ಆಸೆ ಇರುತ್ತೆ. ಸೊ ಸೈನ್ಸ್ ತಗೊಂಡಂಥ ವಿದ್ಯಾರ್ಥಿಗಳು ಈ CA ಆಗಿರ್ಬೋದು, CS ಆಗಿರ್ಬೋದು, ಅಥವಾ CMA ಮಾಡ್ಬೋದಾ? ಫಸ್ಟ್ ಆಫ್ ಆಲ್ ನಿಮ್ಮ ಪ್ರಶ್ನೆ ಸ್ವಲ್ಪ ಹೀಗಿದೆ. ಫಾರ್ ದ ಸೇಕ್ ಆಫ್ ದೇ ಟೇಕ್ ಸೈನ್ಸ್ ಆರ್ ಕಾಮರ್ಸ್, ಅದು ನಾನು ತುಂಬ ಕಡಿಮೆ ಮಾಡಬೇಕು ವಿದ್ಯಾರ್ಥಿಗಳು ಅಂತ. ನಾನು ಒಂದು ಕಡೆ ಕುತ್ಕೊಂಡಿದ್ದೆ, ಈಗ ನನ್ನ ಅನುಭವದಲ್ಲಿ ಹೇಳೋದು. ಒಬ್ಬ ವಿದ್ಯಾರ್ಥಿ ನನ್ನ ಇನ್ಸ್ಟಿಟ್ಯೂಟಲ್ಲ, ಯಾವುದೋ ಒಂದು ಇನ್ಸ್ಟಿಟ್ಯೂಟಲ್ಲಿ ಈಗ ನನ್ನ ಫ್ರೆಂಡ್ ಒಟ್ಟಿಗೆ ಕುತ್ಕೊಂಡಿದ್ದೆ. ಅದು ಇನ್ಸ್ಟಿಟ್ಯೂಟ್ ಕಾಲೇಜಿನ ಓನರ್ ಅವರು. ಅವ್ರು ಮಾಡ್ತಾ ಇರಬೇಕಾದ್ರೆ ಅವನು, ನಿಮ್ಮ ಕಾಲೇಜಲ್ಲಿ ಸೀಟ್ ಸಿಗತ್ತಾ ಸೈನ್ಸಿಗೆ ಅಂತ ಪರ್ಸೆಂಟೇಜ್ ನೋಡಿ ಅವ್ರು ಹೇಳಿದ್ರು ಇಲ್ಲ ಅಂತ. ಇವನು 5 ನಿಮಿಷದಲ್ಲಿ ಕಾಮರ್ಸಿಗೆ ಸಿಗತ್ತಾ ಅಂತ. ಹೌದು ಅಂತ. ಕಾಮರ್ಸಿಗೆ ಜಾಯ್ನ್ ಆಗೋಕ್ಕೆ ಹೋದ್ರು. ನಾನು ಹೇಳಿದೆ, ನಿನ್ನ ಇಡೀ ಡ್ರೀಮನ್ನು ಒಂದು ಇನ್ಸ್ಟಿಟ್ಯೂಟ್ 5 ನಿಮಿಷದಲ್ಲಿ ಚೇಂಜ್ ಮಾಡುತ್ತಂದರೆ ನಾವು ಎಷ್ಟು ಮುಟ್ಟಾಳ್ತನ ಇದ್ದೀವಿ ಅಂತ. ಲೆಟ್ ಇಸ್ ನಾಟ್ ಡೂ ದಟ್ ಅಂತ. ನಿನಗೆ CA ಸೈನ್ಸ್ ಮಾಡಬೇಕು ಅಂದರೆ ಸೈನ್ಸ್ ಮಾಡಬೇಕು. ಇಫ್ ನಾಟ್ X ಕಾಲೇಜ್, ದರ್ ಇಸ್ Y ಕಾಲೇಜ್, ದರ್ ಇಸ್ Z ಕಾಲೇಜ್. ವೈ ವಿ ಶುಡ್ ಚೇಂಜ್ ಜಸ್ಟ್ ಫಾರ್ ಫ್ಯೂ ಮಿನಿಟ್ಸ್. ಹಾಗೆ ಆನ್ ದ ಕಾಂಟ್ರರಿ, ನಾನು ಈಗ ಎಷ್ಟೊಂದು ಜನ ವಿದ್ಯಾರ್ಥಿ, ಕೆಲವೊಂದು ಒಳ್ಳೆ ಗುಡ್ ನ್ಯೂಸ್ ಏನಂದರೆ 95, 96% ಬಂದ ವಿದ್ಯಾರ್ಥಿನೂ ಕಾಮರ್ಸೇ ಮಾಡಬೇಕು ಅಂತೇಳಿ ಬರ್ತಾರೆ. ನನ್ನ ಟೈಮಲ್ಲಿ ಕಾಮರ್ಸ್ ಮಾಡೋದು ಸ್ವಲ್ಪ ಸಸಾರ ಕಡಿಮೆ ಅಂತ ಇತ್ತು. ಈಗ ಹಾಗಿಲ್ಲ. ಥಿಂಗ್ಸ್ ಹ್ಯಾವ್ ಚೇಂಜ್. ವೆನ್ ಐ ಟುಕ್ ಕಾಮರ್ಸ್, ಎನ್ ಎಂಟೈರ್ ಕ್ಲಾಸ್ ಆಫ್ ಮೈಂಡ್ ಟೋಲ್ಡ್ ಡೋಂಟ್ ಟೇಕ್ ಕಾಮರ್ಸ್, ಟೇಕ್ ಸೈನ್ಸ್ ಅಂತ. ಬಟ್ ಐ ಇಂಟೆಂಡೆಡ್ ಟು ಟೇಕ್ ಕಾಮರ್ಸ್. ಹಾಗಾಗಿ ಫಸ್ಟ್ ಫಾರ್ ದ ಸೇಕ್ ಆಫ್ ಸಮಥಿಂಗ್ ಯು ಡೋಂಟ್ ಟೇಕ್. ಫಾರ್ ಮೈ ಡ್ರೀಮ್, ಫಾರ್ ಮೈ ಆಂಬಿಷನ್, ಫಾರ್ ಮೈ ಗೋಲ್, ಯು ಹ್ಯಾವ್ ಟು ಡೂ ಇಟ್. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ವೆದರ್ ಇಟ್ ಎಕ್ಸೈಟ್ಸ್ ಮೀ ಅಂತ. ಆ ಕೋರ್ಸ್ ನನಗೆ ಎಕ್ಸೈಟ್ಮೆಂಟ್ ಇದೆ, ಇರ್ರೆಸ್ಪೆಕ್ಟಿವ್ ಆಫ್ ದ ಫೀಲ್ಡ್. ಆ ಎಕ್ಸೈಟ್ಮೆಂಟ್ ಇದ್ದರೆ ಹುಕ್ ಆರ್ ಕ್ರೂಕ್ ಯು ಶುಡ್ ಡೂ ಇಟ್. ವೆದರ್ ಇಟ್ ಈಸ್ ದೇರ್ ಇನ್ ದ ಸಿಲೆಬಸ್ ಆರ್ ನಾಟ್, ಐ ಡೋಂಟ್ ನೋ, ಬಟ್ ಯು ಶುಡ್ ಡೂ ಇಟ್. ಕಮಿಂಗ್ ಬ್ಯಾಕ್ ಟು ದಿಸ್, ವೆದರ್ ಎ ಸೈನ್ಸ್ ಸ್ಟೂಡೆಂಟ್ ಕ್ಯಾನ್ ಟೇಕ್ ಅಪ್ ಚಾರ್ಟರ್ಡ್ ಅಕೌಂಟೆನ್ಸಿ, ಕಂಪನಿ ಸೆಕ್ರೆಟರಿ ಕೋರ್ಸ್ ಮಾಡ್ಬೋದು ಅಂದರೆ ಮಾಡ್ಬೋದು, ಏನು ತೊಂದರೆ ಇಲ್ಲ. ಈ CA ಮಾಡೋಕ್ಕೆ ಏನೂ ಎಂಟ್ರಿ ಬ್ಯಾರಿಯರ್ ಇಲ್ಲ. PUC ಎಕ್ಸಾಮ್ ಬರೆದಿರ್ಬೇಕು, ನೀನು ಪಾಸ್ ಆಗಿರಬೇಕು. ಸೈನ್ಸ್, ಕಾಮರ್ಸ್, ಆರ್ಟ್ಸ್ ಯಾವ್ದು ಬ್ಯಾಕ್ಗ್ರೌಂಡಿಂದೂ ಲೆವೆಲ್ 1, ಲೆವೆಲ್ 2, ಲೆವೆಲ್ 3, ಫೌಂಡೇಶನ್, ಇಂಟರ್ಮೀಡಿಯೇಟ್ ಹಾಗೆ ಮಾಡ್ಬೋದು. ಇನ್ಫ್ಯಾಕ್ಟ್ ಸೈನ್ಸ್ ಹುಡುಗರು ಯಾರಾದಿದ್ರೆ ಇತ್ತೀಚಿನ ಡೆವಲಪ್ಮೆಂಟ್ಗಳಲ್ಲಿ ಎಷ್ಟೊಂದು ಜನ ಸೈನ್ಸ್ ವಿದ್ಯಾರ್ಥಿಗಳು BCom ಅಂತ ತಗೊಳ್ತಾರೆ, CA ಮಾಡ್ತಾರೆ, ಆ್ಯಂಡ್ ದೇ ಆರ್ ಡೂಯಿಂಗ್ ಗುಡ್. ಅವ್ರಿಗೊಂದು ಹೆದರಿಕೆ ಇರ್ತದೆ. ಕಾಮರ್ಸ್ ಸ್ಟೂಡೆಂಟ್ಸ್ಗಳು ನಾವೆಲ್ಲ ಏನಾದರೂ ನಮ್ಗೆ ಗೊತ್ತಿದೆ ಅಂತ ಅಂದ್ಕೊಳ್ತೀವಿ, ಗೊತ್ತಿರೋದಿಲ್ಲ. ಅಟ್ಲೀಸ್ಟ್ ಅವ್ರು ಹೆದರಿಕೆಯಿಂದ ಆದರೂ ಕಲಿತಾರೆ. Jokes apart, coming to the serious, whether science students can do, yes he can do. Beginning ಅವರಿಗೆ ಅಕೌಂಟಿಂಗ್ ಅಂತ ಒಂದು ಸಬ್ಜೆಕ್ಟ್ ಕಷ್ಟ ಆಗುತ್ತೆ, ಮತ್ತು ಉಳಿದೆಲ್ಲ ಸೇಮ್. ವೆರಾಸ್ ಕಾಮರ್ಸ್ ಸ್ಟೂಡೆಂಟ್ಸಿಗೆ ಮ್ಯಾಥ್ಸ್, ಸ್ಟ್ಯಾಟ್ಸ್ ಸ್ವಲ್ಪ ಕಷ್ಟ ಆದರೆ ಇವರಿಗೆ ಅಕೌಂಟಿಂಗ್ ಕಷ್ಟ ಆಗುತ್ತೆ. ಆಫ್ಟರ್ ಸಮ್ ಪಾಯಿಂಟ್ ಆಫ್ ಟೈಮ್ ಸೈನ್ಸ್ ಸ್ಟೂಡೆಂಟ್ಸ್ ಪಿಕ್ ಅಪ್ ವೆಲ್, ಯಾಕಂದರೆ ಅವ್ರು ಜನರಲಿ ಅನಾಲಿಟಿಕ್ಸ್ ಚೆನ್ನಾಗಿರ್ತದೆ, ರೀಸನಿಂಗ್ ಚೆನ್ನಾಗಿರ್ತದೆ, ಅಸಂಪ್ಷನ್. ಸೊ ಅಟ್ಲೀಸ್ಟ್ ಆ ಹೆದರಿಕೆಯಿಂದ ಆದರೂ ಅವ್ರು ಚೆನ್ನಾಗಿ ಮಾಡ್ತಾರೆ. ಒನ್ಸ್ ದೇ ಕ್ಲಿಯರ್ ಲೆವೆಲ್ 1, ಐ ಹ್ಯಾವ್ ಸೀನ್ 70-80% ಆಫ್ ದ ಕ್ಲಿಯರೆನ್ಸ್ ಇನ್ ದ ನೆಕ್ಸ್ಟ್ ಇಂಟರ್ಮೀಡಿಯೇಟ್, ಫೈನಲ್, ಆ ರೇಂಜಲ್ಲಿ ಅವ್ರು ಮಾಡ್ತಾರೆ. ದೇರ್ ಇಸ್ ಅ ಗುಡ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಹೂಮ್ ಐ ಹ್ಯಾವ್ ಸೀನ್. ಸ್ಟಾರ್ಟಿಂಗ್ ಟ್ರಬಲ್ ಇರ್ತದೆ, ಬಟ್ ಲೇಟರ್ ದೇ ಪಿಕ್ ಅಪ್. ಇಟ್ಸ್ ಪಾಸಿಬಲ್, ಡೆಫಿನೆಟ್ಲಿ ಪಾಸಿಬಲ್. ಯಾರೋ ಒಂದು ಹುಡುಗ ಅಂದ್ಕೊಂಡಿದ್ದೆ, ನಾನು ತಪ್ಪಿ ಸೈನ್ಸಿಗೆ ತೊಗೊಂಡೆ, ನಾನು ಕಾಮರ್ಸ್ ತೊಗೊಳ್ಬೇಕಿತ್ತು, ಚೇಂಜ್ ಇಟ್ ಆಫ್ಟರ್ 12th ಸ್ಟ್ಯಾಂಡರ್ಡ್.
If you think commerce, finance is your cup of tea, why don't you look at chartered accountancy as a professional course? It has its own struggle. It's not that easy. Take my point. It's not that easy. It's not a cakewalk. ತುಂಬ ಜನ ಅಂದ್ಕೊಳ್ತಾರೆ ಏನಿದೆ ನಾನು ಸೈನ್ಸ್ ಸ್ಟೂಡೆಂಟ್ ಎಲ್ಲ ಮಾಡಿ ನಾಟ್ ಎ ಕೇಕ್ ವಾಕ್. ಬಟ್ ಇಫ್ ಯು ಕ್ಯಾನ್ ಪ್ಲಾನ್, ಪ್ರಿಪೇರ್ ವೆಲ್, ಇಫ್ ಹ್ಯಾಸ್ ಎ ಗುಡ್ ಆಟಿಟ್ಯೂಡ್ ಟು ಲರ್ನ್, ಡೆಫಿನೆಟ್ಲಿ ಹಿ ಬಿಕಮ್ಸ್ ಚಾರ್ಟರ್ಡ್ ಅಕೌಂಟೆಂಟ್. ಸುಲಭವನ್ನಂತದ್ದು ಯಾವುದಿಲ್ಲ, ಇಲ್ಲ ಯಾವುದಿಲ್ಲ. ಇವನ್ ಸೈನ್ಸ್ ಅಲ್ಲೂ ಇದಿಲ್ಲ. ಹೌದಾ, ಯಾವ ಹಾರ್ಡ್ ವರ್ಕ್ ಬೇಕು ಅದು ಬೇಕೇ ಬೇಕು. ಸೊ ಈಗ ನೀವು ಸಿ ಎನ್ನ ಮಾಡಿರುವಂತದ್ದು ಹಲವಾರು ವರ್ಷಗಳಾಯಿತು, ಇದರಲ್ಲಿ ಅಪ್ಡೇಟ್ಸ್ ಬರುತ್ತೆ. ಕರೆಕ್ಟ್. ಸೊ ಇದನ್ನ ನಿಮ್ಮ ಒಂದು ಈಗ ಆಕ್ಚುಲಿ ನೀವು ಒಬ್ಬ ಟೀಚರ್, ಬಟ್ ಪ್ರೊಫೆಷನಲ್ಸ್ಗೆ ಬರುವಾಗ ಯಾವ ರೀತಿ ಅವ್ರು ಅಡಾಪ್ಟ್ ಮಾಡ್ಕೊಂಡು ಹೋಗ್ತಾರೆ ಈ ಚೇಂಜಸ್ಗಳನ್ನ ರಿಕ್ವೈರ್ಡ್ ಫಾರ್ ದ ಸೊಸೈಟಿ? ರೈಟ್. ಚಾರ್ಟರ್ಡ್ ಅಕೌಂಟೆನ್ಸಿಯಲ್ಲಿ ನಾವು ಓದಿದ್ದಕ್ಕೂ ಅಥವಾ ಈಗ ಮಕ್ಕಳು ಓದೋದಕ್ಕೂ ವ್ಯತ್ಯಾಸ ಇದೆ. ನಂಬರ್ ಒನ್, ಪ್ರಾಬಬ್ಲಿ ನೌ ಇಸ್ ದ ಇರಾ ಆಫ್ ಆಲ್ ಟೆಕ್ನಾಲಜಿ. ದೇ ಡೂ ಎವ್ರಿಥಿಂಗ್ ಥ್ರೂ ದೇ ಆಲ್ ಇನ್ ದ ಕ್ಲಿಕ್ ಆಫ್ ಎ ಬಟನ್. ಸೊ ನಾವಾಗ ಕಂಪ್ಯೂಟರನ್ನು ಇಟ್ಕೊಂಡು ಒಂದಿಷ್ಟು ಕಲಿತಿದ್ವಿ, ಅವರು ಈಗ ಎಲ್ಲ ಕಂಪ್ಯೂಟ್ರಲ್ಲೇ ಕಲಿತಾರೆ. ಸೊ ಟೆಕ್ನಾಲಜಿ ಇಸ್ ದ ವೇ ಫಾರ್ವರ್ಡ್. ಮುಂದಿನ ವರ್ಷಗಳದ್ದು ಈಗಲೂ ಅದೇ ರೀತಿ ಇದೆ. ಇವತ್ತು ಯಾವುದೋ ಒಂದು ರೆಸ್ಟೋರೆಂಟ್ ಯಾವ್ದು ಚೆನ್ನಾಗಿದೆ ಅಂತೇಳಿ ನೀವು ಯಾರಿಗೆ ಫ್ರೆಂಡ್ಸ್ ಕೇಳೋದೆಲ್ಲ ಕಡಿಮೆ ಆಗಿದೆ. ಗೂಗಲ್ಗೆ ಹೋಗ್ತೀಯ, ಗೂಗಲ್ ಅಂಕಲ್ ವಿಲ್ ಗಿವ್ ದಿಸ್ ಆಪ್ಷನ್ಸ್. ನೀನು ಯಾರೋ ಊರಿಗೆ ಹೋಗಬೇಕು, ಗೂಗಲ್ ಮ್ಯಾಪ್ ಹೋಗ್ತೀಯ. ಟೆಕ್ನಾಲಜಿ ಹ್ಯಾಸ್ is a great effect on all of us, including the professionals. There is no exception to the professionals. Every new things what is going to happen, even the old professionals also have to learn. ನಾವು ಅದನ್ನು ಕಲಿಬೇಕಾಗುತ್ತೆ. ಎಕ್ಸಾಂಪಲ್ ಜಿ ಎಸ್ ಟಿ ಬಂದಾಗ ವಿ ಲರ್ನ್ ಆಸ್ ಎ ಫ್ರೆಶ್ ಸ್ಟೂಡೆಂಟ್ ಹೇಗೆ ಕಲಿತೇವೆ ಹಾಗೆ ನಾವು ಕಲಿಬೇಕಾಗುತ್ತೆ. ಫಾರ್ ಅಸ್ ಆಲ್ಸೋ ನ್ಯೂ. ಓಕೆ, ಹ್ಯಾವಿಂಗ್ ಸೆಡ್ ದಟ್, ವಾಟ್ ಎವರ್ ವಿ ಲರ್ನ್ಡ್ ಅರ್ಲಿಯರ್, ಇಸ್ ಇಟ್ ಗೋಯಿಂಗ್ ಟು ಬಿ ಫುಲ್ಲಿ ಚೇಂಜ್? ಡೆಬಿಟ್ ಕ್ರೆಡಿಟ್ ಕಂಪ್ಲೀಟ್ ಚೇಂಜ್ ಆಯ್ತಾ? ಇಲ್ಲ. ಸೈನ್ಸಲ್ಲಿ ನ್ಯೂಟನ್ 3 ಲಾಗಳು ಸೇಮೇ ಇದೆ, ಅದರಲ್ಲಿ ಏನೂ ಚೇಂಜಸ್ ಇಲ್ಲ. ಹಾಗೆ ಬೇಸಿಕ್ ಪ್ರಿನ್ಸಿಪಲ್ಸ್ ಆರ್ ಸೇಮ್, ಬಟ್ ಯು ಹ್ಯಾವ್ ಟು ಅಡ್ಜಸ್ಟ್ ಟು ದ ನ್ಯೂ ಥಿಂಗ್ಸ್ ವಾಟ್ ಇಸ್ ಗೋಯಿಂಗ್ ಟು ಹ್ಯಾಪನ್. ಸೊ ನ್ಯೂ ಹ್ಯಾಪನಿಂಗ್ಸ್, ನ್ಯೂ ರೂಲ್ಸ್, ನ್ಯೂ ಕೇಸಸ್, ನ್ಯೂ ಸಿಚುವೇಶನ್ಸ್, ನ್ಯೂ ಅಮೆಂಡ್ಮೆಂಟ್ ಟು ದ ಎನಿ ಲಾಸ್, ಅದನ್ನು ನಾವು ಕಲಿಬೇಕಾಗುತ್ತೆ. ಹೊಸ ಸ್ಟೂಡೆಂಟ್ಸು ಕಲಿಬೇಕಾಗುತ್ತೆ. ನ್ಯೂ ಯಂಗ್ ಜನ್ರೇಷನ್ ಸ್ಟೂಡೆಂಟ್ಸಿಗೆ ದರ್ ಇಸ್ ಎ ಹೋಲ್ ವರ್ಲ್ಡ್ ಆಫ್ ಆಪರ್ಚುನಿಟೀಸ್ ಆರ್ ವೇಟಿಂಗ್. It is no more a small village you do your accounting and auditing. We are becoming a global platform. ಒಂದು ಸ್ಮಾಲ್ ಉದಾಹರಣೆಗೆ, ಇವತ್ತು ನೀನು ಇಲ್ಲೇ ಒಂದು ಉಡುಪಿಯಲ್ಲಿ ಕೂತ್ಕೊಂಡು, ಉಡುಪಿ ಚಿಕ್ಕದಂತ ಯಾವತ್ತೂ ಅನಿಸ್ಕೊಳ್ಬೇಕಂತಿಲ್ಲ. ಇಟ್ ಈಸ್ ಹೋಲ್ ವರ್ಲ್ಡ್ ಈಸ್ ವಿತ್ ಯು. ಸೊ ಯು ಕ್ಯಾನ್ ಸರ್ವ್ ಯುವರ್ ಕ್ಲೈಂಟ್ ಎನಿವೇರ್ ಇನ್ ದ ಗ್ಲೋಬ್. ಎಲ್ಲಿ ಬೇಕಾದ್ರೆ ಹೋಗಿ ನೀವು ಸರ್ವ್ ಮಾಡ್ಬೋದು. ಮೇ ಬಿ ಬಿಗಿನಿಂಗ್ ಯು ಮೇ ಹ್ಯಾವ್ ಟು ಡೂ 1 or 2 ಇಂಟ್ರಾಕ್ಷನ್. ಲೇಟರ್ ಇಟ್ಸ್ ಆಲ್ ಡಿಪೆಂಡ್ಸ್ ಆನ್ ಹೌ ಯು ಕನ್ವಿನ್ಸ್ ಯುವರ್ ಕ್ಲೈಂಟ್. ಹಾಗಾಗಿ ಏನು ನಾನು ಹೇಳಕ್ಕೆ ಹೊರಟಿದ್ದೀನಿ ಅಂದರೆ, ಈ ಪಿಚ್ ಇದೆಯಲ್ವಾ, ಒಂದು ಗಲ್ಲಿ ಪಿಚ್ಚು ಅಥವಾ ಕ್ರಿಕೆಟ್ ಆಡುವಂಥದ್ದು ಅಥವಾ ಡಿಸ್ಟ್ರಿಕ್ಟ್ ಲೆವೆಲ್ ಪಿಚ್ಚಲ್ಲಿ, ಇಟ್ಸ್ ಎ ಗ್ಲೋಬಲ್ ಪಿಚ್. ಇಫ್ ಯು ಆರ್ ಗುಡ್ ಎಟ್ ಇಟ್, ದ ವರ್ಲ್ಡ್ ಈಸ್ ವಿತ್ ಯು. ಹಾಗಾಗಿ ನಮಗೂ ವರ್ಲ್ಡಿಗೂ ನೀವಿಗೂ ಏನು ಬಹಳ ವ್ಯತ್ಯಾಸ ಇಲ್ಲ. ಪ್ರಾಬಬ್ಲಿ ದೇ ಡೂ ಮಚ್ ಫಾಸ್ಟರ್ ದೆನ್ ವಾಟ್ ವಿ ಲರ್ನ್ ಫ್ಯೂ ಇಯರ್ಸ್ ಬ್ಯಾಕ್. ಸೊ ಟೆಕ್ನಾಲಜಿ ಹ್ಯಾಸ್ ಮೇಡ್ ಸೋ ಮೆನಿ ಚೇಂಜಸ್. ಇಟ್ ಇಸ್ ಎ ಬಿಗ್ ಇಂಪ್ಯಾಕ್ಟ್ ಆ್ಯಂಡ್ ವಿ ಹ್ಯಾವ್ ಟು ಲಿವ್ ವಿತ್ ಟೆಕ್ನಾಲಜಿ. ಎಸ್. ಸೊ ಈಗ ಟೆಕ್ನಾಲಜಿ ಇಂಪ್ರೂವ್ ಆಗಿರುವಂಥದ್ದು ಸೈನ್ಸ್ ಆಗಿರಲಿ, ಇಂಜಿನಿಯರಿಂಗ್ ಆಗಲಿ, ಕಾಮರ್ಸ್ ಆಗಿರಲಿ, ಡಿಫರೆಂಟ್ ಆಗಿರ್ಬೋದು, ಬಟ್ ಅವ್ರು ವರ್ಕ್ ಮಾಡುವಂಥ ಪರಿಸ್ಥಿತಿ, ಒಟ್ಟಿಗೆ ವರ್ಕ್ ಮಾಡುವಂಥ ಪರಿಸ್ಥಿತಿ ತುಂಬಾ ಕಡೆ ಬರುತ್ತೆ. ಈ ಬಿಲ್ಡಿಂಗ್ ಸಾಫ್ಟ್ವೇರ್ ವಿಷಯಗಳಲ್ಲಾಗಿರ್ಬೋದು. ಸೊ ಇದಕ್ಕೆಲ್ಲ ಗೈಡೆನ್ಸ್ ಅನ್ನ ಯಾವ ರೀತಿ ನೀಡ್ತೀರಾ, ಒಂದು ಸಾಫ್ಟ್ವೇರ್ಗೆ ಸಂಬಂಧಪಟ್ಟ ವಿಷಯ ಆಗಿರ್ಬೋದು? ಅದಕ್ಕೆ ಇಂಟ್ರೆಸ್ಟಿಂಗ್ಲಿ ನಮ್ಮ CA ಕೋರ್ಸಲ್ಲಿ ಅಷ್ಟು ಇಂಪಾರ್ಟೆನ್ಸ್ ಅನ್ನು ಕೊಡ್ತಾರೆ. ಒಂದು ಸಬ್ಜೆಕ್ಟ್ ಇದೆ ಅದಕ್ಕೆ, ನಾನು ಕಲಿತಾ ಅದಕ್ಕೆ ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಂತ ಕಲಿತಿದ್ವಿ. ಮತ್ತು ಅದನ್ನು ISCA ಅಂತ, ಇನ್ಫಾರ್ಮೇಷನ್ ಸಿಸ್ಟಮ್ ಕಂಟ್ರೋಲ್ ಆಡಿಟ್ ಅಂತ, ಈಗ ಇನ್ನೊಂದು ಹೆಸರು ಎಂಟರ್ಪ್ರೈಸ್ ಇನ್ಫಾರ್ಮೇಷನ್ ಸಿಸ್ಟಮ್, ಈಗೆಲ್ಲ ಚೇಂಜ್ ಆಗಿದೆ. ಅದು ಓವರಾಲ್ ಏನಂದರೆ ಆ ಸಬ್ಜೆಕ್ಟ್ ಕ್ಲಿಯರ್ ಮಾಡ್ಕೊಳ್ಳೇಬೇಕು, ಪಾಯಿಂಟ್ ನಂಬರ್ 1. ಅದು ಫಾರ್ ಕಾಮರ್ಸ್ ಸ್ಟೂಡೆಂಟ್ ಇಸ್ ನಾಟ್ ಎ ಕಪ್ ಆಫ್ ಟೀ. ಅದು ಕಲಿಯೋದು, ಆ ಟೆಕ್ನಿಕಲ್ ವರ್ಡ್ಸ್ ಇಲ್ಲಿದ್ರು ಅದು ಕಲೀಲೇಬೇಕು, ಅದು ಪಾಸ್ ಮಾಡ್ಕೊಳ್ಬೇಕು. ಎರಡನೇದು, ನಮ್ಮಲ್ಲಿ ಒಂದು ಕೋರ್ಸ್ ಇದೆ, ಆ ಕಂಪ್ಯೂಟರ್ ಆ ರಿಲೇಟೆಡ್ ಕೋರ್ಸನ್ನು ಪಾಸ್ ಮಾಡಿದರೆ ಮಾತ್ರ CA ಸರ್ಟಿಫಿಕೇಟ್ ಸಿಗುತ್ತೆ. ಪಾಸ್ ಆಗ್ತಾರೆ, ನಾಟ್ ಎ ಡಿಫಿಕಲ್ಟ್ ಒನ್. ಬಟ್ ಪ್ರಾಕ್ಟಿಕಲ್ ಟ್ರೈನಿಂಗ್ ಅಂತಿದೆ, ನಾವು ಅದಕ್ಕೆ ITT ಅಂತ ಹೇಳ್ತೇವೆ. ಅದನ್ನು ಇಟ್ಸ್ ಎ ಕಂಪ್ರಹೆನ್ಸಿವ್ ಈಗ ಮಾಡಿದೆ, ಚೇಂಜ್ ಮಾಡಿಕೊಂಡು. ಇನ್ಫಾರ್ಮೇಷನ್ ಟೆಕ್ನಾಲಜಿ ಟ್ರೈನಿಂಗ್ ಹವರ್ಸ್ ತಗೊಳ್ಬೇಕು. CA ಇನ್ಸ್ಟಿಟ್ಯೂಟಿಗೆ ಹೋಗಿ, ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ, ಈಗ ಉಡುಪಿಯಲ್ಲಿ ಒಂದು ಬ್ರಾಂಚ್ ಇದೆ, ಅಲ್ಲಿ ಹೋಗಿ ಆ ಕೋರ್ಸನ್ನು ಮಾಡ್ಕೊಳ್ಳೇಬೇಕು. ಆ ಟೆನ್ಯೂರಲ್ಲಿ, ಆ 4.5 ವರ್ಷದಲ್ಲಿ ಅದು ಮಾಡ್ಕೊಳ್ಳೇಬೇಕು. ಅದರಿಂದ ವಿದ್ಯಾರ್ಥಿ ಆ ಟೆಕ್ನಾಲಜಿಯನ್ನು ಕಲಿತಾನೆ. ದಟ್ ಆಲ್ಸೋ ಇಸ್ ದೇರ್. ಮತ್ತು ನಿಮ್ಗೆ ಗೊತ್ತಿರ್ಬೋದು, ಯಾವತ್ತು ಇಟ್ ಇಸ್ ನಾಟ್ ಜಸ್ಟ್ ವಾಟ್ ಯು ನೋ, ಇಟ್ಸ್ ಹೌ ಡು ಯು ಪ್ರೆಸೆಂಟ್ ಇಟ್. ಹಾಗಾಗಿ ನಮ್ಮಲ್ಲಿ ಒಂದು ಕಮ್ಯುನಿಕೇಷನ್ ಕೋರ್ಸ್ ಅಂತಿದೆ ಈ CA ಇನ್ಸ್ಟಿಟ್ಯೂಟಲ್ಲಿ, ಅದನ್ನು ಕೊಡ್ತಾರೆ. ದಿಸ್ ಆಲ್ ಎ ಪ್ಯಾಕೇಜ್. ಐ ಟೆಲ್ ಯು, CA ಈಸ್ ಒಂದು ಪರ್ಸನಲ್ ಡೆವಲಪ್ಮೆಂಟ್ ಎಲ್ಲ ಇದೆ ಅದರಲ್ಲಿ.
ಟೆಕ್ನಾಲಜಿ ರಿಲೇಟೆಡ್ ಇದೆ, ಹಾರ್ಡ್ ಕೋರ್ ಸಬ್ಜೆಕ್ಟ್ ಇದೆ, 3 ವರ್ಷದ ವಂಡರ್ಫುಲ್ 3 years ಟ್ರೆಷರ್ ಆಫ್ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಇದೆ, ದೆನ್ ಕಮ್ಯುನಿಕೇಷನ್ ಕೋರ್ಸ್ ಇದೆ. ವಾಟ್ ಎಲ್ಸ್ ಯು ನೀಡ್? ಅದಕ್ಕೆ ಯಾರಾದರೂ ವಿದ್ಯಾರ್ಥಿಗಳು ಚಾರ್ಟರ್ಡ್ ಅಕೌಂಟೆನ್ಸಿ ಕಂಪನಿ ಸೆಕ್ರೆಟರಿ ಮಾಡೋದು ಮತ್ತು ಸಪ್ರೇಟ್ ಕಂಪ್ಯೂಟರ್ ಕೋರ್ಸ್ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ, ಯಾಕಂದರೆ ಇದರಲ್ಲೇ ಇದೆ. ದೇ ಸೋ ಮೆನಿ ಥಿಂಗ್ಸ್ ಆರ್ ದೇರ್ ಆ್ಯಂಡ್ ದಟ್ ಆಲ್ ವಿಲ್ ಕಮ್ ಎಟ್ ಎ ವೆರಿ ಅಫೋರ್ಡಬಲ್ ಕಾಸ್ಟ್. ನೀವೀಗ ಒಂದು ಇದು ಕೋರ್ಸ್ ಎಲ್ಲ ಸಪ್ರೇಟ್ ಮಾಡೋಕೋದು ಯು ಹ್ಯಾವ್ ಟು ಸ್ಪೆಂಡ್ ಎ ಲಾಟ್. CA ಇನ್ಸ್ಟಿಟ್ಯೂಟ್ ಗೌರ್ಮೆಂಟಿಂದ ಕೊಡ್ತಿರೋಗೋಸ್ಕರ ಇಟ್ ಇಸ್ ವೆರಿ ವೆರಿ ಅಫೋರ್ಡಬಲ್ ಇನ್ ಇಂಡಿಯಾ. ಓಕೆ, ಯಾಕಂದ್ರೆ ಈಗ ಹೇಳಿರುವಂಥದ್ದು, ಯಾಕಂದ್ರೆ GST ಬಂದ ಮೇಲೆ ಬಿಲ್ಲಿಂಗ್ ಸಾಫ್ಟ್ವೇರ್ಗಳಾಗಿರ್ಬೋದು ಹಲವಾರು ಅಪ್ಡೇಟ್ಸ್ ಬಂದಿರುವಂಥದ್ದು. ಇವನ್ ಅನ್ಎಜುಕೇಟೆಡ್ ಆಗಿದ್ದವರು ಕೂಡ ಒಬ್ಬ CA ಅನ್ನ ಕನ್ಸಲ್ಟ್ ಮಾಡಿ ಯಾವ ರೀತಿ ಟ್ಯಾಕ್ಸೇಷನ್ ಮಾಡಬೇಕು ಅನ್ನುವಂಥದ್ದನ್ನೆಲ್ಲ ಮಾಡಿದ್ರು. ಓಕೆ, ನೆಕ್ಸ್ಟ್ ಕ್ವಶನ್ ಏನಂತಂದ್ರೆ, ಈಗ CA ತಗೊಳ್ಳೋರಾಗಿರ್ಬೋದು, CS ತಗೊಳ್ಳೋರಾಗಿರ್ಬೋದು, ಇವರಿಗೆ ಯಾವ ರೀತಿಯ ಒಂದು ಗೈಡೆನ್ಸ್ ಅನ್ನ ನೀವು ನೀಡ್ತೀರಾ ಮುಂದಕ್ಕೆ? ಎನಿ ಪ್ರೊಫೆಷನಲ್ ಕೋರ್ಸ್ ತಗೊಳ್ಬೇಕಾದ್ರೆ ನಾನೊಂದು 4-5 ಪ್ರಿನ್ಸಿಪಲ್ಸ್ ಅನ್ನು ಹೇಳೋದು. ಫಸ್ಟ್, ಇಟ್ಸ್ ನಾಟ್ ಡಿಫಿಕಲ್ಟ್, ಇಟ್ ಈಸ್ ಡಿಫ್ರೆಂಟ್. ಮೈಂಡ್ ಸೆಟ್ ಈಸ್ ಇಂಪಾರ್ಟೆಂಟ್. ಸೆಕೆಂಡ್, ಚಾರ್ಟರ್ಡ್ ಅಕೌಂಟೆನ್ಸಿ ನೀವು ವರ್ಕ್ ಮಾಡ್ತಾ ಗೊತ್ತಿದೆ ಅಂತ ಎಂದು ಮಾಡೋಕ್ಕೆ ಹೋಗ್ಬೇಡಿ. ಐ ಡೋಂಟ್ ನೋ, ದಟ್ಸ್ ದ ಬೇಸಿಕ್ ಫಂಡಮೆಂಟಲ್ ಪ್ರಿನ್ಸಿಪಲ್ ಥ್ರೂ ಔಟ್ ಅವರ್ ಲೈಫ್ ವಿ ಶುಡ್ ಹ್ಯಾವ್ ಇಟ್. ಐ ಡೋಂಟ್ ನೋ, ನಾಟ್ ದಟ್ ಐ ನೋ, ಟುಡೇ ಐ ಆಮ್ ಎ ಝೀರೋ, ಡೇ ವಿಲ್ ಕಮ್ ಐ ವಿಲ್ ಬಿಕಮ್ ಹೀರೋ ಅಂತ ಹೇಳಬೇಕು. ಸೊ ಐ ಡೋಂಟ್ ನೋ ಅಂತ ಸ್ಟಾರ್ಟ್ ಮಾಡಬೇಕು. ದಟ್ಸ್ ಎ ವೆರಿ ಸೆಕೆಂಡ್ ಬಿಗರ್ ಮಿಸ್ಟೇಕ್ ಸ್ಟೂಡೆಂಟ್ಸ್ ವಿಲ್ ಡೂ. ಡೋಂಟ್ ಗೋ ಟು ದ ಎಕ್ಸಾಮ್ ಆಲ್ ಜಸ್ಟ್ ಟು ಪಾಸ್ ಮಾಡೋಕ್ಕೆ ಹೋಗ್ಬೇಡಿ. ಗೆಟ್ ನಾಲೆಜ್. ಸೇ ದಟ್ ಯು ವಾಂಟ್ ರೈಟ್ ಯುವರ್ ಪ್ರೊಫೆಷನಲ್ ಎಕ್ಸಾಮ್ ಆ್ಯಂಡ್ ಯು ವಾಂಟ್ ರೈಟ್ ಓನ್ಲಿ ಒನ್ಸ್. You should not just for pass, it's much beyond it. Point number 3. Point number 4, ನೀವು ಪ್ರತಿ ಸತಿ ಮಾಡಬೇಕಾದ್ರೆ you will not become a professional once the certificate is given. It should start from day 1. ಇವತ್ತಿನಿಂದ ಆ ಪ್ರೊಫೆಷನಲಿಸಮ್ ಬರಬೇಕು. Whether you learn in the classes, whether you take the books, whether you study, whether you writing, everything should come. ಆ ಪ್ರೊಫೆಷನ್ ಬಂದುಬಿಡಬೇಕು. ಹುಡುಗರು ಸ್ವಲ್ಪ ಚೈಲ್ಡಿಶ್ ಮಾಡ್ತಾರೆ, ಕರೆಕ್ಟ್ ಬರೆಯೋದಿಲ್ಲ, ನೋಟ್ಬುಕ್ ನೀಟ್ ಇರೋದಿಲ್ಲ. ದಿಸ್ ಆಲ್ ಲುಕ್ಸ್ ದಟ್ he is very clumsy. So it should be very very clean. And when he does practical experience ಇದೆಯೋ that gives him lot of returns. That's a good thing he will have, because ಅಲ್ಲಿ ತುಂಬ ಹೊರಗಡೆ ಜ್ಞಾನ ಸಿಗುತ್ತೆ. ಪುಸ್ತಕದ ಜ್ಞಾನ ಅಲ್ಲದೆ ಹೊರಗಡೆ ಅವನ ಪರ್ಸನಲ್ ಡೆವಲಪ್, ಮಾತಾಡೋದು ಹೇಗೆ ಅಂತ ಕಲಿತಾನೆ. ಪ್ರಾಬಬ್ಲಿ ಎಷ್ಟೋ ಜನರಿಗೆ ಅದು ಇರೋದಿಲ್ಲ. ಸೊ ದಿಸ್ ಈಸ್ ಆಲ್ ದ ಬೆನಿಫಿಟ್ಸ್ ವಿಚ್ ಇಸ್ ದೇರ್ ಆಸ್ ಎ ಟುಗೆದರ್. ಐ ಥಿಂಕ್ ನಮ್ಗೆ ಅರ್ಥ ಆಯಿತು. ಅಂದರೆ ಒಬ್ಬ ವಿದ್ಯಾರ್ಥಿ ಇದನ್ನು ಮಾಡಬೇಕಾದ್ರೆ ಅವನ ಆ್ಯಟಿಟ್ಯೂಡ್ ಭಾಳ ಇಂಪಾರ್ಟೆಂಟ್. Obviously hard work is the key thing. ನೀವು ಹೇಳ್ತಾ ಇದ್ರಿ, ವಿತೌಟ್ ಹಾರ್ಡ್ ವರ್ಕ್ ಇಟ್ ಇಸ್ ನಾಟ್ ಪಾಸಿಬಲ್. ದೇರ್ ಇಸ್ ನೋ ಶಾರ್ಟ್ ಕಟ್ ಟು ದ ಸಕ್ಸಸ್. ಸಕ್ಸಸ್ಫುಲ್ ಆಗಬೇಕಾದ್ರೆ ಅವ್ನು ಎಫರ್ಟ್ಸ್ ಹಾಕಲೇಬೇಕು, ಕಷ್ಟಪಡಲೇಬೇಕು, ಸ್ವೆಟ್ಟಿಂಗ್ ಆಗಲೇಬೇಕು. ದಟ್ ಈಸ್ ದ ಪಾರ್ಟ್ ಆ್ಯಂಡ್ ಪಾರ್ಸಲ್. ಬಟ್ ಅಟ್ಲೀಸ್ಟ್ ಒನ್ಸ್ he becomes a professional, another 30-40 years of life is settled and opportunities are huge. ನಾನು ಹೇಳಿದಾಗೆ. ಎಸ್ ಸರ್, ಈ ಥರ ಹೇಳ್ಬಾರ್ದು. ಅದ್ರೊಂದು ಮಾತಿದೆ, ಎಲ್ಲ ಸ್ಟೂಡೆಂಟ್ಸ್ ಒಂದು ಕೋರ್ಸ್ ಅನ್ನು ತಗೊಳ್ಳುವಾಗ ಜಾಬ್ ಆಪರ್ಚುನಿಟಿ ಯಾವ ಥರ ಇದೆ, ಸ್ಯಾಲರಿ ಬೇಸ್ ಯಾವ ಥರ ಇದೆ ಚೆನ್ನಾಗಿ ನೋಡೋದು. ಅದನ್ನೇ ನಾಲೆಜ್ ಅನ್ನೋದನ್ನ ಅಪಾರ್ಟ್ ಸೈಡ್ ಆಗಿಟ್ಟು ಸ್ಯಾಲರಿ ಬೇಸ್ ಯಾವ ಥರ ಇದೆ ಆ ಥರ ನೋಡ್ತಾರೆ. ಸ್ಕೋಪ್ ಆಫ್ ಅದು ಇಂಪಾರ್ಟೆಂಟ್. ಬಟ್ ಇದರ ಆಪರ್ಚುನಿಟಿ ಯಾವ ಥರ ಇದೆ, CMA ಆಗಿರ್ಬೋದು, CS ಆಗಿರ್ಬೋದು, CA ಆಗಿರ್ಬೋದು. ಈ ಜನರಲಿ ಚಾರ್ಟರ್ಡ್ ಅಕೌಂಟೆಂಟ್ ವಿಲ್ ಗೆಟ್ ಎ ಗುಡ್ ಪ್ಯಾಕೇಜ್. ಆಫ್ ಕೋರ್ಸ್ ಇಟ್ ಮೇ ವೇರಿ. ಕಮ್ ಸೆ ಕಮ್ ಅರೌಂಡ್ 6 to 7 lakh ಇವತ್ತು ಇಟ್ಕೊಂಡ್ರು 8 to 10 lakhs ಪರ್ ಆ್ಯನಮ್ ಪ್ಯಾಕೇಜಲ್ಲಿ ಅವನು ಈಸಿಯಲ್ಲಿ ಹೋಗ್ಬೋದು. ಜಸ್ಟ್ ಅನ್ ಆವ್ರೇಜ್ ನಂಬರ್ಸ್ ಹೇಳಿದ್ರು ನಾನು. ದೆರ್ ಆರ್ ಎ ಸಿಚುವೇಶನ್ ವೇರ್ ತುಂಬ ಹೈ ಆಫರಿಂಗು ಇದೆ, ಬಟ್ ಕೆನಾಟ್ ಬಿ ಲೆಸ್ ದ್ಯಾನ್ ದಿಸ್. ರೈಟ್, ಹಿ ಕ್ಯಾನ್ ಗೋ ಟು ಹೀಸ್ ಸ್ಪೆಷಲೈಸ್ಡ್ ಏರಿಯಾ. ಈಗ ಎಕ್ಸಾಂಪಲ್ ಬಿಗ್ ಫೋರ್ಸ್ ಅಂತಿದೆ, ಅಲ್ಲಿ ಹೋದರೆ ಹಿ ಕ್ಯಾನ್ ಗೋ ಫಾರ್ ಪರ್ಟಿಕ್ಯುಲರ್ ಏರಿಯಾ ಆ್ಯಂಡ್ ವರ್ಕ್. ನನಗೆ ಈಗ ಬರೀ GST ಕಲಿಬೇಕು, GSTನೇ ಅದರಲ್ಲಿ ಇಂಡೈರೆಕ್ಟ್ ಟ್ಯಾಕ್ಸಸ್ ಸ್ಪೆಷಲೈಸೇಷನ್ ತೊಗೊಳ್ಬೋದು. ಆರ್ he can do his consultancy. ಈಗ ಒಂದು ಸಣ್ಣ ಆಫೀಸ್ ಹಾಕ್ಕೊಂಡು he can consulting various firms, ಬ್ಯಾಂಕ್ ಆಡಿಟ್ ಮಾಡ್ಬೋದು, ಟ್ಯಾಕ್ಸ್ ಆಡಿಟ್ ಮಾಡ್ಬೋದು, ಅಥವಾ ವೇರಿಯಸ್ ಟ್ಯಾಕ್ಸ್ ಫೈಲಿಂಗ್ ರಿಟರ್ನ್ಸ್ ಇರ್ಬೋದು, ಇಂಥದ್ದೆಲ್ಲ ಮಾಡ್ಬೋದು. ಇದೆಲ್ಲ ಆಸ್ ಎ ಹೋಲ್ ಆಗಿ ಮಾಡ್ಬೋದು. ಸೊ ದಿಸ್ ಇಸ್ ಆಲ್ ದ ಆಪರ್ಚುನಿಟೀಸ್ ಅವೈಲಬಲ್. ನೀವೀಗ ನಾವು ಹೇಳಿದಿಲ್ಲ, ಆ್ಯಸ್ ಇಯರ್ಸ್ ಪ್ರೋಗ್ರೆಸಿಂಗ್, ಆ್ಯಸ್ ಅವರ್ ಎಕನಾಮಿ ಈಸ್ ಗ್ರೋಯಿಂಗ್, opportunities for any chartered accountant, cost accountant, company secretary is drastically increasing. People should realize it. One of the ex-prime minister Manmohan Singh speech ಅಲ್ಲಿ ನಾನು ಕೇಳ್ತಾ ಇದ್ದೆ, all 3 institutes should make rules much liberal because our economy needs more chartered accountant, cost accountant, company secretary. I was very happy. ಯಾಕಂದರೆ ಮನಮೋಹನ್ ಸಿಂಗ್ ಮಾತಾಡಿದ್ದು ಕಡಿಮೆ, ಬಟ್ ಮಾತಾಡುವಾಗ ಏನೋ ಇದೆ ಅಂತ ಲೆಕ್ಕ. ಹಾಗಾಗಿ ಓವರಾಲ್ ಟು ಟೆಲ್ ದರ್ ಇಸ್ ಎ ಹ್ಯೂಜ್ ಸ್ಕೋಪ್. ಇನ್ನೊಂದು 5, 8, 10 ವರ್ಷದಲ್ಲಿ ಹೇಗೆ ಚೇಂಜ್ ಆಗುತ್ತೆ ಅಂತ ಗೊತ್ತಿಲ್ಲ. ಪ್ರಾಬಬ್ಲಿ ಯು ವಿಲ್ ಅಗ್ರಿ, 10 years ಬ್ಯಾಕ್ ನಮ್ಮ ಎಕನಾಮಿ ಇದ್ದದು ಇವತ್ತು ನೋಡೋಕೆ ಹೋದರೆ, ದ ವೇ ಫೇಸ್ ಎಟ್ ವಿಚ್ ವಿ ಆರ್ ಮೂವಿಂಗ್, ದ ರ್ಯಾಪಿಡ್ ಸ್ಪೀಡ್ ದಟ್ ವಿ ಆರ್ ಗೋಯಿಂಗ್ ರಿಕ್ವೈರ್ಸ್ ಲಾಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್, ಲಾಟ್ ಆಫ್ ಕಂಪನಿ ಸೆಕ್ರೆಟರೀಸ್. ಅಷ್ಟು ಸ್ಕೋಪ್ ಇದೆ ನಮ್ಮ ದೇಶದಲ್ಲಿ. ಟೆಕ್ನಾಲಜಿ ವಿಲ್ ಎನ್ಹ್ಯಾನ್ಸ್ ದ ಸ್ಕೋಪ್ ಫಾರ್ ಆಲ್ ಆಫ್ ದಿಸ್. ಹಾಗಾಗಿ ಫೈನಲಿ ಇಟ್ ಬಾಯ್ಸ್ ಡೌನ್ ಟು ಮನಿ, ಆ್ಯಂಡ್ ವಿ ಕಾಮರ್ಸ್ ಪ್ರೊಫೆಷನಲ್ಸ್ ಹ್ಯಾವ್ ಟು ಡೀಲ್ ವಿತ್ ದ ಮನಿ.
So though it's not the ultimate, but it is important, and every chartered accountant, company secretary, cost management account is called in a business decision. ಈಗ ನಾವು ಒಂದು ದೊಡ್ಡ ನಮ್ಮ ಕಂಪನಿ ಒಂದು ದೊಡ್ಡ ಡಿಸಿಷನ್ ಮಾಡಬೇಕಾದ್ರೆ ಫಸ್ಟ್ ಕರೆಯೋದೇ ಈ ಪ್ರೊಫೆಷನಲ್ಸನ್ನು, ಮಾಡ್ಬೋದೋ ಮಾಡೋಕ್ಕಾಗ, ಸೊ ದಟ್ ದೇ ಆರ್ ಎಕ್ಸ್ಪರ್ಟ್ ಅಡ್ವೈಸ್ ಆರ್ ಟೇಕನ್. ಹಾಗಾಗಿ ಸ್ಕೋಪ್ ಈಸ್ ಇನ್ಕ್ರೀಸಿಂಗ್ ಡೇ ಬೈ ಡೇ, ಇನ್ಕ್ರೀಸಿಂಗ್ ಇಯರ್ ಬೈ ಇಯರ್. ವಿ ಶುಡ್ ಬಿ ಏಬಲ್ ಟು ಹ್ಯಾವ್ ದಟ್ ಸ್ಕಿಲ್ ಟು ಗೆಟ್ ದ ಆಪರ್ಚುನಿಟಿ. ನಾನು ಯಾವಾಗಲೂ ಹೇಳೋಕೊಟ್ಟು ಇನ್ನೊಂದು 5 ವರ್ಷ 8-10 ವರ್ಷದಲ್ಲಿ ನೀವು ರೆಡಿ ಆಗಿಬಿಡ್ತೀರ, ಪ್ರಾಬಬ್ಲಿ ನಿಮ್ಮ ಹತ್ರ ಆ ಸ್ಕಿಲ್ ಸೆಟ್ ಇಲ್ಲದೆ ಅದು ನೋಡಿ ಕಣ್ಣಿಂದ ಎದುರುಗಡೆ ಕಾಣ್ತಾ ಹೋಗುತ್ತೆ, ವಿಲ್ ಬಿ ಲೂಸಿಂಗ್ ಇಟ್. ಆ್ಯಂಪಲ್ ಸ್ಕೋಪ್ ಇಸ್ ದೇರ್ ಆ್ಯಂಡ್ ಫೈನಲಿ ಡಿಪೆಂಡ್ಸ್ ಆನ್ ಯು. ನಾನೇನು ಅನ್ನೋದ್ರ ಮೇಲೆ ನನ್ನ ಪ್ರಪಂಚ ಡಿಪೆಂಡ್ ಆಗುತ್ತೆ. ನಾನು ಚೆನ್ನಾಗಿದೆ ಅಂದರೆ ಈವನ್ ಸಣ್ಣ ಹಪ್ಪಳ ಮಾಡಿ ಕೋಟ್ಯಾಧಿಪತಿ ಆಗ್ಬೋದು. ಬಟ್ ಪ್ರೊಫೆಷನಲ್ ಕೋರ್ಸ್ ಥಿಯರಿಟಿಕಲಿ ಇಫ್ ಯು ಹ್ಯಾವ್ ಸಮ್ ಮೋರ್ ನಾಲೆಜ್ ಇಟ್ಸ್ ಗೋಯಿಂಟ್ ಟು ಹೆಲ್ಪ್. ಅಟ್ಲೀಸ್ಟ್ ಬ್ರ್ಯಾಂಡ್ ಕ್ರಿಯೇಷನ್ ಆಗುತ್ತೆ. ನಾನು ಯಾವಾಗಲೂ ಹೇಳೋಕ್ಕುಂಟು ಈ ವಿಷಯನ. ಸಿ ಎ ತಕ್ಷಣ ಎಲ್ಲ ಆಯ್ತಾ? ಐ ಡೋಂಟ್ ಥಿಂಕ್ ಸೊ. ಸಿ ಎಸ್ ಅಥವಾ ಎಲ್ಲ ಇಲ್ಲ. ಅಟ್ಲೀಸ್ಟ್ ಬ್ರ್ಯಾಂಡ್ ಏನಿದೆ, ಟ್ಯಾಗ್ ಏನಿದೆ ಹೊರಗಡೆ ಸೊಸೈಟಿ, ಚಾರ್ಟರ್ಡ್ ಅಕೌಂಟೆಂಟ್, ಕಂಪನಿ ಸೆಕ್ರೆಟರಿ, ಕಾಸ್ಟ್ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್, ಜನ ಅದನ್ನು ತುಂಬ ಚೆನ್ನಾಗಿ ತೊಗೊಳ್ತಾರೆ, ನಾಲೆಜಬಲ್ ಅಂತ ತೊಗೊಳ್ತಾರೆ. ಅಂದರೆ ಇಟ್ ಇಸ್ ನಾಟ್ ವೆರಿ ಡೈಲ್ಯೂಟೆಡ್ ಅಂತಲ್ಲ. ನಿಮಗೆ ಎಷ್ಟೋ ಕೋರ್ಸ್ಗಳು ಗೊತ್ತಿರ್ಬೋದು, ಸುಮ್ಮನೆ ಪಾಸ್ ಆಗ್ತೀರ, ಅದೇನು ಮಾಡಬೇಕಂತಿಲ್ಲ, ನೀವು ಸುಮ್ಮನೆ ಹೋಗ್ತೀರ, ದರ್ ಇಸ್ ನಥಿಂಗ್ ಈಸ್ ದೇರ್ ಅಂಥ ಕೋರ್ಸ್ ಅಲ್ಲ. ಜನ ಅಟ್ಲೀಸ್ಟ್ ಪಬ್ಲಿಕ್ ಇಮೇಜಲ್ಲಿ ಚಾರ್ಟರ್ಡ್ ಅಕೌಂಟೆನ್ಸಿ ಕ್ರ್ಯಾಕ್ ಮಾಡೋದು ಕಷ್ಟ ಅಂತ, ಓನ್ಲಿ ಗುಡ್ ಪೀಪಲ್ ಕ್ಯಾನ್ ಕ್ರ್ಯಾಕ್ ಇಟ್ ಅಂತಿದೆ. With all this perception, there is a good scope. I don't have to tell other courses. ನಿಮ್ಗೆ ಗೊತ್ತಿರ್ಬೋದು, ಕೋರ್ಸ್ ಆದ ತಕ್ಷಣ ನಿಮ್ಗೊಂದು 5,000, 10,000, 20,000 ಸಂಬಳ ಎಲ್ಲ ಸಿಗುತ್ತೆ. ಸಿ ಎ ಇಸ್ ನಾಟ್ ದಟ್, ಬಿಕಾಸ್ ಯು ಹ್ಯಾವ್ ಪುಟ್ ಲಾಟ್ ಆಫ್ ಎಫರ್ಟ್ಸ್ ಇನ್ ದಟ್. ಎಸ್, ಧನ್ಯವಾದ ಸರ್. ಇಷ್ಟೊತ್ತು ಕೂತ್ಕೊಂಡು ಸಮಗ್ರವಾದ ಮಾಹಿತಿಯನ್ನು ನೀವು ನೀಡಿದಿರಿ. ಹಲವಾರು ಜನರಲ್ಲಿ ಇಂಥ ಎಲ್ಲ ಪ್ರಶ್ನೆಗಳು ಕಾಡ್ತಾ ಇರುತ್ತೆ, ಫ್ಯೂಚರ್ ಏನು, ಯಾವ ಥರ ಕೋರ್ಸ್ಗಳನ್ನು ನಾವು ತಗೋಬೇಕು ಅನ್ನುವಂಥದ್ದು. ಥ್ಯಾಂಕ್ಸ್, ಇಂಥ ಒಂದು ಒಳ್ಳೆಯ ಒಂದು ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ನೀಡಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಈಗಾಗಲೇ ಹಲವಾರು ಮಾಹಿತಿಯನ್ನು ನಮ್ಮ ಅತಿಥಿಗಳು ನಿಮಗೆ ನೀಡಿದ್ರು. ಸಿ ಎ ಆಗಿರ್ಬೋದು, ಸಿ ಎಸ್ ಆಗಿರ್ಬೋದು, ಸಿ ಎಮ್ ಎ ಆಗಿರ್ಬೋದು, ಇದರ ಸ್ಕೋಪ್ ಏನು, ಹಂತಗಳೇನು, ಯಾವ ರೀತಿಯ ಒಂದು ಆಪರ್ಚುನಿಟಿ ಇದೆ ಎಕಾನಮಿಯಲ್ಲಾಗಿರ್ಬೋದು, ಇಂಡಿಯನ್ ಎಕಾನಮಿಗೆ ಇದು ಏನನ್ನ ನೀಡುತ್ತೆ, ಯಾವ ರೀತಿಯ ಕೊಡುಗೆಯನ್ನು ನೀಡುತ್ತೆ, ಇದೆಲ್ಲದರ ಬಗ್ಗೆ ನಾವು ಮಾತಾಡಿದ್ವಿ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ ಟಿವಿ.